कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः
श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमः ॐ विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं वासं ततो जयम् उदीरयेत् नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पंकजनाभाय नमः पंकजमालिने नमः पंकजनेत्राय नमस्ते पंकजाग्रये ಹರೇ ಕೃಷ್ಣ. ಎಲ್ಲರಿಗೂ ಭಾಗವತ ರಸಮಾಲಯ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ 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 ಕೃಷ್ಣ ಮಾತಾಜಿ. ನಾವು ಹಿಂದಿನ ಅಧ್ಯಾಯ ಯಾವ್ದನ್ನ ಕಲ್ತ್ಕೊಂಡ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಹೋದ್ ವಾರ ಏನ್ ಕಲ್ತ್ರಿ ಅಂತ, ಯಾವ್ದ್ರ ಬಗ್ಗೆ ಇತ್ತು? ಅಧ್ಯಾಯ 9 ಭಗವಾನ್ ಕೃಷ್ಣ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಭೀಷ್ಮಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದೀರಿ. ಭೀಷ್ಮಾಚಾರ್ಯರು ಹೇಗೆ, ನಾವೆಲ್ಲರೂ ಆರ್ಟ್ ಆಫ್ ಲಿವಿಂಗ್ ಕೇಳಿದೀವಿ. ಆರ್ಟ್ ಆಫ್ ಡೆತ್ ಅಂದ್ರೆ ಸಾಯೋದು, ಯಾವ ರೀತಿ ಸಾಯ್ಬೇಕು ಅನ್ನೋದನ್ನ ಭೀಷ್ಮಾಚಾರ್ಯರನ್ನ ನೋಡಿ ನಾವು ತಿಳ್ಕೊತೀವಿ. ಸಾವು ಅಂದ್ರೆ ಅದು ಯಾವ ರೀತಿ ಇರ್ಬೇಕು ಅಂತ ಎಲ್ಲರೂ ಅನ್ಕೋತೀವಿ. ಸಾಯೋ ಸಂದರ್ಭದಲ್ಲಿ ಭಗವಂತನ ನಾಮ ನಮ್ಮ ತುಟಿ ಮೇಲಿರ್ಬೇಕು, ಭಗವಂತನ ಆ ರೂಪ ನಮ್ಮ ಕಣ್ಣಿನಲ್ಲಿ, ನಮ್ಮ ಹೃದಯದಲ್ಲಿ ಅದಿರ್ಬೇಕು ಅಂತ. ಆದ್ರೆ ಭೀಷ್ಮಾಚಾರ್ಯರು ಇಚ್ಛಾವರಣಿಗಳು, ಯಾವಾಗ ಬೇಕಾದ್ರೂ ಅವರು ಅವರ ಸಾವನ್ನ ತಂದ್ಕೋಬಹುದು. ಅವರಿಷ್ಟ ಬಂದಾಗ ಅವ್ರ ದೇಹ ತ್ಯಾಗ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ಸ್ವತಃ ಭಗವಂತನನ್ನ ಕಣ್ಣೆದುರುಗಡೆ ಇರುವ ಹಾಗೆಯೇ ಅವರು ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ಆ ಅಧ್ಯಾಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಅದಾಯ್ತು. ಈಗ ಅಲ್ಲಿ ನಾವು ನೋಡ್ತೀವಿ, ಮೊದಲು ಫಸ್ಟ್ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ನಾನು ಈ ಪಾಪ, ಎಷ್ಟೊಂದು ಜನರನ್ನ ಕೊಂದ ಪಾಪದ ಮೇಲೆ ರಾಜನಾಗಿ ರಾಜ್ಯಭಾರ ಮಾಡೋದಿಕ್ಕೆ ಅವನಿಗೆ ಇಷ್ಟ ಇಲ್ಲ, ನನ್ನ ರಾಜ ಆಗೋದಿಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಅವನನ್ನ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡೋಗಿ ಅವರಿಗೆ ಆ ಜ್ಞಾನವನ್ನ ಕೊಡ್ತಾರೆ. ಭೀಷ್ಮಾಚಾರ್ಯರು ಅವರು ಮಹಾಜನ, ಅವರು ಶುದ್ಧ ಭಕ್ತರು, ಮುಕ್ತಾತ್ಮರು. ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜನಿಗೆ ಮನವೊಲಿಸ್ತಾರೆ. ಅವರು ಕೂಡ ಹೇಳ್ತಾರೆ, ಕೃಷ್ಣ ಕೂಡ ಹೇಳ್ತಾನೆ, ಮತ್ತೆ ವ್ಯಾಸರು ಕೂಡ ಹೇಳ್ತಾರೆ, ಯಾವ ರೀತಿ ಇದು ಧರ್ಮ ಯುದ್ಧ, ಇದನ್ನ ಅವರು ಸ್ವಾರ್ಥಕ್ಕಾಗಿ ಮಾಡಿದ್ದಲ್ಲ, ಇದನ್ನ ಅವರು ಭಗವಂತನ ಇಚ್ಛಾನುಸಾರ ಮಾಡಿದ್ದಾರೆ. ಭಗವಂತ ಕೃಷ್ಣ ಸ್ವತಃ ಅವರ ಕೇವಲ ಸಂಬಂಧಿ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅಂತ ಕೂಡ ಭೀಷ್ಮಾಚಾರ್ಯರು ಪಾಂಡವರಿಗೆ ತಿಳಿಸ್ಕೊಡ್ತಾರೆ. ನಂತರ ಆ ಭಗವಂತನ ಇಚ್ಛೆಯ ಅನುಸಾರ ಈ ಜಗತ್ತಿನಲ್ಲಿದ್ದಂತಹ, ಅಂದ್ರೆ ಆ ಭೂದೇವಿಗೆ ಈ ಭೂಮಿ ಮೇಲೆ ಇರುವಂತಹ ಬೆಟ್ಟ ಗುಡ್ಡಗಳಿಂದ ಅವಳಿಗೆ ಭಾರ ಅನ್ಸೋದಿಲ್ಲ. ಈ ಭೂಮಿ ಮೇಲಿರುವಂತಹ ಜನ, ಅವರಲ್ಲಿರುವಂತಹ ಆ ಪಾಪ ಕಾರ್ಯಗಳು, ಆ ಪಾಪ ಮಾಡುವಂತಹ ಪ್ರವೃತ್ತಿ, ಅದು ಅವಳಿಗೆ ತುಂಬಾ ಹೊರೆ ಅನ್ಸುತ್ತೆ. ಆಗ ಅವಳು ಕೇಳ್ಕೊತಾಳೆ, ನನ್ನ ಈ ಭಾರವನ್ನ ನನ್ನಿಂದ ಹೊರಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭಗವಂತ ಆ ಭೂಭಾರ ಹರಣ ಮಾಡೋದಕ್ಕೆ ಆಗಿ ಆ ಯುದ್ಧ ನಡೆಯುತ್ತೆ. ಇದು ಭಗವಂತನ ಇಚ್ಛೆಯ ಅನುಸಾರ ನಡೆದಿರುವಂತದ್ದು. ಭಗವಂತ ಗದ್ದೆಯಲ್ಲಿದ್ದಂತಹ ಕಳೆಗಳನ್ನ ಕೀಳುವ ಹಾಗೆ
ಈ ದುರ್ಯೋಧನಾದಿಗಳನ್ನ ಅಂದ್ರೆ ಯಾರೆಲ್ಲ ಆ ಕ್ಷತ್ರಿಯರು, ಕೆಟ್ಟ ಕ್ಷತ್ರಿಯರು ಇದ್ರು ಅವರನ್ನೆಲ್ಲ ನಾಶ ಮಾಡೋದಕ್ಕೆ ಭಗವಂತ ಬಂದಿದ್ದಾನೆ. ಮತ್ತೆ ಧರ್ಮ ಸ್ಥಾಪನೆ ಮಾಡೋದು ಅವನ ಇಚ್ಛೆ. ಆದ ಕಾರಣ ಧರ್ಮರಾಯ ಯುಧಿಷ್ಠಿರ ಮಹಾರಾಜನನ್ನ ರಾಜನನ್ನಾಗಿ ಮಾಡೋದು ಅವನ ಇಚ್ಛೆ ಅಂತ ತಿಳಿಸ್ತಾರೆ. ನಂತರ ಯಾವಾಗ ಅವನ್ಗೆ ಗೊತ್ತಾಗುತ್ತೆ ಯುಧಿಷ್ಠಿರ ಮಹಾರಾಜನ್ಗೆ ಭೀಷ್ಮ ಇನ್ನೇನು ದೇಹತ್ಯಾಗ ಮಾಡ್ತಾರೆ ಅಂತ ಅಂದಿದ ತಕ್ಷಣ ಲಾಸ್ಟ್ ಮಿನಿಟ್ ಅಲ್ಲಿ ಎಕ್ಸಾಮ್ ಬರೆಯೋರು ಸಡನ್ ಆಗಿ ಅಲರ್ಟ್ ಆಗಿ ಬುಕ್ ಎತ್ಕೊಂಡು ತಿರ್ಗಿಸಿ ನೋಡೋ ತರ ಅವ್ನ್ಗೆ ಒಂದು ನಿಮಿಷ ಆ ದುಃಖ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು, ಅಯ್ಯೋ ಇನ್ ಸ್ವಲ್ಪ ಹೊತ್ತಲ್ಲಿ ಭೀಷ್ಮಾಚಾರ್ಯರು ಪಿತಾಮಹ ಇಲ್ದಿರ ಆಗ್ಬಿಡ್ತಾರೆ, ಅವರಿಂದ ನಾನು ತಿಳ್ಕೊಬೇಕಾಗಿರೋದು ತುಂಬಾ ವಿಷಯ ಇದೆ ಅಂತ ಹೇಳಿ ಅವನು ಅವ್ರ ಮೂಲಕ ಅನೇಕ ಜ್ಞಾನವನ್ನು ಪಡ್ಕೋತಾನೆ. ಅದ್ರ ಮೂಲಕ ನಮ್ಗೇನ್ ತಿಳಿಸ್ತಾರೆ ಅಂತಂದ್ರೆ, ಶುದ್ಧ ಭಕ್ತರು ನಾವ್ಯಾರಾದ್ರೂ ಸಾಯ್ತಾ ಇದೀವಿ ಅಂತಂದ್ರೆ ನಾವು ಆ ಟೈಮಲ್ಲಿ ನಮ್ಗೆ ಎಷ್ಟು ಗೊಂದಲದಲ್ಲಿ ಇರ್ತೀವಿ ಅಂತಂದ್ರೆ ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ, ಬುದ್ಧಿ ಯೋಚನೆ ಎಲ್ಲ ಕೆಲಸ ಮಾಡತ್ತೆ ಅಂತ ಹೇಳಕ್ಕಾಗಲ್ಲ. ಅಂತ ಟೈಮಲ್ಲಿ ಕೂಡ ಶುದ್ಧ ಭಕ್ತರಾದಂತಹ ಭೀಷ್ಮಾಚಾರ್ಯರು ಹೇಗೆ ಧರ್ಮರಾಯನಿಗೆ ಆ ಧರ್ಮದ ಬಗ್ಗೆ ಮತ್ತೆ ಭಗವಂತನ ಬಗ್ಗೆ ಅನೇಕ ರಾಜ್ಯಭಾರ ಹೇಗೆ ಮಾಡ್ಬೇಕು ಅನ್ನೋದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಅನೇಕ ಧರ್ಮಗಳನ್ನ ತಿಳಿಸ್ಕೊಡ್ತಾರೆ, ಸ್ತ್ರೀ ಧರ್ಮ, ಈ ರೀತಿ ಅನೇಕ ಹೇಳ್ತೀರಾ ಯಾರಾದ್ರೂ ಹರೇ ಕೃಷ್ಣ ಯಾವ್ಯಾವ ವಿಷಯದ ಬಗ್ಗೆ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ತಿಳಿಸ್ಕೊಟ್ರು ಅಂತ? ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಾನ, ಧರ್ಮ ಮತ್ತೆ ರಾಜ ಮತ್ತೆ ಮೋಕ್ಷ, ಸ್ವಧರ್ಮ, ಭಗವಂತನನ್ನು ಹೇಗೆ ಪೂಜಿಸಬೇಕು ಅದರ ಬಗ್ಗೆ. ಈ ಎಲ್ಲ ವಿಷಯಗಳನ್ನ ಅದ್ ಸಾವಿನ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಅವ್ರಿಗೆ ಹೇಳ್ತಾರೆ. ರಾಜಧರ್ಮ, ರಾಜ್ಯಭಾರ ಹೇಗ್ ಮಾಡ್ಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ನಂತರ ಕೊನೆಗೆ ಏನಾಗುತ್ತೆ, ಈಗ ಎಲ್ಲ ಆಯ್ತು, ಧರ್ಮರಾಯ ಅವರು ಸಮಾಧಾನ ಆಗಿದ್ದಾರೆ, ಅವ್ರ ಗೊಂದಲ ಹೋಗಿದೆ. ನಂತರ ಈಗ ಅಲ್ಲಿ ಕೆಲವು ದಿನಗಳ ಕಾಲ ಪರಮಾತ್ಮ ಕೂಡ ಹೋಗ್ಬೇಕು ಅಂದ್ರೆ ದ್ವಾರಕೆಗೆ ಹಿಂದಿರುಗ್ಬೇಕು ಅಂತಿದ್ದವರು ಇವರೆಲ್ಲರ ಒಂದು ಪ್ರಾರ್ಥನೆಯಿಂದ ಮನೆ ಒಲಿಯೋದು ಅಂದ್ರೆ ಅವರ ತಂಗಿ ಕೂಡ ಇದ್ದಾರೆ ಸುಭದ್ರ ಕೂಡ, ಅವರು ದುಃಖದಲ್ಲಿದ್ದಾರೆ, ಮಗನನ್ನ ಕಳ್ಕೊಂಡು ಅಭಿಮನ್ಯುವನ್ನ, ಅವರನ್ನೆಲ್ಲ ಸಮಾಧಾನ ಪಡಿಸೋದಕ್ಕಾಗಿ ಕೆಲವು ದಿನಗಳು ಅವರು ಅಲ್ಲಿ ಯುಧಿಷ್ಠರನ್ಗಲ್ವಾ ಹೇಳೋದು ಭೀಷ್ಮರಾಚಾರ್ಯರು? ಆ ಪ್ರಭು ಮಾತಾಜಿ, ಯುಧಿಷ್ಠಿರ ಧರ್ಮರಾಯ ಇಬ್ರು ಒಂದೇ ಮಾತಾಜಿ, ಅವ್ರ ಒಂದೇ ಹೆಸರು. ಧರ್ಮರಾಯ ಅಂತಂದ್ರೆ ಯಮಧರ್ಮರಾಯನ ಅಂಶ, ಎರಡು ಒಂದೇ, ಇಬ್ರು ಒಂದೇ, ಧರ್ಮರಾಯ ಯುಧಿಷ್ಠಿರ ಎರಡು ಒಂದೇ. ಸೊ ನಾ ಏನ್ ಹೇಳ್ತಿದ್ದೆ, ಈಗ ಕೃಷ್ಣ ನಂತರ ಮತ್ತೆ ದ್ವಾರಕೆಗೆ ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಮತ್ತೆ ಈಗ ತಿರುಗಿ ನಾನಿಲ್ಲ, ಈಗ ನಾನು ಹೊರಡ್ಲೇಬೇಕು ದ್ವಾರಕೆಗೆ, ತುಂಬಾ ದಿನಗಳಾಯ್ತು ನಾನು ಬಂದಿ ಅಂತ ಹೇಳಿ ಮತ್ತೆ ಅವನು ಹೊರಡೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಈ 10ನೇ ಅಧ್ಯಾಯದಲ್ಲಿ ಅಂತ ನೋಡೋಣ. ಮೊದಲಿಗೆ ಈ 10ನೇ ಅಧ್ಯಾಯದಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅನ್ನೋದನ್ನ ಒಂದ್ಸಲಿ ನೋಡ್ಕೊಂಡ್ಬಿಡೋಣ. ಇದೆಲ್ಲ ಇರುತ್ತೆ ಅಂತಂದ್ರೆ ಯುಧಿಷ್ಠಿರ ಮಹಾರಾಜನ ಸಾಮ್ರಾಜ್ಯ, ಅವನು ಹೇಗೆ ರಾಜ್ಯಭಾರ ಮಾಡ್ತಾನೆ ಯುಧಿಷ್ಠಿರ ಮಹಾರಾಜ ಅನ್ನೋದನ್ನ ಹೇಳ್ತಾರೆ. ನಂತರ ಕೃಷ್ಣ ಅವನು ಮತ್ತೆ ದ್ವಾರಕೆಗೆ ಹೋಗೋದಕ್ಕೆ ಹೇಗೆ ಸಿದ್ಧನಾಗ್ತಾನೆ ಅನ್ನೋದರ ಬಗ್ಗೆ ತಿಳಿಸ್ತಾರೆ. ನಂತರ ಹಸ್ತಿನಾಪುರದ ಮಹಿಳೆಯರು ಭಗವಂತನನ್ನ ಸ್ತುತಿ ಮಾಡ್ತಾರೆ, ಅಂದ್ರೆ ಹೊರಡಿ ನಿಂತಿರುವಂತ ಅಂದ್ರೆ ದ್ವಾರಕೆಗೆ ಹೋಗೋದಕ್ಕೆ ಸಿದ್ಧ ಆಗಿರುವಂತಹ ಕೃಷ್ಣನನ್ನ ಕುರಿತು ಅಲ್ಲಿದ್ದಂತಹ ಹಸ್ತಿನಾಪುರದ ಮಹಿಳೆಯರು ಭಗವಂತನನ್ನ ಸ್ತುತಿಸ್ತಾರೆ ಅಂತ ಹೇಳ್ತಾರೆ. ಆ ಸ್ತುತಿಗಳು ಹೇಗಿತ್ತು ಅಂತಂದ್ರೆ ವೇದ ಮಂತ್ರಗಳಿಗಿಂತ ಹೆಚ್ಚು ರುಚಿಕರವಾಗಿತ್ತು ಅಂತ ಹೇಳ್ತಾರೆ ಪರಮಾತ್ಮ. ಭಗವಂತ ದ್ವಾರಕಾ ಆ ಕಡೆಗೆ ಹೊರಡುತ್ತಾರೆ, ನಂತರ ಅವರು ದ್ವಾರಕೆ ಕಡೆಗೆ ಹೋಗೋದು. ಈ ಅಧ್ಯಾಯದಲ್ಲಿ ಈ 4 ಅಂಶಗಳನ್ನ ನಾವು ಮೇನ್ ಆಗಿ ತಿಳ್ಕೊಳಕಿದೀವಿ. ಸೊ ಪ್ರಾರಂಭ ಮಾಡೋಣ. ಅಧ್ಯಾಯ 10, ದ್ವಾರಕೆಗೆ ಭಗವಾನ್ ಕೃಷ್ಣನ ಪ್ರಯಾಣ. ಶ್ಲೋಕ 1. ಶೌನಕ ಉವಾಚ ಹತ್ವಾ ಸ್ವರೀಕ್ತ ಸ್ಪೃಧಾ ಆತತಾಯಿನ ಯುಧಿಷ್ಠಿರಃ ಧರ್ಮಭೃತಾಂ ವರಿಷ್ಠಃ ಸಹ ಅನುಜೈ ಪ್ರತ್ಯವರುದ್ಧ ಭೋಜನ ಕಥಂ ಪ್ರವೃತ್ತ ಕಿಂ ಆಕರಾಶೀತ್ ತಥಾ. ಅನುವಾದ. ಶೌನಕ ಮುನಿಗಳು ನುಡಿದರು, ಧಾರ್ಮಿಕ ಜನರಲ್ಲಿ ಅತಿ ಶ್ರೇಷ್ಠನಾದ ಮಹಾರಾಜ ಯುಧಿಷ್ಠಿರನು ತನ್ನ ನ್ಯಾಯಬದ್ಧವಾದ ಪಿತ್ರಾರ್ಜಿತವನ್ನು ಅಪಹರಿಸಲು ಬಯಸಿದ ವೈರಿಗಳನ್ನು ಕೊಂದ ಬಳಿಕ ಪ್ರಜೆಗಳನ್ನು ಆಳಲು ಅವನ ತಮ್ಮಂದಿರು ಹೇಗೆ ಸಹಕರಿಸಿದರು? ಯುಧಿಷ್ಠಿರನು ಖಂಡಿತವಾಗಿಯೂ ಮುಕ್ತ ಮನಸ್ಸಿನಿಂದ ಹಾಯಾಗಿ ತನ್ನ ರಾಜ್ಯವನ್ನು ಅನುಭೋಗಿಸಿರಲಾರ. ಅಂದ್ರೆ ಇದು ಶೌನಕ ಮುನಿಗಳ ಪ್ರಶ್ನೆ, ಸುತ ಮುನಿಗಳನ್ನ ಕೇಳ್ತಾ ಇದ್ದಾರೆ. ಹೀಗೆ ಒಂದು
ಧರ್ಮ ಯುದ್ಧ ಆಗಿತ್ತು. ನ್ಯಾಯಬದ್ಧವಾಗಿ ಅದು ಅವರ ಪಿತ್ರಾರ್ಜಿತವಾದದ್ದು. ಅಂದ್ರೆ ಪಾಂಡು ಮಹಾರಾಜ ಅವನು ಹಸ್ತಿನಾಪುರದ ದೊರೆಯಾಗಿದ್ದ. ಅವನಿಗೆ ಒಂದು ಶಾಪ ಬಂತು. ಅವನು ಆ ಕಾಡಿಗೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಆದ್ರೆ ಕಾರ್ಯಕಾರಿ ರಾಜನಾಗಿ ಅವರು ಧೃತರಾಷ್ಟ್ರನನ್ನ ಅಲ್ಲಿ ಅವನ ಅನುಪಸ್ಥಿತಿಯಲ್ಲಿ ಧೃತರಾಷ್ಟ್ರನನ್ನ ರಾಜನನ್ನಾಗಿ ಅಲ್ಲಿ ನಿಯೋಜಿಸಿರ್ತಾರೆ. ಆದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಅವನ ಮನಸ್ಸಿನಲ್ಲಿ ಇರುತ್ತೆ, ಪಾಂಡು ಮಹಾರಾಜ ಮತ್ತೆ ಬರಬಾರ್ದು, ಆ ರಾಜ್ಯ ಅವನಿಗೆ ಸಿಗ್ಬೇಕು, ನಂತರ ಅದು ಅವನ ಮಕ್ಕಳಿಗೆ ಸಿಗ್ಬೇಕು ಅನ್ನೋ ಒಂದು ದುರಾಸೆ ಅವನಲ್ಲಿ ಇರುತ್ತೆ. ಅದೇ ತರ ಅಲ್ಲಿ ಪಾಂಡು ಮಹಾರಾಜ ಕಾಡಿನಲ್ಲಿ ಅವನು ಪ್ರಾಣತ್ಯಾಗ ಆಗತ್ತೆ. ನಂತರ ಆ ಪಾಂಡವರು ಅವರು ಮತ್ತೆ ವಾಪಸ್ ಹಸ್ತಿನಾಪುರಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ರಾಜ್ಯಭಾರವನ್ನು ಬಿಟ್ಕೊಡೋದಿಕ್ಕೆ ಮನಸ್ಸಿಲ್ಲ. ನಂತರ ಆ ರಾಜ್ಯಭಾರವನ್ನ ಒಂದು ವೇಳೆ ಹಾಗೆ ಬಿಟ್ಕೊಡ್ಬೇಕು ಅಂತಂದ್ರೂ ಕೂಡ ತನ್ನ ಮಕ್ಕಳಿಗೆ ಅದು ಸಿಗ್ಬೇಕು ಅನ್ನೋದು ಅವನ ಒಂದು ದುರಾಸೆ ಆಗಿರುತ್ತೆ. ಹೀಗಿರುವಾಗ ಆ ಕೊನೆಗೆ ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ಒಂದು ಕಾಡು, ಯಾವ ಕಾಡನ್ನ ಕೊಡ್ತಾನೆ ಹೇಳ್ತೀರಾ? ಅದು ಕಾಡೇ ಅದು ಕಾಂಡವ ವನ ಅಂತಾರೆ. ಆ ವನವನ್ನ ಅವನು ಕೊಡ್ತಾನೆ. ಯಾರಿಗೆ? ಪಾಂಡವರಿಗೆ. ಅಲ್ಲಿ ಇಂದ್ರಪ್ರಸ್ಥ ಮಾತಾಜಿ. ಇಂದ್ರಪ್ರಸ್ಥ ಅದು ಕಾಂಡವ ವನ ಆಗಿರುತ್ತೆ. ಅಂದ್ರೆ ಅದು ಕಾಡಾಗಿರುತ್ತೆ. ಅದನ್ನ ಅವರು ಇಂದ್ರಪ್ರಸ್ಥ ಮಾಡ್ತಾರೆ ನಂತರ. ಅಂದ್ರೆ ಇಂದ್ರನಿಗೆ ಸರಿಸಾಟಿ ಆಗಿರುವಂತಹ ಒಂದು ಸ್ವರ್ಗವನ್ನ ಹೋಲುವಂತಹ ಒಂದು ಸಾಮ್ರಾಜ್ಯವನ್ನ ಅಲ್ಲಿ ಮಾಡ್ತಾರೆ. ಆ ಕಾಡು ಅದಂದ್ರೆ ಅಲ್ಲಿ ಏನೇನೂ ಇಲ್ಲ. ರಾಜ್ಯಭಾರ ಮಾಡೋದಕ್ಕೆ ಅಲ್ಲಿ ಪ್ರಜೆಗಳಿಲ್ಲ, ಏನಿಲ್ಲ. ಫುಲ್ಲು ಬರೀ ಕಾಡು ತುಂಬಿರುವಂತ ಜಾಗನ ಅಂತ ಒಂದು ಭೂಮಿನ ಅವ್ರಿಗೆ ಕೊಡ್ತಾರೆ. ಅದನ್ನು ಕೂಡ ಅವ್ರು ಅಷ್ಟೇ ಸುಂದರ ನಗರ ಮಾಡ್ತಾರೆ. ಆಗ್ಲೂ ಕೂಡ ಇವರಿಗೆ ಸಮಾಧಾನ ಇಲ್ಲ. ದುರ್ಯೋಧನಾದಿಗಳಿಗೆ ಅವರ ಮೇಲೆ ಅದೇ ರೀತಿ ಒಂದು ಅಸೂಯೆ ಇದ್ದ ಕಾರಣ ಅವರು ಅನ್ಯಾಯದ ಒಂದು ಆಟ ಆಡ್ತಾರೆ. ದಾಯದ ಆಟ ಆಡಿ ಅದ್ರಲ್ಲಿ ಮೋಸ ಮಾಡಿ ಅವರನ್ನ ಸೋಲಿಸಿ ಅವರಿಂದ ಆ ರಾಜ್ಯವನ್ನು ಪಡ್ಕೊಳ್ತಾರೆ. ನಂತರ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟು ಅದನ್ನೂ ಅವರು ಸ್ವೀಕಾರ ಮಾಡ್ತಾರೆ. ಅಷ್ಟೆಲ್ಲ ಮೋಸ ಮಾಡಿ ಅದರಲ್ಲಿ ಗೆದ್ದು ಅದರಲ್ಲಿ ಅವ್ರಿಗೆ ಶಿಕ್ಷೆ ಕೊಟ್ಟಾಗ್ಲೂ ಕೂಡ ಅವ್ರು 12 ವರ್ಷ ವನವಾಸ, ಅಜ್ಞಾತವಾಸ ಎಲ್ಲವನ್ನು ಮುಗಿಸಿ ಬರ್ತಾರೆ. ಬಂದ್ಮೇಲೆ ವಾಪಸ್ ಅವ್ನು ಕೊಡ್ಬೇಕಾಗಿತ್ತು, ಅವರ ರಾಜ್ಯವನ್ನ ಹಿಂದಿರುಗಿಸ್ಬೇಕಾಗಿತ್ತು. ಅದನ್ನು ಕೂಡ ಕೊಡೋದಕ್ಕೆ ಅವರು ಒಪ್ಪೋದಿಲ್ಲ. ಹೀಗೆ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾರೆ. ಅದರ ವಿರುದ್ಧವಾಗಿ ಈ ಯುದ್ಧ ನಡೆಯುತ್ತೆ. ಈ ಯುದ್ಧದ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ, ಪಾಂಡವರಿಗೆ ಈಗ ಜಯ ಸಿಕ್ಕಿದೆ. ಅದನ್ನ ಕೇಳ್ತಾ ಇದ್ದಾರೆ ಶೌನಕಾದಿಗಳು. ಈಗ ಅವ್ರಿಗೆ ಅವರ ನ್ಯಾಯಬದ್ಧವಾಗಿ ಪಿತ್ರಾರ್ಜಿತವಾಗಿ ಅವರಿಗೆ ಸಿಗಬೇಕಾಗಿದೆ ಎಂದು ಅವರಿಗೆ ಸಿಕ್ಕಿದ್ದಾಗಿದೆ. ಹರೇ ಕೃಷ್ಣ ಮಾತಾಜಿ, ಪ್ಲೇಸ್ ಹೆಸರು ಹೇಳಿ. ಹರೇ ಕೃಷ್ಣ ಮಾತಾಜಿ, ಏನು ಕೇಳಿಸ್ತಾ ಇಲ್ಲ. ಶ್ರೀಲಂಕಾ. ಮಾತಾಜಿ, ನೋ ವಾಯ್ಸ್.
ಹ್ಮ್. ಪಾಲು ಹೊಯ್ಸಳರ. ಹರೇ ಕೃಷ್ಣ ಮಾತಾಜಿ ಯಾಕೇನೋ ಬರ್ತಾ ಇಲ್ಲಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನ್ನ ಆವಾಜ್ ಕೇಳ್ತಿದೆ ಮಾತಾಜಿ? ವಾಯ್ಸು ಹರೇ ಕೃಷ್ಣ ಮಾತಾಜಿ. ಈಗ ಕೇಳಿಸ್ತಿದೆ ಅಷ್ಟೇ ಮಾತಾಜಿ, ಇಷ್ಟೊತ್ತು ಕೇಳಿಸ್ತಿಲ್ಲ. ಓಕೆ ಮಾತಾಜಿ, ಈಗ ಕಾಣಿಸ್ತಿದೆ ಅಲ್ಲ ಮಾತಾಜಿ ಸ್ಕ್ರೀನ್? ಕಾಣಿಸ್ತಿದೆ. ಓಕೆ ಮಾತಾಜಿ. ಈಗ ಶೌನಕಾದಿ ಮುನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತ ಮುನಿಗಳನ್ನ. ಏನಂತ ಕೇಳ್ತಾ ಇದ್ದಾರೆ ಅಂದ್ರೆ, ಹೀಗೆ ನ್ಯಾಯಬದ್ಧವಾಗಿ ಅಂದ್ರೆ ಧರ್ಮಾತ್ಮರಾದಂತಹ ಪಾಂಡವರು ಅಂದ್ರೆ ಯುಧಿಷ್ಠಿರ ಮಹಾರಾಜ ಅವನು ಹೇಗೆ ರಾಜ್ಯಭಾರವನ್ನ ನಡೆಸ್ತಿದ್ದಾನೆ, ಯಾವ ಮನಸ್ಥಿತಿನಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮಹಾರಾಜ ಯುಧಿಷ್ಠಿರನು ಧಾರ್ಮಿಕ ಜನರಲ್ಲಿ ಅತಿ ಶ್ರೇಷ್ಠನಾಗಿದ್ದನು. ಹಾಗಾಗಿ ರಾಜ್ಯದ ಅನುಭೋಗಕ್ಕಾಗಿ ದಾಯಾದಿಗಳೊಂದಿಗೆ ಯುದ್ಧ ಮಾಡಲು ಆತನಿಗೆ ಇಷ್ಟವಿರಲಿಲ್ಲ. ಆದರೂ ಅವನು ನ್ಯಾಯವಾದ ಒಂದು ಕಾರಣಕ್ಕಾಗಿ ಯುದ್ಧ ಮಾಡಿದನು. ಹಸ್ತಿನಾಪುರ ಸಾಮ್ರಾಜ್ಯ ಅವರ ನ್ಯಾಯಬದ್ಧವಾದ ಪಿತ್ರಾರ್ಜಿತವಾಗಿತ್ತು. ಇದನ್ನು ಅವನ ದಾಯಾದಿಗಳು ತಮಗಾಗಿ ಅಪಹರಿಸಲು ಬಯಸಿದ್ದರು. ಆದ್ದರಿಂದ ಅವನು ಭಗವಾನ್ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ನ್ಯಾಯಯುತವಾದ ಕಾರಣಕ್ಕಾಗಿ ಹೋರಾಡಿದನು. ಇಷ್ಟಾದರೂ ಅವನು ತನ್ನ ವಿಜಯದ ಫಲವನ್ನು ಅನುಭೋಗಿಸಲಿಕ್ಕಾಗಲಿಲ್ಲ. ಏಕೆಂದರೆ ಯುದ್ಧದಲ್ಲಿ ಅವನ ದಾಯಾದಿಗಳೆಲ್ಲ ಸತ್ತಿದ್ದರು. ಆದ್ದರಿಂದ ಅವನು ತಮ್ಮಂದಿರ ಸಹಾಯದಿಂದ ಕರ್ತವ್ಯದ ಭಾಗವಾಗಿ ರಾಜ್ಯವನ್ನು ಆಳಿದನು. ಈ ಜಿಜ್ಞಾಸೆ ಶೌನಕ ಋಷಿಗಳಿಗೆ ಮಹತ್ವದ್ದಾಗಿದೆ. ಮಹಾರಾಜ ಯುಧಿಷ್ಠಿರನು ನಿಶ್ಚಿತವಾಗಿ ರಾಜ್ಯವನ್ನು ಅನುಭೋಗಿಸಬೇಕಾಗಿದ್ದ ಕಾಲದಲ್ಲಿ ಅವನ ವರ್ತನೆ ಹೇಗಿತ್ತೆಂದು ತಿಳಿಯಲು ಅವರು ಅಪೇಕ್ಷಿಸಿದರು. ಅಂದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅಂದ್ರೆ ನಾವು ಏನಂತ ಹೇಳ್ತಾರೆ ಅಂದ್ರೆ, ನಾವು ಪ್ರತಿಸ್ಥಿತಿನೂ ಏನಾದ್ರೂ ಒಂದು ಸಂತೋಷದ ದಿನಗಳು, ಸಂಭ್ರಮದ ದಿನಗಳಿದ್ರೆ, ಒಂದು ಗೃಹ ಪ್ರವೇಶ ಮಾಡಿದ್ರೆ, ಮದ್ವೆ ಮಾಡಿದ್ರೆ, ಅಥವಾ ಏನಾದ್ರೂ ಒಂದು ವಿಶೇಷವಾದ ದಿನಗಳಲ್ಲಿ ಆ ಸಂಭ್ರಮವನ್ನ ನಮ್ಮ ಸಂಬಂಧಿಕರ ಜೊತೆ ಹಂಚ್ಕೋತೀವಿ. ಇಲ್ಲಿ ಅವರೆಲ್ಲಾ ಸಂಬಂಧಿಕರು ಕೂಡ ಹತರಾಗಿದ್ದಾರೆ. ಅಲ್ಲಿ ಅವರು ರಾಜ್ಯವನ್ನ ಗೆದ್ದಿದ್ದಾರೆ, ಆದ್ರೂ ಕೂಡ ಆ ಸಂತೋಷವನ್ನ ಯಾರ ಜೊತೆನೂ ಹಂಚ್ಕೊಳ್ಳೋಕೆ ಅವರ ದಾಯಾದಿಗಳು ಯಾರು ಉಳಿಲಿಲ್ಲ. ನಂತರ ಅವನ್ಗೆ ನ್ಯಾಯವಾಗಿ ಸಿಗ್ಬೇಕಾಗಿತ್ತು ಪಿತ್ರಾರ್ಜಿತವಾಗಿ, ಆದ್ರೆ ಅಲ್ಲಿ ಅದನ್ನ ಅವರು ಭಗವಂತನ ಮಾರ್ಗದರ್ಶನದಲ್ಲಿ ಹೋರಾಡಿ ಪಡ್ಕೊಂಡಿದ್ದಾರೆ. ನಂತರ ಅವನಿಗೆ ಅದನ್ನ ಅನುಭೋಗಿಸೋದಕ್ಕೆ ಇಚ್ಛೆ ಇಲ್ಲ. ಅಂದ್ರೆ ಅದನ್ನ ಅವನು ಯಾವ ರೀತಿ ಸ್ವೀಕಾರ ಮಾಡಿದಾನೆ ಅಂದ್ರೆ, ಇದು ಭಗವಂತನ ಇಚ್ಛೆ, ನಾನು ಅವನ ಒಂದು ಕೈಗೊಂಬೆ, ಅಂದ್ರೆ ನಾನೊಂದು ನಿಮಿತ್ತ, ಅವನ ಇಚ್ಛಾನುಸಾರ ನಾನು ರಾಜ್ಯಭಾರ ಮಾಡ್ಬೇಕು ಅನ್ನೋಂತಹ ಕರ್ತವ್ಯವನ್ನ, ಕೆಲಸವನ್ನ, ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾನೆ. ಅದನ್ನ ನಾನು ಒಳ್ಳೆಯ ರೀತಿಯಲ್ಲಿ ನಡೆಸ್ಬೇಕು. ಅದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲೇ ಆ ರಾಜ್ಯಭಾರವನ್ನ ಮಾಡ್ತಾನೆ. ಆ ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ತಮ್ಮಂದಿರ ಸಹಾಯ ಪಡಿತಾನೆ. ಅಂದ್ರೆ ಅವರೆಲ್ಲರಿಗೂ ಕೂಡ ಕೆಲವೊಂದು ರಾಜ್ಯಗಳ ನಿರ್ವಹಣೆ ಮಾಡುವ ಕರ್ತವ್ಯವನ್ನ ಅವನು ಹಂಚಿಕೊಡ್ತಾನೆ. ಹಾಗೆ ಮಾಡಿ ಯಾವ ರೀತಿ ಅವನು ರಾಜ್ಯಭಾರವನ್ನು ಪ್ರಾರಂಭ ಮಾಡ್ದ ಅನ್ನೋದ್ರಲ್ಲಿ ಶೌನಕಾದಿ ಮುನಿಗಳು ಸೂತ ಮುನಿಗಳಿಂದ ಕೇಳಿ ತಿಳ್ಕೊತಾ ಇದ್ದಾರೆ. ಶ್ಲೋಕ 2. ಸೂತ ಉವಾಚ ವಶಂ ಕರೋ ವಂಶದವಾಗ್ನಿ ನಿಹೃತಂ ಸಂರೋಹಾಯಿತ್ವಾ ಭವಭಾವನಾ ಹರಿಃ ನಿವೇಶಯಿತ್ವಾ ನಿಜ ರಾಜ್ಯೇ ಈಶ್ವರಃ ಯುಧಿಷ್ಠಿರಂ ಪಿತಾಮನಾ ಬಭೂವಃ.
ಅನುವಾದ ಸೂತ ಮಹರ್ಷಿಗಳು ನುಡಿದರು. ಜಗತ್ಪಾಲಕನಾದ ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನನ್ನು ಅವನದೇ ರಾಜ್ಯದಲ್ಲಿ ಪುನಃ ಸ್ಥಾಪಿಸಿದನು. ಕೋಪದ ಬಿದಿರಿನ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಕುರುವಂಶವನ್ನು ಮರಳಿ ತಂದಂತಾದುದರಿಂದ ಅವನು ಪ್ರಸನ್ನನಾದನು. ಅಂದ್ರೆ ಇಲ್ಲಿ ಸೂತ ಮುನಿಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಜಗತ್ಪಾಲಕನಾದ ಅಂದ್ರೆ ಭಗವಂತ ಶ್ರೀಕೃಷ್ಣ ಮಹಾರಾಜ ಯುಧಿಷ್ಠಿರನನ್ನ ಅವನದೇ ರಾಜ್ಯದಲ್ಲಿ ಪುನಃ ಸ್ಥಾಪಿಸಿದ್ದಾನೆ. ಅಂದ್ರೆ ಆ ರಾಜ್ಯ ನಿಜವಾಗ್ಲೂ ಅವನಿಗೆ ಸೇರ್ಬೇಕಾಗಿತ್ತು. ಆದ್ರೆ ಅಸೂಯಾಪರರಾಗಿದ್ದಂತಹ ಆ ದುರ್ಯೋಧನಾದಿಗಳಿಂದ ಅದು ಅವನ ಕೈ ತಪ್ಪಿತ್ತು. ಈಗ ಮತ್ತೆ ಅವನಿಗೆ ಅದು ಸಿಕ್ಕಿದೆ. ಹೀಗೆ ಕೋಪದ ಬಿದಿರ ಬೆಂಕಿಯಲ್ಲಿ ಬರಿದಾಗಿ ಹೋಗಿದ್ದ ಕುರುವಂಶ ಅಂದ್ರೆ ಇಲ್ಲಿ ಕಾಡ್ಗಿಚ್ಚು ಅಂತ ಹೇಳ್ತೀವಿ. ಕಾಡ್ಗಿಚ್ಚು ಅಂತಂದ್ರೆ ಕಾಡಿನಲ್ಲಿ ಯಾರು ಬೆಂಕಿಯನ್ನ ಹಚ್ಚಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲಾ ಮರಗಿಡಗಳಲ್ಲಿ ಅದರ ಒಳಗಡೆ ಸುಪ್ತಾವಸ್ಥೆಯಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾರೆ. ಹಾಗೆ ಈ ಬಿದಿರಿನ ಕಡ್ಡಿ ಅದು ಹೇಗೆ ಅಂದ್ರೆ ಒಂದಕ್ಕೊಂದು ಉಜ್ಜಿದಾಗ ಬೆಂಕಿ ಅಲ್ಲಿ ಪ್ರಕಟವಾಗುತ್ತೆ. ಹಾಗೆ ಇಲ್ಲಿ ಬೆಂಕಿ ಬಂದು ಏನಾಗಿದೆ ಆ ಕುರುವಂಶ ಅದು ಅಳಿದು ಹೋಗೋ ಸಂದರ್ಭದಲ್ಲಿತ್ತು. ಅಂದ್ರೆ ಸಂಪೂರ್ಣವಾಗಿ ಅಳಿವಿನ ಇದ್ರಲ್ಲಿತ್ತು. ಅಂದ್ರೆ ನಾವು ನೋಡ್ತೀವಿ ಅಶ್ವತ್ಥಾಮ ಕೂಡ ಪಾಂಡವರನ್ನ ಮತ್ತೆ ಅವರ ಒಂದೇ ಒಂದು ಕುರುವಂಶದ ಕುಡಿ ಪರೀಕ್ಷಿತ ಮಹಾರಾಜನನ್ನು ಕೂಡ ಕೊಲ್ಲೋದಕ್ಕೆ ಎಲ್ಲಾ ತಯಾರಿ ಮಾಡಿರ್ತಾನೆ. ಆದ್ರೆ ಈಗ ಅದೆಲ್ಲವೂ ಕೂಡ ಹೋಗಿ ಕುರುವಂಶ ಮತ್ತೆ ಮರಳಿ ಬಂದಂತೆ ಆಗಿದೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ನೋಡೋಣ ಪ್ರಭುಪಾದರಿಂದ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಈ ಜಗತ್ತನ್ನು ಬಿದಿರು ಮಳೆಗಳ ಘರ್ಷಣೆಯಿಂದ ಉಂಟಾಗುವ ಕಾಳ್ಗಿಚ್ಚಿಗೆ ಹೋಲಿಸಲಾಗಿದೆ. ಅಂತಹ ಕಾಳ್ಗಿಚ್ಚು ತಾನಾಗಿ ಹೊತ್ತಿಕೊಳ್ಳುತ್ತದೆ. ಬಿದಿರ ಘರ್ಷಣೆ ಬಾಹ್ಯ ಕಾರಣಗಳಿಲ್ಲದೆ ಸಂಭವಿಸುತ್ತದೆ. ಹಾಗೆಯೇ ಈ ಐಹಿಕ ಜಗತ್ತಿನಲ್ಲಿ ಐಹಿಕ ನಿಸರ್ಗದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿ ಬಯಸುವವರ ಕೋಪವು ಪರಸ್ಪರ ಘರ್ಷಣೆಗೆ ಒಳಗಾಗುತ್ತದೆ. ಬೇಕಿಲ್ಲದ ಜನಸಂಖ್ಯೆಯನ್ನು ಬರಿದು ಮಾಡುವ ಯುದ್ಧಾಗ್ನಿ ಆಗ ಭುಗಿಲೇಳುತ್ತದೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಒಬ್ಬರಿಗೆ ಒಬ್ಬರ ಮೇಲೆ ಒಂದು ಅಸೂಯೆ ಅನ್ನೋದಿರುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ಇರುವಂತವರೆಲ್ಲ ಒಡೆತನವನ್ನ ಸಾಧಿಸ್ಬೇಕು ಅನ್ನೋ ಕಾರಣದಿಂದ ಅಂದ್ರೆ ಭೌತಿಕ ಜಗತ್ತನ್ನ ಭೋಗಿಸಬೇಕು ಅನ್ನೋ ಇಚ್ಛೆಯಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರಿಗೆ ಏನಂತಾರೆ ಒಂದು ಕಾಂಪಿಟೇಷನ್ ಅಂತಾರೆ. ಆ ರೀತಿ ಬಂದು ಅದೇನಾಗತ್ತೆ ಅದು ಸಿಗದೆ ಹೋದಾಗ ಅವ್ರಿಗೆ ಕೋಪ ಬರುತ್ತೆ. ಅಂದ್ರೆ ಅತಿಯಾಗಿ ಆಸೆ ಪಟ್ವಿ ಅಂತಂದ್ರೆ ಅದನ್ನ ಪಡ್ಕೊಳ್ಬೇಕು ಅನ್ನೋದು ಇಚ್ಛೆ ಜಾಸ್ತಿ ಆದಾಗ ಅದು ಸಿಗದೆ ಹೋದ್ರೆ ಕೋಪ ಬರುತ್ತೆ. ಅಂತಹ ಕೋಪ ಅದು ಘರ್ಷಣೆಗೆ ಕಾರಣ ಆಗುತ್ತೆ. ಅಂತಹ ಘರ್ಷಣೆಯಿಂದ ಏನಾಗುತ್ತೆ ಅಂತಂದ್ರೆ ಕಾಡ್ಗಿಚ್ಚಿನಲ್ಲಿ ಬೆಂಕಿ ಹಚ್ಚೋದಕ್ಕೆ ಯಾರು ಬೇಕಿಲ್ಲ. ಅಂದ್ರೆ ಬಿದಿರು ಒಂದಕ್ಕೊಂದು ಹುಜ್ಜಿದಾಗ ಹೇಗೆ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೋ ಹಾಗೆ ಈ ಜಗತ್ತಿನ ಐಹಿಕ ಜಗತ್ತಿನಲ್ಲೂ ಕೂಡ ಯುದ್ಧಗಳು ಅದು ತಾನಾಗಿಯೇ ಸಂಭವಿಸುತ್ತೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಜನಸಂಖ್ಯೆಯನ್ನ ಬರಿದು ಮಾಡುವ ಯುದ್ಧಾಗ್ನಿ ಆ ರೀತಿ ಭುಗಿಲೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಬೆಂಕಿ ಅಥವಾ ಯುದ್ಧ ಸಂಭವಿಸುತ್ತದೆ ನಿಜ. ಅವುಗಳಿಂದ ಭಗವಂತನಿಗೆ ಏನಾಗಬೇಕಿದ್ದಿಲ್ಲ. ಆದರೆ ಅವನು ಸೃಷ್ಟಿಯನ್ನು ಪಾಲಿಸ ಬಯಸಿದ್ದರಿಂದ ಜನಸಮೂಹ ಆತ್ಮ ಸಾಕ್ಷಾತ್ಕಾರದ ಕ್ರಮಬದ್ಧ ದಾರಿಯನ್ನು ಅನುಸರಿಸಬೇಕೆಂದು ಇಚ್ಛಿಸುತ್ತಾನೆ. ಇಲ್ಲಿ ಗುಣಾವತಾರದಲ್ಲಿ ನಾವು ಯಾವ್ದೆಲ್ಲ 3 ಗುಣಾವತಾರಗಳು ಹೇಳ್ತೀರಾ? ಹರೇ ಕೃಷ್ಣ. ಭಗವಂತನ 3 ಗುಣಾವತಾರಗಳು. ವಿಷ್ಣು, ಶಿವ, ಬ್ರಹ್ಮ. ಸರಿಯಾಗಿ ಹೇಳಿದೀರಾ ಮಾತಾಜಿ. ಬ್ರಹ್ಮ, ಶಿವ ಮತ್ತೆ ವಿಷ್ಣು, ಇವರು ಮೂವರದು ಏನು ಅವರ ಪಾತ್ರ ಅಂತ ಹೇಳ್ತೀರಾ? ಅವ್ರು ಏನ್ ಮಾಡ್ತಾರೆ ಅಂತ? ಬ್ರಹ್ಮ ರಜೋಗುಣದ ಇದು ನೋಡ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದ್ದು ನೋಡ್ತಾರೆ, ಪ್ರತಿನಿಧಿ ಆಗಿದ್ದಾರೆ. ಮತ್ತು ವಿಷ್ಣು ಸತ್ವಗುಣ. ಆದ್ರೆ ಅವ್ರು ಏನ್ ಕಾರ್ಯ ಮಾಡ್ತಾರೆ ಅಂತ? ಸೃಷ್ಟಿಸುತ್ತಾನೆ, ಪಾಲನೆ ಮಾಡುತ್ತಾನೆ, ಮತ್ತೆ ಸಂಹಾರ ಲಯ ಮಾಡುತ್ತಾನೆ. ಈಗ ವಿಷ್ಣು ಪಾಲಿಸ್ತಾನೆ. ಆದ ಕಾರಣ ಇಲ್ಲಿ ಪರಮಾತ್ಮ ಏನು ಬಯಸ್ತಾ ಇದ್ದಾನೆ ಅಂದ್ರೆ ಅವನು ಈ ಭೌತಿಕ ಜಗತ್ತನ್ನ ಪಾಲನೆ ಮಾಡುವಂತಹ ಕರ್ತವ್ಯ ಅವನದು. ಆದ ಕಾರಣ ಅವನು ಎಲ್ಲರಿಗೂ ಕೂಡ ಆತ್ಮ ಸಾಕ್ಷಾತ್ಕಾರ ಮತ್ತೆ ಈ ಪಾಲನೆ ಅಂತಂದ್ರೆ ಏನು, ಈ ಸೃಷ್ಟಿ ಏನಕ್ಕೆ ಯಾವ ಕಾರಣಕ್ಕಾಗಿ ಮಾಡಿದ್ದಾನಂದ್ರೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಒಂದು ಚಾನ್ಸ್ ಅಂತ ಹೇಳ್ತೀವಿ, ಒಂದು ಅವಕಾಶ ಅವರಿಗೆ. ಮತ್ತೆ ಅವರು ಧಾಮಕ್ಕೆ ಹಿಂದಿರುಗಬೇಕು ಅಂತಂದ್ರೆ ಅವರು ಮನುಷ್ಯ ಜನ್ಮದ ಪ್ರಯೋಜನವನ್ನ ಪಡಿಬೇಕು. ಆ ಪ್ರಯೋಜನ ಅವರಿಗೆ ಸಿಗ್ಬೇಕು ಅಂತಂದ್ರೆ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರದ
ದಾರಿಯಲ್ಲಿ ಕೊಂಡೊಯ್ಯುವಂತಹ ಗುರುಗಳು ಎಲ್ಲರಿಗೂ ಬೇಕು. ಗುರುಗಳು ಅಂದ್ರೆ ಭಾಗವತರು, ಉತ್ತಮ ಭಕ್ತರು, ಅವರಿಗೆ ಉತ್ತಮ ಉದಾಹರಣೆಯಾಗಿ ಬೇಕಾದ ಕಾರಣ ಭಗವಂತ ಅಂತವರನ್ನ ಮಾತ್ರ ಉಳಿಸಿ ಇಲ್ಲಿರುವಂತಹ ಜನಸಂಖ್ಯೆ ಏನಿದೆ, ಜನಸಮೂಹ ಏನಿದೆ, ಅವರಿಗೆ ಒಳ್ಳೆಯ ಆತ್ಮ ಸಾಕ್ಷಾತ್ಕಾರ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಭಗವಂತ ಪಾಂಡವರಂತಹ ಯುಧಿಷ್ಠಿರಂತಹ ರಾಜರನ್ನ ಅಲ್ಲಿ ಆ ರಾಜ್ಯಭಾರ ಮಾಡ್ಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ. ಆತ್ಮ ಸಾಕ್ಷಾತ್ಕಾರ ದೈವ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಜೀವಿಗಳಿಗೆ ಅನುವು ಮಾಡಿಕೊಡುತ್ತದೆ. ಭಗವಂತನು ಯಾತನೆಗೊಳಗಾದ ಮಾನವ ಜೀವಿಗಳು ಮರಳಿ ಮನೆಗೆ ಎಂದರೆ ತನ್ನಲ್ಲಿಗೆ ಬರಲೆಂದು ಬಯಸುತ್ತಾನೆ ಮತ್ತು ತ್ರಿಗುಣಾತ್ಮಕ ಲೌಕಿಕ ಯಾತನೆಯನ್ನು ಪರಿಹರಿಸಿಕೊಳ್ಳಲೆಂದು ಬಯಸುತ್ತಾನೆ. ಸೃಷ್ಟಿಯ ಇಡೀ ಯೋಜನೆ ಆ ದಿಶೆಯಲ್ಲಿ ನಿರ್ಮಿತವಾಗಿದೆ. ಅಂದ್ರೆ ಈ ಸೃಷ್ಟಿ ಮೂಲ ಕಾರಣ ಈ ಬದ್ಧಾತ್ಮರನ್ನ ಈ ಭೌತಿಕ ಜಗತ್ತಿನಿಂದ ಅವರಿಗೆ ಮುಕ್ತಿಯನ್ನು ಕೊಡುವಂತದ್ದೇ ಈ ಭೌತಿಕ ಜಗತ್ತು ಸೃಷ್ಟಿಗೆ ಮೂಲ ಕಾರಣ ಆಗಿದೆ. ಇಲ್ಲಿ ಈ ಸೃಷ್ಟಿ ಅದು ಆಗಿರುವುದೇ ಆ ಕಾರಣಕ್ಕಾಗಿ. ಸೃಷ್ಟಿಯ ಇಡೀ ಯೋಜನೆ ಈ ದಿಶೆಯಲ್ಲಿ ನಿರ್ಮಿತವಾಗಿದೆ ಎಂದು ಬುದ್ಧಿ ಕಲಿಯದವನು ಭಗವಂತನ ಮಾಯಾಶಕ್ತಿಯಿಂದ ಪ್ರಚೋದಿತವಾದ ವೇದನೆಗಳಿಂದ ಬಳಲುತ್ತಾನೆ. ಆದ್ದರಿಂದಲೇ ಭಗವಂತನು ತನ್ನ ನೈಜ ಪ್ರತಿನಿಧಿಗಳು ಜಗತ್ತನ್ನಾಳಬೇಕೆಂದು ಬಯಸುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಈ ಬಗೆಯ ಆಡಳಿತವನ್ನು ಸ್ಥಾಪಿಸುವುದಕ್ಕಾಗಿ ಮತ್ತು ತನ್ನ ಯೋಜನೆಯೊಂದಿಗೆ ಸಂಬಂಧಿಸಿಕೊಳ್ಳದ ಅನಪೇಕ್ಷಿತ ವ್ಯಕ್ತಿಗಳನ್ನು ಕೊಲ್ಲಲು ಅವತರಿಸುತ್ತಾನೆ. ಭಗವಂತ ಅವನ ನೈಜ ಪ್ರತಿನಿಧಿಗಳು ಅಂದ್ರೆ ಈ ಪಾಂಡವರು ಭಗವಂತನ ನೈಜ ಪ್ರತಿನಿಧಿಗಳು, ಅವರು ಜಗತ್ತನ್ನ ಆಳ್ಬೇಕು ಅನ್ನೋದು ಅವನ ಇಚ್ಛೆ. ಭಗವಾನ್ ಶ್ರೀಕೃಷ್ಣ ಈ ಬಗ್ಗೆ ಆಡಳಿತವನ್ನು ಸ್ಥಾಪಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ, ಯಾರು ಅನಪೇಕ್ಷಿತ ವ್ಯಕ್ತಿಗಳಿದ್ದಾರೆ ಅಂದ್ರೆ ಯಾರು ಅವನ ಪ್ರತಿನಿಧಿಗಳಲ್ಲ, ಯಾರು ಅವನ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಾರೆ ಅಂತವರನ್ನ ಅನಪೇಕ್ಷಿತ ವ್ಯಕ್ತಿಗಳು ಅಂತಾನೆ. ಅಂದ್ರೆ ಈ ದುರ್ಯೋಧನಾದಿಗಳನ್ನ ಅವನು ಕೊಲ್ಲೋದಕ್ಕೆ ಅವತರಿಸಿ ಬರ್ತಾನೆ. ಭಗವಂತನ ಯೋಜನೆಗೆ ಅನುಗುಣವಾಗಿ ಕುರುಕ್ಷೇತ್ರ ಯುದ್ಧ ನಡೆಯಿತು. ಅಂದ್ರೆ ಭಗವಂತನ ಇಚ್ಛೆಯ ಅನುಸಾರ ಈ ಯುದ್ಧ ನಡೆದದ್ದು. ಅದರಿಂದ ಅನಪೇಕ್ಷಿತ ವ್ಯಕ್ತಿಗಳು ಈ ಜಗತ್ತಿನಿಂದ ಹೊರ ಹೋಗಲು ಸಾಧ್ಯವಾಯಿತು. ಭಗವದ್ ಭಕ್ತರ ಆಳ್ವಿಕೆಯಲ್ಲಿ ಶಾಂತಿಯುತ ರಾಜ್ಯ ಸ್ಥಾಪಿತವಾಗುವುದು ಸಾಧ್ಯವಾಯಿತು. ರಾಜನಾದ ಯುಧಿಷ್ಠಿರ ಸಿಂಹಾಸನವೇರಿದಾಗ ಮಹಾರಾಜ ಪರೀಕ್ಷಿತನ ಮೂಲಕ ಕುರುವಂಶದ ಬೀಜಾಂಕುರವು ರಕ್ಷಿತವಾದಾಗ ಭಗವಂತನು ಸಂಪೂರ್ಣ ತೃಪ್ತನಾದನು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಭಗವಂತನಿಗೆ ಸಮಾಧಾನ ಆಗಿದೆ. ಅಂದ್ರೆ ಭಗವಂತ ಅವನ ಅವತಾರಕ್ಕೆ ಮೂಲ ಕಾರಣ, ಭಗವಂತ ಯಾಕೆ ಭೂಮಿ ಮೇಲೆ ಅವತರಿಸ್ತಾನೆ ಯಾರಾದ್ರೆ ಹೇಳ್ತೀರಾ? ಹರೇ ಕೃಷ್ಣ. ಪರಿಪಾಲಿಸ್ಲಿಕ್ಕೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈಗ ಆ ಕಾರಣಕ್ಕಾಗಿ ಅವನು ಬಂದಿದ್ದಾನೆ. ಅವನು ಬಂದಂತಹ ಉದ್ದೇಶ ಅದು ಪೂರ್ಣ ಆಯ್ತು. ದ್ವಾಪರ ಯುಗದಲ್ಲಿ ಅವನು ಭೂಮಿ ಮೇಲೆ ಅವತರಿಸಿದ ಮೂಲ ಉದ್ದೇಶ ಏನಿತ್ತು ಅದು ಪರಿಪೂರ್ಣ ಆಯ್ತು. ಅವನು ಪಾಂಡವರನ್ನ ಅಲ್ಲಿ ರಾಜ್ಯಭಾರ ಮಾಡೋದಕ್ಕೆ, ಅಂದ್ರೆ ಈ ಇಡೀ ಜಗತ್ತು, ಅವನು ಸಾಮ್ರಾಟನಾಗಿದ್ದಾನೆ ಇಡೀ ಜಗತ್ತಿಗೆ, ಅಂದ್ರೆ ಸಮುದ್ರವನ್ನು ಒಳಗೊಂಡ ಎಲ್ಲಾ ಭೂಭಾಗ, ಎಲ್ಲ ಪ್ರದೇಶಗಳಿಗೂ ಅವನು ರಾಜ. ಅದೇ ರೀತಿ ಅವನ ಮೊಮ್ಮಗರು ಕೂಡ, ಪರೀಕ್ಷಿತ ಮಹಾರಾಜನು ಕೂಡ ರಾಜ್ಯಭಾರವನ್ನ ಮಾಡ್ತಾನೆ. ಇವರೆಲ್ಲರೂ ಕೂಡ ಭಗವಂತನ ಶುದ್ಧ ಭಕ್ತರು, ಅವನ ಅನುಯಾಯಿಗಳು. ಅವರು ಈಗ ಈ ಭೂಮಿಯನ್ನ ಆಳ್ತಾ ಇದ್ದಾರೆ. ಅವರ ಆಳ್ವಿಕೆಯಲ್ಲಿ ಅನೇಕ ಜನಸಮೂಹ ಏನಿದೆ ಅವರೆಲ್ಲರಿಗೂ ಕೂಡ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ಸಿಕ್ಕಿ ಎಲ್ಲರೂ ಕೂಡ ಭಗವಂತನ ಇಚ್ಛೆಯ ಅನುಸಾರ ಆ ಸೃಷ್ಟಿಯ ಮೂಲ ಕಾರಣ ಅವರೆಲ್ಲರೂ ಕೂಡ ಅದೇ ರೀತಿ ಯಾರು ಭಕ್ತರಿದ್ದಾರೆ ಅವರನ್ನ ಅನುಸರಿಸುವ ಮೂಲಕ ಭಗವದ್ಧಾಮಕ್ಕೆ ಹಿಂದಿರುತ್ತಾರೆ. ಈ ಸಮಾಧಾನ ಅವನಿಗೆ ಈಗ ಆಗಿದೆ ಕೃಷ್ಣನಿಗೆ ಅನ್ನೋದನ್ನ ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಪ್ರಭುಪಾದರು ಕೂಡ ನಮ್ಗೆ ತಿಳಿಸ್ತಾ ಇದ್ದಾರೆ. ಶ್ಲೋಕ 3. ನಿಶಮ್ಯ ಭೀಷ್ಮ ಉಕ್ತಂ ಅಥ ಅಚ್ಯುತ ಉಕ್ತಂ ಪ್ರವೃತ್ತ ವಿಜ್ಞಾನ ವಿದೂತ ವಿಭ್ರಮ ಶಾಶಸ ಗಾಂ ಇಂದ್ರ ಇವ ಅಜಿತ ಆಶ್ರಯ ಪರಿಧಿ ಉಪಾಂತಾಂ ಅನುಜ ಅನುವರ್ತಿತಃ. ಅನುವಾದ: ಭೀಷ್ಮರ ಮತ್ತು ಅಚ್ಯುತನಾದ ಭಗವಾನ್ ಶ್ರೀಕೃಷ್ಣನ ಮಾತುಗಳಿಂದ ಜ್ಞಾನೋದಯವಾದ ಬಳಿಕ ಮಹಾರಾಜ ಯುಧಿಷ್ಠಿರನು ಪರಿಪೂರ್ಣ ಜ್ಞಾನದ ವಿಷಯದಲ್ಲಿ ನಿರತನಾದನು, ಏಕೆಂದರೆ ಅವನ ಸಂದೇಹಗಳೆಲ್ಲ ನಿರ್ಮೂಲವಾಗಿದ್ದವು. ಹೀಗೆ ಅವನು ತನ್ನ ತಮ್ಮಂದಿರಿಂದ ಅನುಗಮ್ಯವಾಗಿ ಭೂಮಿಯನ್ನು ಸಮುದ್ರವನ್ನು ಆಳಿದನು. ಅಂದ್ರೆ ಭಗವಂತ ಅಂದ್ರೆ ಮೊದಲಿಗೆ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜ, ನನಗೆ ಬೇಡ ಈ ರಾಜ್ಯಭಾರ ಬೇಡ. ಅಂದ್ರೆ ಹೇಗೆ ಆ ವಿಷಾದ ಯುಗದಲ್ಲಿ
ಅರ್ಜುನನಿಗೆ ಒಂದು ಗೊಂದಲ ಆಗುತ್ತೆ, ಆ ಯುದ್ಧ ನನಗೆ ಬೇಡ ಅನ್ನೋ ಹಾಗೆ ಈ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಮಹಾರಾಜನಿಗೂ ಕೂಡ ಅಂತದೇ ಒಂದು ಗೊಂದಲ ಬರುತ್ತೆ. ಅವನು ಕೂಡ ನನಗೆ ಬೇಡ, ಇವರೆಲ್ಲರ ಅಂದ್ರೆ ಇಷ್ಟೆಲ್ಲ ಪ್ರಜೆಗಳು ಕೊಂದಿದ್ದೀನಿ, ಅಂದ್ರೆ 18 ಅಕ್ಷೋಹಿಣಿ ಸೈನ್ಯ ಅವರೆಲ್ಲರೂ ಕೂಡ, ಅಂದ್ರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಎಲ್ಲಾ ಜೀವಿಗಳ ಹತ್ಯೆಗೆ ನಾ ಕಾರಣ ಆಗಿದ್ದೀನಿ. ಅದ್ರ ಫಲ ಏನು ಅಂತಂದ್ರೆ ನನ್ನ ಸ್ವಾರ್ಥಕ್ಕಾಗಿ ಈ ಯುದ್ಧ ನಡೀತು, ಅದರಿಂದ ಬಂದಿರುವಂತದ್ದು ರಕ್ತಸಿಕ್ತವಾದಂತ ಈ ರಾಜ್ಯಭಾರ ನನಗೆ ಬೇಡ ಅಂತ ಅನ್ಕೊಂಡಿರ್ತಾನೆ. ನಂತರ ಭೀಷ್ಮ ಮತ್ತೆ ಅಚ್ಯುತ ಅಂದ್ರೆ ಭಗವಂತ ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ಜ್ಞಾನೋದಯವನ್ನ ನೀಡ್ತಾನೆ. ಅವರಿಬ್ರು ಕೂಡ ಅವನಿಗೆ ಸಹಾಯ ಮಾಡ್ತಾರೆ ಅವರನ್ನ ಆ ಮನಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ. ಆದ ಕಾರಣ ಈಗ ಅವನು ಪರಿಪೂರ್ಣ ಜ್ಞಾನ ಪಡ್ಕೊಂಡಿದ್ದಾನೆ ಭೀಷ್ಮರಿಂದ ಮತ್ತೆ ಕೃಷ್ಣನಿಂದ. ಆ ಪರಿಪೂರ್ಣ ಜ್ಞಾನ ಸಿಕ್ಕಿದ ಮೇಲೆ ಅವನು ಏನ್ ಮಾಡ್ತಾನೆ, ಅವನಿಗೆ ಹೇಗೆ ರಾಜ್ಯಭಾರವನ್ನ ಮಾಡ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವನೆಲ್ಲಾ ಸಂದೇಹಗಳು ನಿರ್ಮೂಲವಾದ ಮೇಲೆ ಅವನು ತನ್ನ ತಮ್ಮಂದಿರು ಜೊತೆಗೂಡಿ ಈ ಭೂಮಿಯನ್ನ ಅಂದ್ರೆ ಇಡೀ ಜಗತ್ತನ್ನ ಅವನು ಆಳ್ತಾನೆ ಸಾಮ್ರಾಟನಾಗಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಶ್ರೇಷ್ಠ ಪುತ್ರನ ಹಕ್ಕು ಅಥವಾ ಮೊದಲ ಮಗನಿಗೆ ಪಿತ್ರಾರ್ಜಿತ ಅಧಿಕಾರದ ಆಧುನಿಕ ಇಂಗ್ಲಿಷ್ ಕಾನೂನು ಮಹಾರಾಜ ಯುಧಿಷ್ಠಿರನು ಭೂಮಿಯನ್ನು ಸಮುದ್ರವನ್ನು ಆಳುವ ದಿನಗಳಲ್ಲೇ ಪ್ರಚಲಿತವಾಗಿತ್ತು. ಅಂದ್ರೆ ಈಗ ನಾವು ಹೇಳ್ತೀವಲ್ಲ, ಅಂದ್ರೆ ತಂದೆ ಆಸ್ತಿ ಅದು ಮಕ್ಕಳಿಗೆ, ಮೊದಲಿಗೆ ಅದು ಮೊದಲ ಮಗನಿಗೆ ಅದ್ರ ಮೇಲೆ ಅಧಿಕಾರ ಇರುತ್ತೆ ಅಂತ ಹೇಳೋ ಹಾಗೆ ಆಗಿಲಿಂದ ಅಂದ್ರೆ ಹಿಂದಿನ ದ್ವಾಪರ ಯುಗದಿಂದಲೂ ಕೂಡ ಇದು ಇಂತಹ ಒಂದು ಏನಿದೆ ಪಿತ್ರಾರ್ಜಿತವಾದ ಅಧಿಕಾರ ಅನ್ನುವಂಥದ್ದು ಅದು ಪ್ರಚಲಿತವಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ ದಿನಗಳಲ್ಲಿ ಯುಧಿಷ್ಠಿರ ಮಹಾರಾಜನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನ ಕಾಲದವರೆಗೂ ಹಸ್ತಿನಾಪುರದ ಈಗಿನ ಹೊಸ ದೆಹಲಿಯ ಅರಸು ಸಮುದ್ರವನ್ನೊಳಗೊಂಡ ಇಡೀ ಜಗತ್ತಿನ ಚಕ್ರವರ್ತಿಯಾಗಿರುತ್ತಿದ್ದನು. ಮಹಾರಾಜ ಯುಧಿಷ್ಠಿರನ ತಮ್ಮಂದಿರು ಮಂತ್ರಿಗಳಾಗಿ ರಾಜ್ಯದ ಸೇನಾ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪರಿಪೂರ್ಣ ಧಾರ್ಮಿಕರಾದ ರಾಜ ಸೋದರರ ಮಧ್ಯೆ ಪೂರ್ಣ ಸಹಕಾರವಿತ್ತು. ಭೂಮಂಡಲವನ್ನು ಆಳಲು ಭಗವಾನ್ ಶ್ರೀಕೃಷ್ಣನ ಪ್ರತಿನಿಧಿಯಾದ ಮಹಾರಾಜ ಯುಧಿಷ್ಠಿರನು ಆದರ್ಶ ರಾಜನಾಗಿದ್ದನು. ಅವನನ್ನು ಸ್ವರ್ಗಲೋಕದ ಪ್ರತಿನಿಧಿಕ ಶಾಸಕನಾದ ಇಂದ್ರರಾಜನಿಗೆ ಹೋಲಿಸಲಾಗಿತ್ತು. ನಾವು ನೋಡ್ತೀವಿ ಯುಧಿಷ್ಠಿರ ಮಹಾರಾಜನನ್ನ ಇಂದ್ರನಿಗೆ ಹೋಲಿಸ್ತಾರೆ. ಅಂದ್ರೆ 100 ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಇಂದ್ರ, ಆದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜನು 3 ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ. ಆದ್ರೆ ಇಂದ್ರನಿಗಿಂತ ಹೆಚ್ಚು ಏನ್ ಹೇಳ್ತೀವಿ, ಅವರು ಕೀರ್ತಿಯನ್ನ ಪಡಿತಾನೆ. ಯಾಕೆ ಅಂದ್ರೆ ಅವನು ಶುದ್ಧ ಭಕ್ತನಾದ ಕಾರಣ ಅಂತ. ಹಾಗೆ ಅವನು ಯಾವ ರೀತಿ ರಾಜ್ಯಭಾರ ಮಾಡಿದ ಅಂತ ಹೇಳ್ತಾ ಇದಾರೆ ಅಂದ್ರೆ ಇಡೀ ಜಗತ್ತು ಸಮುದ್ರವನ್ನ ಒಳಗೊಂಡು, ಅಂದ್ರೆ ಇಡೀ ಜಗತ್ತು ಅವನ ಆಳ್ವಿಕೆಯಲ್ಲಿದೆ. ಅವನ ಆಳ್ವಿಕೆಯಲ್ಲಿ ಮಾತ್ರ ಅಲ್ಲ, ಅವನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನ ಆಳ್ವಿಕೆಯವರೆಗೂ ಇಡೀ ಜಗತ್ತಿಗೆ ಅವರು ಸಾಮ್ರಾಟರಾಗಿದ್ರು. ಅಂತ ಸಂದರ್ಭದಲ್ಲಿ ಅವನು ತನ್ನ ತಮ್ಮಂದಿರಿಗೂ ಕೂಡ ಆ ರಾಜ್ಯಭಾರದ ಹೊಣೆಯನ್ನ ವಹಿಸಿಕೊಟ್ಟಿದ್ದ. ಅಂದ್ರೆ ಕೆಲವೊಂದು ಸಲ ನಾವು ನೋಡ್ತೀವಿ, ಯಾರಿಗೆ ಒಮ್ಮೆಲೆ ಒಂದು ಅಧಿಕಾರ ಸಿಗುತ್ತೆ, ಒಂದು ಏನಿರ್ತೀವಿ ಸಂಪತ್ತು ಸಿಗುತ್ತೆ, ಆಗ ಅವರ ಒಂದು ರೀತಿ ನೀತಿನೇ ಬದಲಾಗ್ಬಿಡುತ್ತೆ. ಅದು ಲೌಕಿಕ ಜೀವಿಗಳಲ್ಲಿ. ಇವರು ಮುಕ್ತಾತ್ಮರಾದ ಕಾರಣ ಆ ರೀತಿ ನಡ್ಕೊಳ್ಳಿಲ್ಲ ಯುಧಿಷ್ಠಿರ ಮಹಾರಾಜ. ಅವನು ಶುದ್ಧ ಭಕ್ತನಾದ ಕಾರಣ ಅವನು ಎಲ್ಲವನ್ನು ಕೂಡ ತಮ್ಮಂದಿರಿಗೆ ವಹಿಸಿಕೊಟ್ಟ. ನಾನು ಭಗವಂತನ ಪ್ರತಿನಿಧಿ, ಅಂದ್ರೆ ಭಗವಂತ ನನ್ನನ್ನ ಒಂದು ನಿಮಿತ್ತ ಮಾತ್ರ, ಭಗವಂತನಿಗೆ ನಾನು ಅವನ ಕೈಯಲ್ಲಿರುವಂತಹ ಒಂದು ಅಸ್ತ್ರ ಇದ್ದ ಹಾಗೆ, ಅವನ ಇಚ್ಛೆ ಅನುಸಾರ ನಾನು ರಾಜ್ಯಭಾರವನ್ನ ಕರ್ತವ್ಯ ಅಂತ ತಿಳ್ಕೊಂಡವನು ಮಾಡ್ದ. ಮತ್ತೆ ಅದನ್ನೆಲ್ಲವನ್ನು ಕೂಡ ತನ್ನ ತಮ್ಮಂದಿರ ಜೊತೆ ಹಂಚ್ಕೊಂಡ. ಅವರೆಲ್ಲರಿಗೂ ಕೂಡ ಆ ಒಂದೊಂದು ಜವಾಬ್ದಾರಿಯನ್ನ, ಕರ್ತವ್ಯಗಳನ್ನ ಅವರಿಗೂ ಕೂಡ ಅವನು ನಿಯೋಜಿಸಿದ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಪರಿಪೂರ್ಣ ಧಾರ್ಮಿಕರಾದ ರಾಜ ಸೋದರರ ಮಧ್ಯೆ ಪೂರ್ಣ ಸಹಕಾರವಿತ್ತು. ಭೂಮಂಡಲವನ್ನು ಆಳಲು ಭಗವಾನ್ ಶ್ರೀಕೃಷ್ಣನ ಪ್ರತಿನಿಧಿಯಾದ ಮಹಾರಾಜ ಯುಧಿಷ್ಠಿರನು ಆದರ್ಶ ರಾಜನಾಗಿದ್ದನು. ಅವನನ್ನು ಸ್ವರ್ಗಲೋಕದ ಪ್ರತಿನಿಧಿಕ ಶಾಸಕನಾದ ಇಂದ್ರ ರಾಜನಿಗೆ ಹೋಲಿಸಲಾಗಿತ್ತು. ಇಂದ್ರ, ಚಂದ್ರ, ಸೂರ್ಯ, ವರುಣ, ವಾಯುವಿನಂತಹ ದೇವತೆಗಳು ಬ್ರಹ್ಮಾಂಡದ ವಿಭಿನ್ನ ಲೋಕಗಳಲ್ಲಿ ಪ್ರತಿನಿಧಿಕ ರಾಜರಾಗಿದ್ದಾರೆ. ಅಂತೆಯೇ ಮಹಾರಾಜ ಯುಧಿಷ್ಠಿರನು ಅವರಲ್ಲೊಬ್ಬನಾಗಿ ಭೂಮಂಡಲವನ್ನು ಆಳುತ್ತಿದ್ದನು. ಮಹಾರಾಜ ಯುಧಿಷ್ಠಿರನು ಆಧುನಿಕ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗದ ರಾಜಕೀಯ ನಾಯಕರ ನಮೂನೆ
ಯವನಾಗಿರಲಿಲ್ಲ. ಅಂದ್ರೆ ಇಲ್ಲಿ ಇಂದ್ರನಿಗೆ ಸ್ವರ್ಗವನ್ನ ಆಳ್ವಿಕೆ ಮಾಡ್ತಾನೆ, ಚಂದ್ರ ಲೋಕವನ್ನ, ಸೂರ್ಯ ಅವನ ಸೂರ್ಯ ಲೋಕವನ್ನ, ಹೀಗೆ ವರುಣ, ಎಲ್ಲರಿಗೂ ಕೂಡ ದೇವತೆಗಳಿಗೆ ಅವರದೇ ಆದ ಒಂದು ಕರ್ತವ್ಯಗಳು ಅನ್ನೋದನ್ನ ಭಗವಂತ ನಿಯೋಜಿಸಿರ್ತಾನೆ. ಅದನ್ನ ಅವ್ರು ಹೇಗೆ ಮಾಡ್ತಾ ಇದ್ರು ರಾಜರಾಗಿ ಅಂತ ಹೇಳೋ ಹಾಗೆ ಇಡೀ ಭೂಮಂಡಲಕ್ಕೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅವನು ರಾಜನಾಗಿ ಅವನು ಕೂಡ ಭಗವಂತನ ಆದೇಶಾನುಸಾರ ಅವನು ಆಳ್ವಿಕೆಯನ್ನ ಮಾಡ್ತಾನೆ. ಮಹಾರಾಜ ಯುಧಿಷ್ಠಿರನು ಈಗಿನ ಕಾಲದ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗದ ರಾಜಕೀಯ ನಾಯಕರ ನಮೂನೆಯಾಗಿರಲಿಲ್ಲ. ಅಂದ್ರೆ ಈಗಿನ ಕಾಲದಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಬರ್ದೇ ಇರೋ ವಿಷಯ ಯಾವುದು ಹೊರಗಡೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ವೇದಗಳಲ್ಲಿ ಇಲ್ದೇ ಇರುವಂತದ್ದು ಯಾವುದು ಸೆಪರೇಟ್ ಆಗಿ ಇನ್ನೊಂದು ಇದೆ ಅಂತ ನಾವೆಲ್ಲೂ ಹುಡುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಈ ಭಾಗವತ ಅನ್ನೋಂಥದ್ದು ವೇದಗಳ ಸಾರ. ಅದೇ ರೀತಿ ಇಲ್ಲಿ ನಾವ್ ಎಲ್ಲ ವಿಷಯಗಳು ಕೂಡ ನಮ್ಗೆ ಎಂತದೇ ಒಂದು ವಿಷಯದಲ್ಲಿ ನಮಗೆ ಆಸಕ್ತಿ ಇದ್ರು ಕೂಡ ಎಲ್ಲಾ ತರ ವಿಧವಾದ ವಿಷಯಗಳು ನಮ್ಗೆ ಭಾಗವತದಲ್ಲಿ ಸಿಗುತ್ತೆ. ಈಗ ಈ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೀವಿ. ಆದ್ರೆ ರಾಜ್ಯಭಾರ ಮಾಡುವಾಗ ರಾಜಕೀಯ ಅನ್ನೋದು ಹೇಗಿರುತ್ತೆ, ರಾಜ ಹೇಗಿರ್ತಾನೆ, ನಾವು ಪ್ರತಿದಿನ ಟಿವಿ ಹಾಕಿದ್ರೆ ನೋಡ್ತೀವಿ ಪಾಲಿಟಿಕ್ಸ್ ಬಗ್ಗೆ. ಅಲ್ಲಿ ನಮ್ಗೆ ಅದ ಕೇಳ್ತಾ ಇದ್ರೆ ಸಾಕಪ್ಪ ಭಯ ಆಗ್ಬಿಡತ್ತೆ. ನಾಳೆ ನಾವ್ ಹೇಗಿರುತ್ತೋ ದಿನ ನಮ್ದು ನಮ್ಮ ಮಕ್ಳು ಮೊಮ್ಮಕ್ಳು ಹೇಗಿರ್ತಾರೋ ಅಂತ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ. ಆ ರೀತಿ ನಾವು ಪ್ರತಿದಿನ ಕೇಳ್ತಾ ಇರ್ತೀವಿ. ಆದ್ರೆ ಭಾಗವತದಲ್ಲೂ ಕೂಡ ರಾಜ್ಯಭಾರದ ಬಗ್ಗೆ, ರಾಜಕೀಯದ ಬಗ್ಗೆ ವಿಷಯಗಳು ನಮ್ಗೆ ಅನೇಕ ಸಿಗ್ತವೆ. ಆದ್ರೆ ಅದನ್ನ ಕೇಳಿದಾಗ ನಮ್ಗೊಂದು ಸಮಾಧಾನ ಆಗುತ್ತೆ, ನಮ್ಗೊಂದು ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ಈಗ ಇಲ್ಲಿ ಅಂತಹ ಒಂದು ವಿಷಯವನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕಿದೀವಿ. ಈಗ ಅವರು ಯಾವ ರೀತಿ ರಾಜ್ಯಭಾರ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಧರ್ಮರಾಯನನ್ನ, ಯುಧಿಷ್ಠಿರನನ್ನ ಈ ಆಧುನಿಕ ಪ್ರಜಾಪ್ರಭುತ್ವದ ರಾಜಕೀಯದ ವ್ಯಕ್ತಿಗಳು ಯಾರಿದ್ದಾರೆ, ನಾಯಕರಿದ್ದಾರೆ, ಅವರಿಗೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲೋ ಅಲ್ಲಿಂದ ಇಲ್ಲಿಗೆ ಯಾವುದೇ ಸಂಬಂಧ ಇಲ್ಲ. ಭೀಷ್ಮ ಮತ್ತು ಅಚ್ಯುತನಾದ ಭಗವಂತ ಕೂಡ ಮಹಾರಾಜ ಯುಧಿಷ್ಠಿರನಿಗೆ ಉಪದೇಶ ನೀಡಿದ್ದರು. ಆದ್ರೆ ಇಲ್ಲಿ ಅವನು ಯಾರ ಉಪದೇಶಾನುಸಾರ ರಾಜ್ಯಭಾರ ಮಾಡ್ತಾ ಇದ್ದ ಅಂದ್ರೆ ಭೀಷ್ಮರ ಉಪದೇಶದ ಅನುಸಾರ ಮತ್ತೆ ಅಚ್ಯುತನಾದ ಭಗವಂತ ಕೃಷ್ಣನ ಅವನ ಮಾರ್ಗದರ್ಶನ, ಅವನ ಉಪದೇಶದ ಮಾತಾಜಿ ಡಿಸ್ಟರ್ಬೆನ್ಸ್ ಇದೆ. ಯಾರೋ ಒಂದಿಬ್ರು ಮೂರು ಜನ ಇದ್ ಮಾಡಿದ್ದಾರೆ ನೋಡಿ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ನನಗೆ ಅದು ಹಿಂದೆ ಹೋಗಿ ಮಾಡಕ್ ಆಗಲ್ಲ. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ ಅಂತೆ. ಮಾತಾಜಿ ಯಾರಿಗಾರ ಒಬ್ರಿಗೆ ಪೋಸ್ಟ್ ಮಾಡಿ ಮಾತಾಜಿ. ನಿಮ್ಗೆ ಮಾಡ್ಲಾ ಪ್ರಭುಜಿ? ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಪ್ರಭುಜಿ. ಹೀಗೆ ಯುಧಿಷ್ಠಿರ ಮಹಾರಾಜ ತನ್ನ ಪಿತಾಮಹ ಭೀಷ್ಮರಿಂದ ಮತ್ತೆ ಅಚ್ಯುತನಿಂದ ಉಪದೇಶವನ್ನ ಪಡೆದು ಆ ರಾಜ್ಯಭಾರವನ್ನ, ಅಂದ್ರೆ ಭಗವಂತನ ಆಣೆಯಂತೆ ಅದು ನಡೀತಿದೆ. ಆದ್ದರಿಂದ ಪರಿಪೂರ್ಣತೆಯ ಎಲ್ಲಾ ಜ್ಞಾನವು ಅವನಿಗೆ ಪೂರ್ಣವಾಗಿ ಇತ್ತು. ಈಗ ರಾಷ್ಟ್ರದಲ್ಲಿ ಚುನಾಯಿತರಾಗುವ ಆಧುನಿಕ ಶಾಸಕ ಪ್ರಮುಖನು ಕೇವಲ ಒಂದು ಗೊಂಬೆಯಂತಿರುತ್ತಾನೆ. ಅಂದ್ರೆ ಏನಂತಾರೆ, ಆ ಒಂದು ಪಕ್ಷ ಯಾವ್ದಿರುತ್ತೆ ಆ ಪಕ್ಷದ ಕೈಗೊಂಬೆ ಆಗಿರ್ತಾನೆ. ಯಾರು ಮತ ಚಲಾಯಿಸ್ತಾನೆ ಅವನ ಕೈಗೊಂಬೆ ಆಗಿರ್ತಾನೆ. ಆದ ಕಾರಣ ಅವನಿಗೆ ತನ್ನದೇ ಆದ ಒಂದು ಏನು ರಾಜ್ಯಭಾರ ಮಾಡುವಂತಹ ಯಾವುದೇ ಒಂದು ಅವನಿಗೆ ಒಳ್ಳೆಯ ವಿಷಯ ಜ್ಞಾನ ಅನ್ನೋದು ಇದ್ರೂ ಕೂಡ ಅವನಿಚ್ಛೆ ಅಂತ ಅವ್ನು ಏನು ಮಾಡಕ್ಕಾಗಲ್ಲ. ಹಾಗೆ ಏಕೆಂದರೆ ಅವನಿಗೆ ರಾಜಾಧಿಕಾರವಿಲ್ಲ, ಅಂದ್ರೆ ರಾಜನ ಹಾಗೆ ಅವನಿಗೆ ಅಧಿಕಾರ ಇಲ್ಲ. ಇಲ್ಲಿ ಚುನಾವಣೆ ಮಾಡಿದಾಗ ಏನಾಗ್ತಾರೆ ಅಂತಂದ್ರೆ ಪ್ರಜೆಗಳು ಚುನಾಯಿಸೋದ್ರಿಂದ ಪ್ರಜೆಗಳೇ ರಾಜರು, ಅವರ ಅಡಿಯಲ್ಲಿ ಬರುವಂತಹ ಒಬ್ಬ ನಾಯಕ ಏನಿದ್ದಾನೆ ಅವರ ಸೇವಕ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದ ಕಾರಣ ಅವರು ರಾಜನ ಹಾಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ಅದನ್ನ ಅವರು ಜಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನಿಗೆ ಮಹಾರಾಜ ಯುಧಿಷ್ಠಿರನಂತೆ ಜ್ಞಾನೋದಯವಾಗದಿದ್ದರೂ ಕೂಡ ಸಂವಿಧಾನೋಕ್ತ ಸ್ಥಿತಿಯಿಂದಾಗಿ ತನ್ನ ಸದಿಚ್ಛೆಗೆ ಅನುಗುಣವಾಗದದ್ದೇನನ್ನೋ ಆತ ಮಾಡಲಾರ. ಅಂದ್ರೆ ಅವನು ಸಂವಿಧಾನಕ್ಕೆ ಒಳಪಡ್ತಾನೆ, ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ರೀತಿ ಅವನು ಮಾಡ್ಬೇಕಾಗ್ ಬರುತ್ತೆ. ಮತ್ತೆ ಅವರಿಗೆ
ಯಾವುದೇ ರೀತಿ ಯುಧಿಷ್ಠಿರ ಮಹಾರಾಜನ ಹಾಗೆ ಅವನಿಗೆ ಯಾರು ಉಪದೇಶ ಮಾಡಿ ಜ್ಞಾನವನ್ನ ನೀಡೋದಕ್ಕೆ ಯಾರು ಇರೋದಿಲ್ಲ. ಆದ್ದರಿಂದ ವಿಭಿನ್ನ ವೈಚಾರಿಕ ನಿಲುವುಗಳಿಂದಾಗಿ ಅಥವಾ ಇತರ ಸ್ವಾರ್ಥ ಉದ್ದೇಶಗಳಿಂದಾಗಿ ಕಚ್ಚಾಡುವ ಅನೇಕ ರಾಷ್ಟ್ರಗಳು ಈ ಭೂಮಿಯ ಮೇಲಿವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ವಿಭಿನ್ನ ವೈಚಾರಿಕ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರಗಳು, ಆದ್ರೆ ಒಂದು ಪಕ್ಷದವರಿಗೆ ಒಂದು ವಿಚಾರ ಅಂದ್ರೆ ಮತ್ತೊಂದು ಪಕ್ಷದವರಿಗೆ ಅವರದೇ ಆದ ಬೇರೆ ಸಿದ್ಧಾಂತಗಳಿರುತ್ತೆ. ಅದರಿಂದ ಏನಾಗುತ್ತೆ ಸ್ವಾರ್ಥ ಅನ್ನೋದಿರುತ್ತೆ. ಈ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅವರದೇ ಆದಂತಹ ಒಂದು ಸ್ವಾರ್ಥ ಉದ್ದೇಶಗಳಿರುತ್ತೆ. ಅದರಿಂದ ಅವರು ಕಚ್ಚಾಡ್ತಾರೆ, ಒಬ್ಬರಿಗೆ ಒಬ್ರು ಜಗಳ ಮಾಡ್ಕೋತಾರೆ. ಅದು ಬರೀ ಪಕ್ಷಗಳ ಮಧ್ಯೆ ಮಾತ್ರ ನಡೆಯುವಂತದ್ದಲ್ಲ, ರಾಷ್ಟ್ರಗಳ ಮಧ್ಯೆ ನಡೆಯುತ್ತೆ, ದೇಶಗಳ ಮಧ್ಯೆ ಎಲ್ಲ ಇದೆಲ್ಲ ನಡೆಯುತ್ತೆ. ಆದರೆ ಮಹಾರಾಜ ಯುಧಿಷ್ಠಿರನಂತಹ ರಾಜನು ತನ್ನದೇ ಆದ ವೈಚಾರಿಕ ಕಲ್ಪನೆಯನ್ನು ಹೊಂದಿರಲಿಲ್ಲ. ಅವನಿಗೆ ಯಾವುದೇ ಒಂದು ತನ್ನದೇ ಒಂದು ಅಭಿಪ್ರಾಯ ಅನ್ನೋದಿಲ್ಲ. ಅವನು ಯಾರ ಮೇಲೆ ಅವಲಂಬಿತನಾಗಿದ್ದಾನೆ, ಮೂವರ ಮೇಲೆ ನಾವು ಯಾವಾಗ್ಲೂ ಅವಲಂಬಿತರಾಗ್ಬೇಕು ಅಂತ ಇಲ್ಲಿ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದೀವಿ. ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ಧರ್ಮರಾಯ ಕೂಡ 3 ವಿಷಯಗಳ ಮೇಲೆ ಅವನು ಅವಲಂಬಿತನಾಗಿರ್ತಾನೆ. ಯಾರಾದ್ರೂ ಹೇಳ್ತಾರೆ ಯಾವ್ದು ಅದು 3 ವಿಷಯಗಳಂತ? ಹರೇ ಕೃಷ್ಣ. ನಾವು ಕೂಡ ಮೂವರ ಮೇಲೆ ಯಾವಾಗ್ಲೂ ಕೂಡ ಅವರ ಮೂಲಕ ನಾವು ತಿಳ್ಕೊಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಯಾರು ಹೇಳ್ತೀರಾ? ಸಾಧು ಸಂತ ಗುರು, ಶಾಸ್ತ್ರ ಗುರು ಪ್ರಭು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ವಿಪ್ರ ಶಾಸ್ತ್ರ ಮತ್ತೆ ಗುರು ಅಂದ್ರೆ ಭಗವಂತ ಅಚ್ಯುತನು ಕೂಡ ಮದುವೆ ಆಗ್ತಾನೆ. ಹಾಗೆ ಇಲ್ಲಿ ಧರ್ಮರಾಯ ಕೂಡ ಅದೇ ರೀತಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನ ಮನಸ್ಸೋ ಇಚ್ಛೆ ತನ್ನ ಮನಸ್ಸಿಗೆ ಬಂದಂಗೆ ರಾಜ್ಯಭಾರವನ್ನ ಮಾಡ್ತಿಲ್ಲ. ಯಾವುದೇ ವೈಯಕ್ತಿಕ ಉದ್ದೇಶಗಳನ್ನಾಗಲಿ ಹಸಿಬಿಸಿಯಾಗಿ ಸಿದ್ಧಪಡಿಸಿದ ವೈಚಾರಿಕ ಕಲ್ಪನೆಗಳನ್ನಾಗಲಿ ಹೊಂದಿರದೆ ಮಹಾನ್ ಪ್ರಮಾಣಗಳನ್ನು ಅಚ್ಯುತನಾದ ಭಗವಂತನನ್ನು ಅನುಸರಿಸಬೇಕೆಂದು ಶಾಸ್ತ್ರಗಳಲ್ಲಿ ಅಪ್ಪಣೆ ನೀಡಲಾಗಿದೆ. ಅಂದ್ರೆ ನಾವು ನಮ್ಗೀಗ ಏನೋ ಒಂದು ಇದಕ್ಕಿದ್ದ ಹಾಗೆ ಇದು ಸರಿ ಅನಿಸ್ತಿದೆ, ನಾನೇನೋ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ, ಈ ರೀತಿ ಮಾಡಿದ್ರೆ ನನ್ಗೆ ಏನೋ ಒಂದು ಒಳ್ಳೇದಾಗುತ್ತೆ, ಒಳ್ಳೆ ರೀತಿ ಒಂದು ಫಲ ಸಿಗುತ್ತೆ ಅಂತ ತಿಳ್ಕೊಂಡು ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಈಗ ಮಾಡ್ತಾರೆ. ಯಾರು ರಾಜ್ಯಭಾರ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಅವರದೇ ಆದಂತ ಐಡಿಯಾಗಳನ್ನ ತರ್ತಾ ಇರ್ತಾರೆ. ಈ ತರ ಮಾಡ್ಬಿಟ್ರೆ ಅದು ಚೆನ್ನಾಗ್ ಆಗ್ಬಿಡತ್ತೆ ಅಂತ ಅವ್ರದೇ ಒಂದು ಕಲ್ಪನೆಗಳವೆಲ್ಲ. ಆದ್ರೆ ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ, ಪ್ರಯೋಗಗಳನ್ನ ಮಾಡ್ತಾ ಇಲ್ಲ ಧರ್ಮರಾಯ. ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಮಹಾನ್ ಪ್ರಮಾಣಗಳನ್ನು ಅಂದ್ರೆ ಶಾಸ್ತ್ರಗಳಲ್ಲಿ ಏನನ್ನ ಹೇಳಿದ್ದಾರೆ ಆದ್ರೆ ನಾವು ನೋಡ್ತೀವಿ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತದ್ದು ಜ್ಞಾನ ಅಂತ. ಆ ಜ್ಞಾನವನ್ನ ಶಾಸ್ತ್ರಗಳ ಮುಖೇನ ಮತ್ತೆ ಭಾಗವತರು ಅವರ ಮುಖೇನ ಅಥವಾ ಸ್ವತಃ ಭಗವಂತನ ಅನುಸರಣೆ ಮಾಡುವಂತದ್ದು, ಅವನಿಂದ ನೀಡಿದಂತಹ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಅಪ್ಪಣೆಗಳನ್ನ ಏನಿದೆ ಅದನ್ನ ಪಾಲಿಸ್ತಿದ್ದ ಧರ್ಮರಾಯ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ತತ್ವಗಳು ಅಚ್ಯುತವೂ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನಿಗೂ ಅನ್ವಯಿಸುವಂತದ್ದು ಆಗಿದ್ದುದರಿಂದ ಮಹಾರಾಜ ಯುಧಿಷ್ಠಿರನು ಸಮುದ್ರವನ್ನು ಒಳಗೊಂಡ ಇಡೀ ಜಗತ್ತನ್ನು ಆಳುವುದು ಸಾಧ್ಯವಾಯಿತು. ಅಂದ್ರೆ ನಾವು ನೋಡ್ತೀವಿ ಯಾರಾದ್ರೂ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತಂದ್ರೆ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಯಾವಾಗ್ಲೂ ಇರುತ್ತೆ. ಅಂದ್ರೆ ಅವರ ವಿಚಾರಗಳು ಅವರ ವೈಚಾರಿಕತೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಇಡೀ ಬ್ರಹ್ಮಾಂಡ ಅಂದ್ರೆ ಇಡೀ ಜಗತ್ತು ಏನಿದೆ ಭೂಲೋಕ ಅದನ್ನ ಆಳ್ತಾ ಇದ್ದಾನೆ ಸಾಮ್ರಾಟನಾಗಿ ಯುಧಿಷ್ಠಿರ ಮಹಾರಾಜ. ಅಂದ್ರೆ ಎಷ್ಟು ಜನ ಇದ್ದಾರೆ, ಅವರಲ್ಲಿ ಎಷ್ಟೆಲ್ಲಾ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದ್ರೆ ಎಲ್ಲರಿಗೂ ಕೂಡ ಅನ್ವಯಿಸುವಂತಹ ಧರ್ಮ ಏನಿದೆ, ಶಾಸ್ತ್ರ ಏನಿದೆ, ಅದು ಈ ಭಗವಂತ ಅಚ್ಯುತನಿಂದ ನಮ್ಗೆ ಸಿಕ್ಕಿರುವಂತದ್ದು. ಆ ಜ್ಞಾನವನ್ನ ಭಗವಂತನ ಜ್ಞಾನವನ್ನ ನೇರವಾಗಿ ಧರ್ಮರಾಯ ಪಡೆದ ಕಾರಣ ಅವನು ಆ ಇಡೀ ಜಗತ್ತನ್ನ ಸಂತೋಷವಾಗಿ ಆನಂದವಾಗಿ ತೃಪ್ತಿದಾಯಕವಾಗಿ ಅವರೆಲ್ಲರನ್ನು ಕೂಡ ಪಾಲನೆ ಮಾಡೋದಕ್ಕೆ ಅವನಿಂದ ಸಾಧ್ಯ ಆಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ತತ್ವಗಳು ಅಚ್ಯುತವು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನಿಗೂ ಅನ್ವಯಿಸುವಂತದ್ದು ಆಗಿದ್ದುದರಿಂದ ಮಹಾರಾಜ ಯುಧಿಷ್ಠಿರನು ಸಮುದ್ರವನ್ನು ಒಳಗೊಂಡ ಇಡೀ ಜಗತ್ತನ್ನು ಆಳುವುದು ಸಾಧ್ಯವಾಯಿತು. ನಾವು ಅಚ್ಯುತ ಪ್ರಮಾಣವನ್ನು ಅನುಸರಿಸಿದರೆ ಮಾತ್ರ ಜಗದ್ರಾಷ್ಟ್ರದ ಪರಿಕಲ್ಪನೆ ಪೂರ್ಣವಾದೀತು. ಅಂದ್ರೆ ನಾವು ಕೂಡ ಇಲ್ಲಿ ಕೂಡ ಪ್ರಜಾಪ್ರಭುತ್ವದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಸಮಾಧಾನ ಆದ್ರೆ ಇನ್ನೊಬ್ಬರಿಗೆ ಅಸಮಾಧಾನ ಆಗುತ್ತೆ, ಒಬ್ಬರಿಗೆ ಖುಷಿ ಸಿಕ್ಕಿದ್ರೆ ಇನ್ನೊಬ್ಬರಿಗೆ ದುಃಖ ಆಗುತ್ತೆ. ಹೀಗೆ ಯುದ್ಧಗಳು ಆಗಾಗ ನಡೀತಿರುತ್ತೆ. ಆದ್ರೆ ಯಾವ ರೀತಿ ರಾಜ್ಯಭಾರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆನ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಅಚ್ಯುತನ ಪ್ರಮಾಣವನ್ನು ಅನುಸರಿಸಬೇಕು ಅಂದ್ರೆ ಭಗವಂತ ನಮ್ಗೆ ಆ ಶಾಸ್ತ್ರಗಳಲ್ಲಿ ಏನನ್ನ ತಿಳಿಸಿದ್ದಾನೆ ಅದ್ರ ಪ್ರಕಾರ ಅವನು ಆ ವರ್ಣಾಶ್ರಮ ಧರ್ಮವನ್ನ ಅವನು ಯಾಕೆ ಮಾಡಿದಾನೆ ಅಂತಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಕರ್ತವ್ಯಗಳಿದೆ. ಅದೇ ರೀತಿ ರಾಜ್ಯಭಾರವನ್ನ ಮಾಡಿದ್ರೆ ನಾವು ಇಡೀ ಜಗತ್ತನ್ನ ಅಂದ್ರೆ ಅವರನ್ನ ತೃಪ್ತಿದಾಯಕವಾಗಿ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಪರಿಪೂರ್ಣ ಮನುಷ್ಯ ಜೀವಿ ಪ್ರತಿಯೊಬ್ಬನಿಗೂ ಒಪ್ಪಿತವಾಗುವ ವೈಚಾರಿಕತೆಯನ್ನು ಸೃಷ್ಟಿಸಲಾರ.
ನಾವೆಲ್ಲರೂ ಕೂಡ ಅಪರಿಪೂರ್ಣರು, ಮನುಷ್ಯರು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಆ ಧರ್ಮವನ್ನ ಭಗವಂತನೇ ಕೊಡ್ಲಿಕ್ಕೆ ಸಾಧ್ಯ. ನಾವೆಲ್ಲ ಅಪರಿಪೂರ್ಣವಾದ ಇಂದ್ರಿಯಗಳನ್ನ ಹೊಂದಿರುವಂತವ್ರು. ನಮ್ಮ ಜ್ಞಾನ ಅದು ಇತಿಮಿತಿಯಲ್ಲಿ ಇರುವಂತದ್ದು. ನಾವಂತಹ ಒಂದು ವೈಚಾರಿಕತೆಯನ್ನ ತರ್ಲಿಕ್ಕೆ, ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಪರಿಪೂರ್ಣನು ಅಚ್ಯುತನು ಮಾತ್ರವೇ ಎಲ್ಲಾ ಪ್ರದೇಶಗಳಿಗೆ ಅನ್ವಯಿಸುವ ಜಗತ್ತಿನಲ್ಲಿ ಎಲ್ಲರೂ ಅನುಸರಿಸಬಲ್ಲ ಯೋಜನೆಗಳನ್ನು ಸಿದ್ಧಪಡಿಸಲು ಸಾಧ್ಯ. ಆಳುವವನು ವ್ಯಕ್ತಿಯೇ ವಿನ ವ್ಯಕ್ತಿರಹಿತ ಸರ್ಕಾರವಲ್ಲ. ಆಳುವವನು ಪರಿಪೂರ್ಣನಾದರೆ ಸರ್ಕಾರ ಪರಿಪೂರ್ಣವಾಗುತ್ತದೆ. ಅಂದ್ರೆ ಯಾರು ರಾಜನ ಸ್ಥಾನದಲ್ಲಿದ್ದಾನೆ ಅವನಿಗೆ ಯುಧಿಷ್ಠಿರ ಮಹಾರಾಜನಿಗೆ ಸಿಕ್ಕಿದಂತಹ ಜ್ಞಾನ ಸಿಕ್ಕಿ, ಮತ್ತೆ ಅವನು ಅದು ಶಾಸ್ತ್ರಗಳ ಅನುಸಾರ ಮತ್ತೆ ಭಗವಂತನ ಏನು ಧರ್ಮದ ಮೂಲಕ ಹೇಳಿಕೊಟ್ಟಿದ್ದಾನೆ ಅದನ್ನ ಅನ್ವಯಿಸ್ಕೊಂಡು ರಾಜ್ಯಭಾರ ಮಾಡಿದ್ರೆ ಮಾತ್ರ ಅದು ಪರಿಪೂರ್ಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿ ಮೂರ್ಖನಾದರೆ ಸರ್ಕಾರ ಮೂರ್ಖರ ಸ್ವರ್ಗವಾಗುತ್ತದೆ. ಅಂದ್ರೆ ನಾವು ನೋಡ್ತೀವಿ ಈಗ ಯಾವ ರೀತಿ ಇದೆ ಅಂತಂದ್ರೆ, ಮುಂಚೆ ಹೇಳ್ತಾ ಇದ್ರು ಯಥಾ ರಾಜ ತಥಾ ಪ್ರಜಾ ಅಂತ. ಈಗ ಆಧುನಿಕ ಯುಗದಲ್ಲಿ ಹೇಗಿದೆ ಅಂದ್ರೆ ಯಥಾ ಪ್ರಜಾ ತಥಾ ರಾಜ ಅಂತ. ಇಲ್ಲಿ ಪ್ರಜೆಗಳೆಲ್ಲ ಮೂರ್ಖರಾಗಿದ್ರಂದ್ರೆ ಮೂರ್ಖರ ನಾಯಕನನ್ನ ಅಲ್ಲಿ ಕೂರಿಸ್ತಾರೆ. ಎಲ್ಲಾ ಮೂರ್ಖರು ಸೇರ್ಕೊಂಡು ಇನ್ನೊಬ್ಬ ಮೂರ್ಖನನ್ನ ಅಲ್ಲಿ ನಾಯಕನನ್ನಾಗಿ ಕೂರಿಸ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಈ ಡೆಮೋಕ್ರಸಿ ಅನ್ನುವಂಥದ್ದು ಹೇಗಿತ್ತು ಅಂತಂದ್ರೆ ಅದು ಡಿಮನ್ ಗಾನ್ ಕ್ರೇಜಿ ಅಂತಾರೆ. ಡಿಮನ್ ಅಂದ್ರೆ ದೆವ್ವಕ್ಕೆ ಹುಚ್ಚಿಡಿದ್ರೆ ಹೇಗಿರುತ್ತೆ ಆ ರೀತಿ ನಡೀತಿದೆ ನಮ್ಮ ಸರ್ಕಾರ ಅನ್ನುವಂಥದ್ದು ಅಂತ. ಇಲ್ಲಿ ಯಾರು ಬುದ್ಧಿಜೀವಿಗಳು ನಿಜವಾದ ಯಾರು ನಾವು ನೋಡ್ತೀವಿ ರಾಜ್ಯಭಾರ ಮಾಡ್ತಿದ್ದಾಗ ಹಿಂದಿನ ಕಾಲದಲ್ಲಿ ರಾಜರನ್ನ ರಾಜರ್ಷಿಗಳು ಅಂತಿದ್ರು. ಅಂದ್ರೆ ರಾಜ ಋಷಿಗಳು, ಅವರಿಗೆ ಆ ಜ್ಞಾನ ಅನ್ನೋದಿತ್ತು, ಶುದ್ಧ ಭಕ್ತರಾಗಿದ್ರು. ಆದ ಕಾರಣ ಅವರು ರಾಜ್ಯಭಾರವನ್ನ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಆಗೊಂದ್ ವೇಳೆ ಇಲ್ಲ ಅಂದ್ರೂ ಕೂಡ ರಾಜರು ಯಾವಾಗ್ಲೂ ಕೂಡ ಯಾರು ಋಷಿಮುನಿಗಳಿದ್ರು, ಸನ್ಯಾಸಿಗಳಿದ್ರು, ಅವರ ಮೂಲಕ ಅವರು ತಿಳ್ಕೋತಿದ್ರು. ಅಂದ್ರೆ ಅವರ ಆದೇಶ ಅನುಸಾರ ಅವರು ರಾಜ್ಯಭಾರವನ್ನ ಮಾಡ್ತಿದ್ರು. ಅಂದ್ರೆ ಈಗ ಯಾವ ರೀತಿ ಇದೆ ಅಂತಂದ್ರೆ ಕಲೋ ಶೂದ್ರ ಸಂಭವ. ಶೂದ್ರರು ಯಾರಿದ್ದಾರೆ ಎಲ್ಲರೂ ಸೇರಿ, ಶೂದ್ರರು ಅಂದ್ರೆ ಅಲ್ಪಮತಿಗಳು ಅಂತ ಹೇಳ್ತಾರೆ. ಸ್ತ್ರೀಯರು ಶೂದ್ರರು ಮತ್ತೆ ಯಾರು ಈ ದ್ವಿಜ ಬಂಧುಗಳಿದ್ದಾರೆ ಅವರನ್ನೆಲ್ಲ ಅಲ್ಪಮತಿಗಳು ಅಂತಾರೆ. ಅಂತ ಅಲ್ಪಮತಿಗಳೆಲ್ಲ ಸೇರಿ ಒಬ್ಬ ನಾಯಕನನ್ನ ಆರಿಸಿ ಆ ನಾಯಕ ರಾಜ್ಯಭಾರವನ್ನ ಮಾಡೋದು ಡಿಮನ್ ಗಾನ್ ಕ್ರೇಜ್ ಈ ತರನೇ ಇದೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಅಪರಿಪೂರ್ಣ ರಾಜರ ಅಥವಾ ಶಾಸಕ ಪ್ರಮುಖರ ಅನೇಕ ಚರಿತ್ರೆಗಳಿವೆ. ಆಳುವವನು ಪರಿಪೂರ್ಣನಾದರೆ ಸರ್ಕಾರ ಪರಿಪೂರ್ಣವಾಗುತ್ತದೆ. ವ್ಯಕ್ತಿ ಮೂರ್ಖನಾದರೆ ಸರ್ಕಾರ ಮೂರ್ಖರ ಸ್ವರ್ಗವಾಗುತ್ತದೆ. ಅದು ನಿಸರ್ಗದ ನಿಯಮವಾಗಿದೆ. ಅಪರಿಪೂರ್ಣ ರಾಜರ ಅಥವಾ ಶಾಸಕ ಪ್ರಮುಖರ ಅನೇಕ ಚರಿತ್ರೆಗಳಿವೆ. ಆದ್ದರಿಂದ ಶಾಸಕ ಪ್ರಮುಖನು ಮಹಾರಾಜ ಯುಧಿಷ್ಠಿರನಂತೆ ತರಬೇತು ಪಡೆದ ವ್ಯಕ್ತಿಯಾಗಿರಬೇಕು. ಅವನು ಜಗತ್ತನ್ನಾಳಲು ಸಂಪೂರ್ಣ ನಿರಂಕುಶಾಧಿಕಾರವನ್ನು ಹೊಂದಿರಬೇಕು. ಮಹಾರಾಜ ಯುಧಿಷ್ಠಿರನಂತಹ ಪರಿಪೂರ್ಣನಾದ ರಾಜನ ಶಾಸನದಡಿಯಲ್ಲಿ ಮಾತ್ರ ಜಗದ್ರಾಷ್ಟ್ರದ ಪರಿಕಲ್ಪನೆ ರೂಪು ತಳೆದೀತು. ಆ ದಿನಗಳಲ್ಲಿ ಜಗತ್ತು ಸುಖಿಯಾಗಿತ್ತು, ಏಕೆಂದರೆ ಜಗತ್ತನ್ನಾಳುವ ಮಹಾರಾಜ ಯುಧಿಷ್ಠಿರನಂತಹ ರಾಜರಾಗಿದ್ದರು. ಇಲ್ಲಿ ಇನ್ನೂ ಒಂದು ನಾವು ನೋಡ್ತೀವಿ, ಈ ರಾಜಕೀಯ ಪಕ್ಷದಲ್ಲಿ ಬರುವಂತಹ ನಾಯಕರು ಯಾವ ರೀತಿ ಇರ್ತಾರೆ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಬೇಡದ ವಿಷಯಗಳು ಅವರಲ್ಲಿ ಬೇಕಾದಷ್ಟು ಇರುತ್ತೆ. ಅಂದ್ರೆ ಸ್ವಾರ್ಥ ಅನ್ನೋದು, ಅಸೂಯೆ ಅನ್ನೋದು ಏನೆಲ್ಲ ಇರಬಾರ್ದು ಅದೆಲ್ಲ ಕ್ವಾಲಿಟಿಗಳು, ಎಲ್ಲಾ ಕ್ವಾಲಿಫಿಕೇಶನ್ಗಳು ಅವರಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಅಂದ್ರೆ ಅವ್ರಿಗೆ ಆ ಲೋಭ ಅನ್ನೋದು, ಅಂದ್ರೆ ಹಣ ಮಾಡ್ಬೇಕು, ಭೌತಿಕ ಇಚ್ಛೆ ಅನ್ನುವಂಥದ್ದು, ಭೋಗಿಸುವ ಇಚ್ಛೆ ಅನ್ನುವಂಥದ್ದು ಹೆಚ್ಚಾಗಿರುವಂತಹ ನಾಯಕರನ್ನ ನಾವು ಹುಡುಕಿ ರಾಜರು ಮಾಡ್ತೀವಿ. ಮತ್ತೆ ಅವರಲ್ಲಿ ನಾವು ಇನ್ನೂ ಒಂದು ನೋಡ್ಬೇಕಂತಂದ್ರೆ ಯಾವ್ದೇ ಕ್ವಾಲಿಫಿಕೇಶನ್ಸ್ ಇರೋದಿಲ್ಲ. ನಾವು ಯಾವ್ದಾದ್ರು ಕೆಲಸಕ್ಕೆ ಹೋದಾಗ ಅವ್ರ ಕ್ವಾಲಿಫಿಕೇಶನ್ ಕೇಳ್ತಾರೆ, ಎಷ್ಟು ಓದಿದ್ದೀರಾ, ಈ ಕೆಲಸ ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇದೆಯಾ ಅಂತ. ಆದ್ರೆ ಈ ರಾಜಕೀಯದಲ್ಲಿ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆ ಯಾವುದೇ ಜ್ಞಾನ ಅನ್ನೋದಿಲ್ಲ. ಈ ಜ್ಞಾನ ಬಿಡಿ, ಭಗವಂತನ ಜ್ಞಾನ ಬಿಡಿ, ಅವ್ರಿಗೆ ಲೌಕಿಕ ಜ್ಞಾನ ಅನ್ನೋದು ಕೂಡ ಇರೋದಿಲ್ಲ. ಅವರಲ್ಲಿ ಇರುವಂತದ್ದು ಯಾವ್ದೆಲ್ಲ ಬೇಡವಾದಿದೆ ಅಷ್ಟುನು ಅವರಲ್ಲಿ 100% ಇರುವಂತವ್ರನ್ನೇ ನಾವು ಆಯ್ಕೆ ಮಾಡಿ ರಾಜರ ಸ್ಥಾನಕ್ಕೆ ಕೂರಿಸ್ತೀವಿ. ಆದ ಕಾರಣ ಈ ಜಗತ್ತು ಅದು ಸುಖಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಗ ಯುಧಿಷ್ಠಿರ ಮಹಾರಾಜನ ಇದ್ದ ಕಾಲದಲ್ಲಿ ಜಗತ್ತು ಸುಖವಾಗಿತ್ತು ಅನ್ನೋದ್ರಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಶ್ಲೋಕ 4. ಕಾಮಂ ವವರ್ಷ ಪರ್ಜನ್ಯ ಸರ್ವ ಕಾಮಾದುಗಾಮಹಿ ಸ್ಮ ವ್ರಜನ್ ಘಾವ ಪಯಸ ಉದಸ್ವತಿ ಮುದ ಕಾಮಾಂ ವವರ್ಷ ಪರ್ಜನ್ಯಂ ಸರ್ವ ಕಾಮಾದುಗಾಮಹಿ ಶಿಕ್ಷೀಚು ಸ್ವಾಂ
ವ್ರಜನ್ ಗಾವ ಪಯೌ ಸದಾ ಸ್ವತೀರ್ಮುದ. ಅನುವಾದ: ಮಹಾರಾಜ ಯುಧಿಷ್ಠಿರನ ಆಳ್ವಿಕೆ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿಸಿದವು. ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸುತ್ತಿತ್ತು. ಉಬ್ಬಿದ ಕೆಚ್ಚಲಿನ ಮತ್ತು ಹರ್ಷಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈಗಿನ ಕಾಲದಲ್ಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ತೆರಿಗೆ ಅನ್ನೋದನ್ನ ನಾವು ಕಟ್ತೀವಿ. ತೆರಿಗೆ ಅಂತಂದ್ರೆ ಟ್ಯಾಕ್ಸ್ ಕಟ್ತೀವಿ. ಅಲ್ಲಿ ಆಗ್ಲೂ ಕೂಡ ಯುಧಿಷ್ಠಿರನ ರಾಜ್ಯಭಾರ ನಡೀತಿದ್ದಾಗ್ಲೂ ಕೂಡ ರಾಜನಿಗೆ ಅವರು ತೆರಿಗೆಯನ್ನ ಕಟ್ತಿದ್ರು. ಅಂದ್ರೆ ಅವರು ಏನು ವರಮಾನ ಇದೆ ಅದ್ರಲ್ಲಿ ಕಾಲು ಭಾಗ 25% ಅವ್ರು ಕಟ್ತಿದ್ರು. ಅದನ್ನ ಜನ ಸಂತೋಷದಿಂದ ಮಾಡ್ತಾ ಇದ್ರು, ಅಂದ್ರೆ ಖುಷಿಯಾಗೆ ಕೊಡ್ತಾ ಇದ್ರು. ಅವ್ರಿಗೆ ಯಾವ್ದೇ ನೋವಾಗ್ತಾ ಇರ್ಲಿಲ್ಲ. ನಾವು ಏನು ತೆರಿಗೆನ ಕೊಡ್ತಾ ಇದೀವಿ ಅದು ಮತ್ತೆ ನಮ್ಗೆ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅಂದ್ರೆ ನಾವು ಒಳ್ಳೆಯ ಕಾರಣಕ್ಕಾಗಿ ಒಳ್ಳೆ ವ್ಯಕ್ತಿಗೆ ಕೊಡ್ತಾ ಇದೀವಿ ಅಂತ. ಅದೇ ರೀತಿ ಇಡೀ ಪ್ರಕೃತಿ ಕೂಡ ಅವ್ರಿಗೆ ಸಹಕರಿಸ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಭೂಮಿಗೆ ತಾನು ಈ ದುಷ್ಟ ಜನರನ್ನ ಹೊರಬೇಕಾದಾಗ ನನಗೆ ಭಾರ ಅಂತ ಹೇಳಿದ್ಲು ಭೂದೇವಿ. ಈಗ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆಯಲ್ಲಿ ಅವಳಿಗೂ ಕೂಡ ಸಂತೋಷ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ ಅಂದ್ರೆ ರಾಜ್ಯಭಾರ ಅವನು ಭಗವಂತ ಪರಮಾತ್ಮ ಶ್ರೀಕೃಷ್ಣನ ಆದೇಶಾನುಸಾರ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಭಗವಂತನ ರಾಜ್ಯಭಾರನೇ ನಡೀತಿರುವ ಕಾರಣ ಭೂದೇವಿಗೂ ಕೂಡ ಸಂತೋಷ ಆಗುತ್ತೆ. ಆ ಪ್ರಕೃತಿಗೂ ಕೂಡ ಆ ಖುಷಿನಲ್ಲಿ ಅವಳು ಎಲ್ಲವನ್ನು ಕೂಡ ಸಮೃದ್ಧವಾಗಿ ಕೊಡ್ತಾ ಇದ್ದಾಳೆ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅನುವಾದದಲ್ಲಿ. ಭೂಮಿಯಲ್ಲಿ ಎಲ್ಲ ಅಗತ್ಯವಾದದ್ದು ಎಲ್ಲವೂ ಕೂಡ ಸಮೃದ್ಧಿಯಾಗಿ ಸಿಗ್ತಾ ಇತ್ತು. ಹಸುವಿನ ಹಾಲಿರ್ಬೋದು ಅಥವಾ ಮಳೆ ಬೆಳೆ. ನಾವು ನೋಡ್ತೀರಿ ಈಗಿನ ಕಾಲದಲ್ಲೂ ಕೂಡ ಯಾರಾದ್ರೂ ಎಲ್ಲಾರು ಅಂತವ್ರೆ ಸಿಗ್ತಾರೆ. ಆದ್ರೆ ತುಂಬಾ ದುಷ್ಟ ವ್ಯಕ್ತಿ ನಾಯಕನಾಗಿ ಬಂದ ಅಂತಂದ್ರೆ ಮಳೆ ಬೆಳೆ ಇರೋದಿಲ್ಲ, ಬರಗಾಲ ಪ್ರಾರಂಭ ಆಗುತ್ತೆ ಅಂತ. ಹಾಗೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅವನು ತುಂಬಾ ಒಳ್ಳೆಯ ವ್ಯಕ್ತಿ ಆಗಿದ್ದ ಕಾರಣ ಪ್ರಕೃತಿ ಎಲ್ಲ ರೀತಿಯಲ್ಲೂ ಅವನಿಗೆ ಸಹಕರಿಸ್ತಾ ಇದ್ಲು. ಅಂದ್ರೆ ಕಾಲಕ್ಕೆ ಅಗತ್ಯವಾದಂತಹ ಮಳೆ ಬೆಳೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆಗ್ತಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಆರ್ಥಿಕ ಅಭಿವೃದ್ಧಿಯ ಮೂಲ ತತ್ವ ಭೂಮಿ ಮತ್ತು ಹಸುಗಳ ಮೇಲೆ ಕೇಂದ್ರಿತವಾಗಿದೆ. ನಮ್ಮಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ನಿಜವಾಗ್ಲೂ ಕೂಡ ಆಗ್ಬೇಕು ಅಂತಂದ್ರೆ ಅದು ಭೂತಾಯಿ ಅವಳು ಕೊಡುವಂತಹ ಭೂತಾಯಿಯಿಂದ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಭಾವಾರ್ಥದ ಮೂಲಕ ನಾವು ತಿಳ್ಕೊತೀವಿ. ಭೂತಾಯಿ ಭೂತಾಯಿಯಿಂದ ನಮ್ಗೆ ಏನೆಲ್ಲ ನಿಜವಾದ ಸ್ವತ್ತು ಅಥವಾ ಮೂಲವಾದ ಅಭಿವೃದ್ಧಿ ಅನ್ನೋದು ಯಾವ್ದ್ರಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆಹಾರ ಧಾನ್ಯಗಳು, ಹಣ್ಣುಗಳು, ಹಾಲು, ಖನಿಜ ವಸ್ತು, ಬಟ್ಟೆ, ಕಟ್ಟಿಗೆ ಮುಂತಾದವು ಮನುಷ್ಯನ ಸಮಾಜದ ಅಗತ್ಯಗಳಾಗಿವೆ. ದೇಹದ ಐಹಿಕ ಅಗತ್ಯಗಳನ್ನು ಪೂರೈಸಲು ಈ ವಸ್ತುಗಳ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಮಾಂಸ, ಮೀನು, ಕಬ್ಬಿಣದ ಆಯುಧ ಉಪಕರಣಗಳು ಮತ್ತು ಯಂತ್ರ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಮಹಾರಾಜ ಯುಧಿಷ್ಠಿರನ ಶಾಸನದ ಅವಧಿಯಲ್ಲಿ ಜಗತ್ತಿನಾದ್ಯಂತ ನಿಯಮಿತವಾಗಿ ಮಳೆ ಸುರಿಯುತ್ತಿತ್ತು. ಮಳೆಗಾಲ ಮನುಷ್ಯ ಜೀವಿಯ ನಿಯಂತ್ರಣದಲ್ಲಿಲ್ಲ. ಸ್ವರ್ಗಲೋಕದ ರಾಜನಾದ ಇಂದ್ರದೇವನು ಮಳೆಯ ನಿಯಂತ್ರಕ. ಅವನು ಭಗವಂತನ ಸೇವಕನಾಗಿದ್ದಾನೆ. ಅಂದ್ರೆ ಇಲ್ಲಿ ಮೂಲಭೂತವಾಗಿ ನಮ್ಗೆ ಬದುಕಲಿಕ್ಕೆ ಏನ್ ಬೇಕು ಅಂದ್ರೆ ಪ್ರಭುಪಾದ್ರೆ ಹೇಳ್ತಾರೆ ಯಾವ ರೀತಿ ಜೀವನ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ. ಎಷ್ಟು ಸಿಂಪಲ್ ಲಿವಿಂಗ್ ಮಾಡಿದ್ರೂ ಕೂಡ ಅಷ್ಟೇ ನಮ್ಗೆ ಒಳ್ಳೇದು ಅಂತ. ಯಾವ ರೀತಿ ಸಿಂಪಲ್ ಲಿವಿಂಗ್ ಅಂದ್ರೆ ಕೃಷಿ ಮಾಡಿ ಅಂತ ಹೇಳ್ತಾರೆ. ಒಂದಷ್ಟು ಜಾಗ ಬೆಳೆ ಬೆಳೆಯೋದಕ್ಕೆ ನಿಮ್ಗೆ ಒಂದು ಜಾಗ, ಒಂದು ಹಸು ಇದ್ರೆ ಸಾಕು, ಜೀವನವನ್ನ ಸಂತೋಷವಾಗಿ ಆನಂದವಾಗಿ ಕಳೆಯೋದಕ್ಕೆ ಸಾಧ್ಯ ಅಂತ. ಹಾಗೆ ಮೂಲಭೂತವಾಗಿ ನಮ್ಗೆ ಜೀವನ ನಡೆಸೋದಕ್ಕೆ ಏನ್ ಬೇಕು ಅಷ್ಟಿದ್ರೆ ಸಾಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ತಿನ್ಲಿಕ್ಕೆ ಆಹಾರ ಧಾನ್ಯ, ಹಣ್ಣುಗಳು, ಹಾಲು ಅಷ್ಟಿದ್ರೆ ಸಾಕು. ಖನಿಜ ವಸ್ತುಗಳು ಅಂತ ಇದ್ದಾರೆ. ಅಂದ್ರೆ ಏನಾದ್ರೂ ಉಪಕರಣಗಳನ್ನ ಮಾಡ್ಲಿಕ್ಕೆ ಉಪಯೋಗಿಸೋದಕ್ಕೆ ಬೇಕಾಗಿರುವಂತ ಖನಿಜ ವಸ್ತುಗಳು, ಮತ್ತೆ ಬಟ್ಟೆ, ಕಟ್ಟಿಗೆ, ಅಡಿಗೆ ಮಾಡ್ಲಿಕ್ಕೆ ಕಟ್ಟಿಗೆ, ಇಷ್ಟು ಮೂಲಭೂತವಾಗಿ ನಮ್ಗೆ ಬೇಕಾಗಿರುವಂತ ಅಗತ್ಯಗಳು ಅಷ್ಟು ಸಿಕ್ಕಿದ್ರೆ ಸಾಕು. ಆದ್ರೆ ಈಗಿನ ಕಾಲದಲ್ಲಿ ನಾವು ಏನೆಲ್ಲ ಬೇಡದನ್ನ ಸೃಷ್ಟಿ ಮಾಡ್ಕೊಂಡಿದೀವಿ ಅಂದ್ರೆ ಕಸಾಯಿಖಾನೆಗಳನ್ನ ತೆಗ್ದಿದ್ದಾರೆ. ಯಾಕೆ ಅದನ್ನ ಇಲ್ಲಿ ಪ್ರಭುಪಾದರು ಮುಂದೆ ಹೇಳ್ತಾರೆ. ಯಾರೆಲ್ಲ ಅಂದ್ರೆ ಈ ಪ್ರಾಣಿಗಳನ್ನ ಕೊಂದು ಅದನ್ನ ತಿಂತಾರೆ ಅವರು ತಮ್ಮದೇ ಸಹೋದರರನ್ನ ಕೊಲ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಅವರು ಕೂಡ ನಮ್ಮ ಹಾಗೆಯೇ ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮನನ್ನ ಕೊಲ್ಲುವಂತದ್ದು ಅದು ಪ್ರಾಣಿಗಳು ಕಾಡಿನಲ್ಲಿ ಮಾಡುವಂತಹ ಕೆಲಸ. ಆದ್ರೆ ಮನುಷ್ಯರಾಗಿ ನಾಗರಿಕರಾಗಿ ನಾವು ಅದನ್ನ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸಹೋದರರನ್ನೇ ಕೊಂದ ಹಾಗೆ ಅನ್ನೋದನ್ನ ಅವ್ರು ಮುಂದೆ ಹೇಳ್ತಾರೆ. ಹೀಗೆ ಕಸಾಯಿಖಾನೆಗಳನ್ನ
ನಡೆಸುವಂತದ್ದು, ಮತ್ತೆ ಈ ಕಬ್ಬಿಣದ ಮತ್ತೆ ಆಯುಧ ಉಪಕರಣಗಳು, ಯಂತ್ರ ಸಾಮಗ್ರಿಗಳು ಇದರ ಅವಶ್ಯಕತೆ ಇಲ್ಲ ಅಂತಾರೆ. ಯಾವ್ದೆಲ್ಲ ನಾವು ಈ ಮನೆಯಲ್ಲಿ ಉಪಕರಣಗಳು ಅಂತ ಹೇಳ್ತೀವಿ, ಫ್ರಿಡ್ಜ್ ಇರ್ಬೋದು, ಟಿವಿ ಇರ್ಬೋದು, ಇವೆಲ್ಲವೂ ಕೂಡ ಅಗತ್ಯತೆಗಿಂತ ನಮ್ಮನ್ನ ಬೇರೆ ರೀತಿ ನಾವ್ ಅನ್ಕೋತೀವಿ ಇದೆಲ್ಲ ಇತ್ತು ಅಂತಂದ್ರೆ ನಾವು ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ. ಕೆಲಸ ಮುಗಿಸಿ ಏನ್ ಮಾಡ್ತೀರಿ, ಬೇಗ ಕೆಲಸ ಮಾಡಿ ಬೇರೆ ಏನಕ್ಕೆ ಸಮಯವನ್ನ ಕೊಡ್ತೀರಿ ಅಂತಂದ್ರೆ ಯಾವಾಗ್ಲೂ ಕೂಡ ಸ್ಟ್ರೆಸ್ ಅಲ್ಲಿ ಇರ್ತೀವಿ ನಾವು. ಜಾಸ್ತಿ ಫಾಸ್ಟ್ ಆಗಿ ಮುಗೀತಾ ಇದೆ ಅಂತ ಹೇಳೋದಷ್ಟೇನೆ. ಆದ್ರೆ ಯಾವ ಕೆಲ್ಸ ಫಾಸ್ಟ್ ಆಗಿ ಮುಗೀತು? ಆಗ್ಬೇಕಾಗಿರೋ ಕೆಲ್ಸ ಫಾಸ್ಟ್ ಆಗಿ ಮುಗಿಲಿಲ್ಲ, ಬೇಡದೇ ಇರೋ ಕೆಲ್ಸ ಬೇಗ ಮುಗೀತು ಅಂತ. ಆದ್ರೆ ಮಾಡ್ಬೇಕಾಗಿರೋ ಕೆಲ್ಸಕ್ಕೆ ನಮ್ಗೆ ಸಮಯನೇ ಇಲ್ಲ. ಭಗವಂತನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ, ಭಗವಂತನ ಆರಾಧನೆ ಮಾಡೋದಕ್ಕೆ, ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ನಮ್ಗೆ ಸಮಯ ಇಲ್ಲ. ಮತ್ ಬೇರೆ ಯಾವ್ದ್ರಲ್ಲಿ ನಾವು ಬೇಡದ ವಿಚಾರಗಳಲ್ಲಿ ನಾವು ಸಮಯವನ್ನ ಕಳೀತಾ ಇದೀವಿ. ಈ ಏನು ಟಿವಿ ನೋಡುವಂಥದ್ದು, ಮೂವೀಸ್ ನೋಡುವಂಥದ್ದು, ಇವೆಲ್ಲವೂ ಕೂಡ ಸುಮ್ನೆ ನಾವು ಅದಕ್ಕಾಗಿ ಶ್ರಮ ಪಡ್ತಾ ಇದೀವಿ. ಅನೇಕ ಕಾರ್ಖಾನೆಗಳು, ಫ್ಯಾಕ್ಟರಿಗಳು, ಇಂಡಸ್ಟ್ರಿಗಳು ನಡೀತಾ ಇರುವಂತದ್ದು ಆ ಉಪಕರಣಗಳನ್ನ ತಯಾರು ಮಾಡೋದಕ್ಕೋಸ್ಕರ. ಅದನ್ನ ತಯಾರು ಮಾಡಿ ಸಮಾಜಕ್ಕೆ ಯಾವುದೇ ರೀತಿ ನಾವು ಒಳ್ಳೇದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಮಹಾರಾಜ ಯುಧಿಷ್ಠಿರನ ಶಾಸನದ ಅವಧಿಯಲ್ಲಿ ಜಗತ್ತಿನಾದ್ಯಂತ ನಿಯಮಿತವಾಗಿ ಮಳೆ ಸುರಿಯುತ್ತಿತ್ತು. ಮಳೆಗಾಲ ಮನುಷ್ಯರ ಜೀವಿಯ ನಿಯಂತ್ರಣದಲ್ಲಿ ಇಲ್ಲ. ಸ್ವರ್ಗಲೋಕದ ರಾಜನಾದ ಇಂದ್ರದೇವನು ಮಳೆಯ ನಿಯಂತ್ರಕ. ಅವನು ಭಗವಂತನ ಸೇವಕನಾಗಿದ್ದಾನೆ. ರಾಜ ಮತ್ತು ರಾಜನ ಆಡಳಿತದಡಿಯಲ್ಲಿರುವ ಜನರು ಭಗವಂತನಿಗೆ ವಿಧೇಯರಾಗಿದ್ದಾಗ ದಿಗಂತದಿಂದ ನಿಯಮಿತವಾದ ಮಳೆ ಸುರಿಯುತ್ತದೆ. ಅಂದ್ರೆ ಯಾವಾಗ ರಾಮರಾಜ್ಯ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜನ ರಾಜ್ಯ ಬರವು ಕೂಡ ಅದೇ ರೀತಿ ಇತ್ತು. ರಾಜ ಮತ್ತೆ ಅವನ ಆಳ್ವಿಕೆಯಲ್ಲಿರುವಂತಹ ಜನ ಎಲ್ಲರೂ ಕೂಡ ಭಗವಂತನಿಗೆ ವಿಧೇಯರಾಗಿದ್ದಾರೆ. ಅಂದ್ರೆ ಈ ವರ್ಣಾಶ್ರಮ ಧರ್ಮದ ಮೂಲ ಏನು ಅಂತಂದ್ರೆ ಎಲ್ಲರೂ ಕೂಡ ಭಗವಂತನನ್ನ ಕೇಂದ್ರೀಕರಿಸಿ ಅವನ ಸೇವೆಯಲ್ಲಿ ತೊಡಗ್ಬೇಕು, ಅವನಿಗೆ ವಿಧೇಯರಾಗಿ ಇರ್ಬೇಕು ಅನ್ನುವಂಥದ್ದು. ಅಂತಹದೇ ಇಲ್ಲಿ ನಡೀತಾ ಇರುವಾಗ ಮಳೆ ಅನ್ನುವಂಥದ್ದು ಅಂದ್ರೆ ಭಗವಂತನ ಆದೇಶದ ಅನುಸಾರ ಅವನ ದೇವತೆಗಳು ಕೂಡ ಸಮಯ ಸಮಯಕ್ಕೆ ಬೇಕಾದಂತಹ ಬೆಳೆಗಳನ್ನ ಅವರು ತಾವಾಗಿಯೇ ಅವ್ರು ನೀಡ್ತಾರೆ. ಈ ಮಳೆಯೇ ಭೂಮಿಯ ಮೇಲಿನ ನಾನಾ ತೆರನಾದ ಉತ್ಪಾದನೆಗಳಿಗೆ ಕಾರಣವಾಗಿದೆ. ನಿಯಮಿತವಾದ ಮಳೆ ಧಾನ್ಯಗಳ ಮತ್ತು ಹಣ್ಣುಗಳ ಸಮೃದ್ಧ ಉತ್ಪಾದನೆಗೆ ಮಾತ್ರ ಸಹಾಯಕವಾಗುವುದಷ್ಟೇ ಅಲ್ಲ, ಅದು ಖಗೋಳ ಸಂಬಂಧಿ ಪ್ರಭಾವದೊಂದಿಗೆ ಒಡಗೂಡಿದ ಅಮೂಲ್ಯವಾದ ಶಿಲೆ ಮತ್ತು ಮುತ್ತುಗಳ ಉತ್ಪಾದನೆಯೂ ಆಗುತ್ತದೆ. ಅಂದ್ರೆ ಈ ಮಳೆಯಿಂದ ನಾವು ಬರೀ ಏನು ಆಹಾರ ಪದಾರ್ಥಗಳನ್ನ, ಹಣ್ಣುಗಳನ್ನ, ಧಾನ್ಯಗಳನ್ನ ಮಾತ್ರ ನಾವು ಬೆಳಿತಿಲ್ಲ, ಜೊತೆಯಲ್ಲಿ ನಮ್ಗೆ ಅದು ಅನೇಕ ಹೇರಳವಾದ ಏನನ್ನ ಕೊಡ್ತಾ ಇದೆ, ಹಣ್ಣುಗಳು, ಹರಳೆ, ಆದ್ರೆ ಇಲ್ಲಿ ನಮಗೆ ಶಿಲೆಗಳು ಮತ್ತು ಮುತ್ತುಗಳನ್ನ ಅದು ಉತ್ಪಾದನೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಧಾನ್ಯ ಮತ್ತು ತರಕಾರಿಗಳು ಮನುಷ್ಯರಿಗೂ ಪ್ರಾಣಿಗಳಿಗೂ ಪುಷ್ಕಳ ಭೋಜನವಾಗುತ್ತವೆ. ಕೊಬ್ಬಿದ ಹಸುಗಳು ಮನುಷ್ಯನಿಗೆ ಹೇರಳ ತ್ರಾಣವನ್ನು, ಪ್ರಾಣಶಕ್ತಿಯನ್ನು ಒದಗಿಸಲು ಸಾಕಷ್ಟು ಹಾಲನ್ನು ಹಿಂಡುತ್ತದೆ. ಸಾಕಷ್ಟು ಹಾಲು, ಧಾನ್ಯ, ಹಣ್ಣು, ಹರಳೆ, ರೇಷ್ಮೆ, ಆಭರಣಗಳಿದ್ದರೆ ಯಾಕೆ ಜನ ಸಿನಿಮಾ, ವೇಶ್ಯಾಗೃಹ, ವಧಾಗೃಹಗಳನ್ನು ಬಯಸುತ್ತಾರೆ? ಸಿನಿಮಾ, ಕಾರು, ರೇಡಿಯೋ, ಮಾಂಸ, ಹೋಟೆಲ್ಗಳ ಕೃತಕ ವೈಭವ ಜೀವನದ ಅಗತ್ಯವೇನಿದೆ? ಈ ನಾಗರಿಕತೆ ವೈಯಕ್ತಿಕವಾಗಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಕಿತ್ತಾಡುವುದನ್ನು ಬಿಟ್ಟು ಬೇರೆ ಏನನ್ನಾದರೂ ಉತ್ಪಾದಿಸಿದೆ ಏನು? ಯಾರದೋ ಲಹರಿಯಲ್ಲಿ ಸಾವಿರಾರು ಜನರನ್ನು ನರಕ ಸದೃಶವಾದ ಕಾರ್ಖಾನೆಗಳಿಗೂ ಯುದ್ಧ ಭೂಮಿಗೂ ಕಳಿಸುವುದರಿಂದ ಈ ನಾಗರಿಕತೆ ಸಮಾನತೆ ಮತ್ತು ಸೋದರತೆಗಳನ್ನು ಹೆಚ್ಚಿಸುತ್ತದೆ ಏನು? ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ್ದೆಲ್ಲ ಬೇಡವಾದ್ದು ಇಲ್ಲಿ ಇದೆ ಅಂತ. ಅಂದ್ರೆ ಸಿನಿಮಾಗಳು ಸುಮ್ನೆ ನಮ್ಮ ಸಮಯವನ್ನ ಹಾಳು ಮಾಡುವಂತದ್ದು. ಮತ್ತೆ ವೇಷಾಗೃಹಗಳು ಅಂದ್ರೆ ಅಲ್ಲಿ ಅವ್ರಿಗೆ ಭೋಗದ, ಕಾಮದ ಇಚ್ಛೆ ಮತ್ತಷ್ಟು ಹೆಚ್ಚಿಸುವಂತಹ ವಿಷಯಗಳು. ಮತ್ತೆ ವಧಾಗೃಹಗಳು ಅಂದ್ರೆ ಕಸಾಯಿಖಾನೆಗಳು, ಅವುಗಳು ಕೂಡ ಏನೆಲ್ಲ ಮಾಡಬಾರದ ಪಾಪ ಕಾರ್ಯಗಳನ್ನ ಮಾಡ್ಬೇಕು ಅದೆಲ್ಲ ಮಾಡೋದಕ್ಕೆ ಮಾಡ್ಬಿಟ್ಟು ಅವ್ರು ಏನ್ ಅನ್ಕೋತಾರೆ, ಇದು ನಾಗರಿಕತೆ ಅಂತ ಕರೀತಾರೆ. ಮತ್ತೆ ಇದ್ರಿಂದ ಅವರು ಸುಖವಾಗಿರ್ತಾರೆ, ಇದೇ ಸುಖ ಅಂತ ತಿಳ್ಕೊತಾರೆ. ಆದ್ರೆ ನಿಜವಾಗ್ಲೂ ಅದೆಲ್ಲ ಆ ಮನುಷ್ಯನನ್ನ, ಆತ್ಮವನ್ನ ಅಧೋಗತಿಗೆ ಕೊಂಡೊಯ್ಯುವಂತವು. ಸಿನಿಮಾ, ಕಾರು, ರೇಡಿಯೋ, ಮಾಂಸ, ಹೋಟೆಲುಗಳು ಕೃತಕ ವೈಭವ ಜೀವನದ ಅಗತ್ಯವೇನಿದೆ? ಈ ನಾಗರಿಕತೆ ವೈಯಕ್ತಿಕವಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿತ್ತಾಡುವುದನ್ನ ಬಿಟ್ಟು, ಅಂದ್ರೆ ಇಂತಹ ಒಂದು ವಿಚಾರಗಳು ಅದು ನಮ್ಮಲ್ಲಿ ಒಂದು ಏನಂತಾರೆ, ರಜೋಗುಣ ಗುಣಗಳನ್ನೇ ಹೆಚ್ಚಿಸುವಂತವು. ಆದ ಕಾರಣ ಕಿತ್ತಾಡುವಂತದ್ದು, ಜಗಳವನ್ನ ಹುಟ್ಟಿಸುವಂತವು. ಇದರಿಂದ ಏನಾಗುತ್ತೆ ಅಂತಂದ್ರೆ ಯುದ್ಧಗಳು ಹೆಚ್ಚಾಗೋದ್ರಿಂದ ಜನರಲ್ಲಿ ಯಾವುದೇ ಸಮಾನತೆ, ನಾಗರಿಕತೆ ಅನ್ನೋದು, ಸೋದರತೆ ಅನ್ನೋದು ಇರೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹಸುಗಳು, ಹುಲ್ಲುಗಾವಲುಗಳ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವೆಂದು ಇಲ್ಲಿ ಹೇಳಲಾಗಿದೆ. ಅಂದ್ರೆ
ಯುಧಿಷ್ಠಿರ ಮಹಾರಾಜನ ಆಳ್ವಿಕೆಯಲ್ಲಿ ಹಸುಗಳು ಅದು ಎಷ್ಟು ಹಾಲನ್ನ ಕೊಡ್ತಿತ್ತು ಅಂತಂದ್ರೆ ಆ ಕೆಸರೆಲ್ಲ ಹಾಲಿನಿಂದ ಒದ್ದೆ ಆಗ್ತಿತ್ತು, ಅಂದ್ರೆ ಮಣ್ಣೆಲ್ಲ ಕೆಸರಾಗ್ತಿತ್ತು, ನೀರ್ ಬಿದ್ದು ಕೆಸರಾಗುವಂತದ್ದಲ್ಲ, ಹಾಲಿನಿಂದ ಕೆಸರಾಗ್ತಿತ್ತು. ಅಷ್ಟೊಂದು ಯಥೇಚ್ಛವಾಗಿ ಹಸುಗಳು ಹಾಲನ್ನ ಹಿಂಡ್ತಾ ಇದ್ವು. ಏಕೆಂದ್ರೆ ಅವುಗಳ ಕೆಚ್ಚಲುಗಳು ಕೊಬ್ಬಿದ್ದವು ಮತ್ತು ಆ ಪ್ರಾಣಿಗಳು ಹರ್ಷಭರಿತವಾಗಿದ್ವು. ಅವು ಸಂತೋಷವಾಗಿದ್ದ ಕಾರಣ ಅವರಲ್ಲಿ ಆ ಹಸುಗಳಲ್ಲಿ ಅಷ್ಟೊಂದು ಹಾಲು ಇರ್ತಿತ್ತು. ಅವಕ್ಕೆ ಹುಲ್ಲುಗಾವಲುಗಳಲ್ಲಿ ಸಾಕಷ್ಟು ಪ್ರಮಾಣದ ಹುಲ್ಲನ್ನು ಮೇಯ್ದು ಹರ್ಷಭರಿತವಾಗಿ ಬದುಕಲು ತಕ್ಕ ರಕ್ಷಣೆಯ ಅವಶ್ಯಕತೆ ಇಲ್ಲವೇ? ಮನುಷ್ಯರು ಸ್ವಾರ್ಥೋದ್ದೇಶಕ್ಕಾಗಿ ಹಸುಗಳನ್ನು ಏಕೆ ಕೊಲ್ಲುತ್ತಾರೆ? ಮನುಷ್ಯ ಧಾನ್ಯ, ಹಣ್ಣು, ಹಾಲು ಮತ್ತು ಅವುಗಳ ಸಮ್ಮಿಶ್ರಣದಿಂದ ಉತ್ಪಾದಿಸಬಲ್ಲ ನೂರಾರು ಸಾವಿರಾರು ಬಗೆಯ ರುಚಿಕರ ಭಕ್ಷ್ಯಗಳಿಂದ ಯಾಕೆ ತೃಪ್ತರಾಗಬಾರದು? ಜಗತ್ತಿನಾದ್ಯಂತ ಮೂಕ ಪಶುಗಳನ್ನು ಕೊಲ್ಲುವ ವಧಾಗೃಹಗಳು ಯಾಕೆ ಇವೆ? ಮಹಾರಾಜ ಯುಧಿಷ್ಠಿರನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನು ತನ್ನ ವಿಶಾಲವಾದ ರಾಜ್ಯವನ್ನು ಸುತ್ತುತ್ತಿದ್ದಾಗ, ಅಂದ್ರೆ ಇಲ್ಲಿ ಪರೀಕ್ಷಿತ ಮಹಾರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ತಿಳಿಸ್ತಾ ಇದಾರೆ ಅಂದ್ರೆ, ಹಸುಗಳನ್ನ ಕೊಂದು ಅಥವಾ ಬೇರೆ ಪ್ರಾಣಿಗಳನ್ನ, ಕೋಳಿ, ಮೀನು ಇವುಗಳನ್ನ ಕೊಂದು ನಾವು ಅದನ್ನೇ ತಿಂದು ಬದುಕಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ. ಎಷ್ಟೆಲ್ಲ ಧಾನ್ಯಗಳು, ಆಹಾರಗಳು ಭಗವಂತ ಸೃಷ್ಟಿಯಲ್ಲಿ ಕೊಟ್ಟಿದ್ದಾನೆ, ಹಣ್ಣುಗಳು, ಹಾಲು, ಅಂದ್ರೆ ಅದರಲ್ಲಿ ಸಾವಿರಾರು ಬಗೆ ಬಗೆಯ ಆಹಾರ ತಿಂಡಿಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೀಗಿರ್ಬೇಕಾದ್ರೆ ನಾವ್ ಯಾಕೆ ಸುಮ್ನೆ ಈ ಪ್ರಾಣಿಗಳನ್ನ ಕೊಂದು ಅದನ್ನ ತಿಂದು ನಾವು ಅವುಗಳಿಗೆ ಹಿಂಸೆಯನ್ನ ಕೊಡಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜನ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಅವನು ಯಾವ ರೀತಿ ರಾಜ್ಯಭಾರ ಮಾಡ್ತಿದ್ದ ಅನ್ನೋದನ್ನ ಹೇಳ್ತಿದ್ದಾರೆ. ಅವನ ರಾಜ್ಯಭಾರ ಮಾಡ್ತಿದ್ದಂತಹ ಸಮಯದಲ್ಲಿ ಒಮ್ಮೆ ಏನಾಗುತ್ತೆ ಅಂದ್ರೆ, ಮಹಾರಾಜ ಯುಧಿಷ್ಠಿರನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನು ತನ್ನ ವಿಶಾಲವಾದ ರಾಜ್ಯವನ್ನು ಸುತ್ತುತ್ತಿದ್ದಾಗ ಹಸುವನ್ನು ಕೊಲ್ಲಲೆಸಗುತ್ತಿರುವ ಕಪ್ಪು ಮನುಷ್ಯನೊಬ್ಬನನ್ನು ಕಂಡನು. ಅಂದ್ರೆ ಕಲಿಪುರುಷನನ್ನ ಅವನು ನೋಡ್ತಾನೆ. ಆ ಕಲಿಪುರುಷ ರಾಜನು ಕೂಡಲೇ ಆ ಕೊಲೆಗಡುಕನನ್ನು ಬಂಧಿಸ್ತಾನೆ. ಅವನಿಗೆ ತಕ್ಕಷ್ಟು ಶಿಕ್ಷೆ ಇತ್ತನು. ರಾಜನು ಅಥವಾ ಶಾಸಕ ಪ್ರಮುಖನು ತಮ್ಮನ್ನು ರಕ್ಷಿಸಿಕೊಳ್ಳಲು ಅಸಮರ್ಥವಾದ ಬಡಪ್ರಾಣಿಗಳ ಜೀವವನ್ನು ರಕ್ಷಿಸಬಾರದೇನು? ಅಂದ್ರೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ರಾಜ ಒಂದು ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂದ್ರೆ, ಅವನ ರಾಜ್ಯಭಾರದಲ್ಲಿ ಬರೀ ಅಲ್ಲಿ ಹುಟ್ಟಿರುವಂತಹ ಮನುಷ್ಯರು ಮಾತ್ರನೇ ಆ ರಾಜ್ಯದ ಪ್ರಜೆಗಳಲ್ಲ. ಆ ರಾಜ್ಯದಲ್ಲಿ ಇರುವಂತಹ ಒಂದು ಪ್ರಾಣಿಗಳು, ಪಕ್ಷಿಗಳು ಅಥವಾ ಒಂದು ಇರುವೆ ಕೂಡ ಆ ರಾಜ್ಯಕ್ಕೆ ಪ್ರಜೆನೇ ಆಗಿರುತ್ತೆ. ಆದ ಕಾರಣ ಪರೀಕ್ಷಿತ ಮಹಾರಾಜ ಆಗ್ಲಿ, ಯುಧಿಷ್ಠಿರ ಮಹಾರಾಜರಾಗ್ಲಿ, ಅವ್ರು ಯಾವತ್ತೂ ಕೂಡ ಈ ಕಾಡಿನಲ್ಲಿ ಏನು ಪ್ರಾಣಿಗಳು ಜೀವನ ಮಾಡ್ತವೆ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಂದು ತಿಂದ್ರೇನೆ ಅದು ಬದುಕಕ್ಕಾಗುತ್ತೆ ಅನ್ನೋ ರೀತಿ ಒಂದು ನಿಯಮ ಅಲ್ಲಿ. ಆದ್ರೆ ಅಂತಹ ನಿಯಮ ಇಲ್ಲಿ ನಾಗರಿಕ ಸಮಾಜದಲ್ಲಿ ಇಲ್ಲ. ನಮ್ಗೆ ತಿನ್ಲಿಕ್ಕೆ ಭಗವಂತ ಬೇಕಾದಷ್ಟು ಕೊಟ್ಟಿರುವಾಗ ಇನ್ನೊಂದು ಜೀವವನ್ನ ಕೊಂದೇ ನಾ ಬದುಕ್ಬೇಕು, ಅದನ್ನ ತಿಂದೇ ನಾ ಬದುಕ್ಬೇಕು ಅನ್ನೋಂಥದ್ದು ಏನಿಲ್ಲ. ಆದ ಕಾರಣ ಅವರು ಅವರ ರಾಜ್ಯಭಾರದಲ್ಲಿ ಯಾವುದೇ ಒಂದು ಜೀವಕ್ಕೂ ಕೂಡ ಹಾನಿಯಾಗದ ಹಾಗೆ ನೋಡ್ಕೊತಾ ಇದ್ರು. ಇಲ್ಲಿ ಪರೀಕ್ಷಿತ ಮಹಾರಾಜ ಕೂಡ ಅದೇ ರೀತಿ ಅವನು ರಾಜ್ಯಭಾರ ಮಾಡಿದ್ದ. ಒಂದು ಹಸುವನ್ನ ಹಿಂಸಿಸ್ತಾ ಇದ್ದಾನೆ ಕಲಿ ಪುರುಷ. ಅದನ್ನ ಕಂಡು ಅವನು ಆ ಕಲಿ ಪುರುಷನನ್ನ ಮೇಲೆ ಯುದ್ಧ ಮಾಡಿ ಅವನಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಆದ್ರೆ ಅವನನ್ನ ಗಡಿಪಾರ್ ಮಾಡ್ತಾನೆ. ನೀನ್ ನನ್ನ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳ್ತಾನೆ. ಇಡೀ ಜಗತ್ತಿಗೆ ಸಾಮ್ರಾಟ ಅವನು. ಅಲ್ಲಿ ಕಲಿಪುರುಷ ಕೇಳ್ತಾನೆ, ನೀನು ಸಾಮ್ರಾಜ್ಯ ಇಲ್ದೇ ಇರೋ ಜಾಗ ಎಲ್ಲಿದೆ? ಅಂದ್ರೆ ನಾನು ಎಲ್ಲೇ ಇದ್ದ ಗಡಿಪಾಡು ಮಾಡ್ಬೇಕು ಅಂದ್ರೆ ಇಲ್ಲಿ ಎಲ್ಲಿದೆ ಎಲ್ಲೇ ಅನ್ನೋದು? ನೀನ್ ಎಲ್ಲದಕ್ಕೂ ರಾಜ ಆಗಿದೆ, ನಾನು ಎಲ್ಲಿಗೆ ಹೋಗ್ಲಿ ಅಂತ ಕೇಳ್ತಾನೆ. ಹಾಗೆ ಅವನು ಶಿಕ್ಷೆ ಕೊಡ್ತಾನೆ. ಅಂದ್ರೆ ಅವನ ರಾಜ್ಯಭಾರದಲ್ಲಿ ಯಾವ ಒಂದು ಜೀವಿಗೂ ಕೂಡ ನೋವಾಗದೆ ಇರೋ ಹಾಗೆ ನೋಡ್ಕೋತಾನೆ. ರಾಜನೋ ಅಥವಾ ಶಾಸಕ ಪ್ರಮುಖನೋ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಸಮರ್ಥವಾದ ಬಡಪ್ರಾಣಿಗಳ ಜೀವವನ್ನು ರಕ್ಷಿಸಬಾರದೇನು? ಹಾಗೆ ಮಾಡದಿದ್ದಲ್ಲಿ ಅದು ಮಾನವತೆಯೇ? ದೇಶದ ಪ್ರಾಣಿಗಳು ಪೌರರು ಅಲ್ಲವೇ? ಅಂದ ಮೇಲೆ ಅವುಗಳನ್ನು ಸಂಘಟಿತ ವಧಾಗೃಹಗಳಲ್ಲಿ ವಧಿಸಲು ಯಾಕೆ ಅವಕಾಶ ಕೊಡಲಾಗಿದೆ? ಇವು ಸಮಾನತೆಯ, ಭಾತೃಭಾವದ, ಅಹಿಂಸೆಯ ಕುರುಹುಗಳೇನು? ನಾವು ನೋಡ್ತೀವಿ ಅನೇಕ ಕಡೆ ಇದು ಲೈವ್ ಓಡ್ತಾ ಇದೆ. ನಾವು ಸುಮಾರು ಜನರನ್ನ ಏನಂತೀವಿ ಅಂತಂದ್ರೆ ಮಹಾತ್ಯಾಗಿಗಳು, ಮತ್ತೆ ಅವರನ್ನ ತುಂಬಾ ಅವಾರ್ಡ್ಗಳೆಲ್ಲ ಕೊಡ್ತೀವಿ ಅವ್ರಿಗೆ. ಅವರು ತುಂಬಾ ಸೇವೆ ಮಾಡಿದ್ದಾರೆ, ಜನರ ಸೇವೆ ಮಾಡಿದ್ದಾರೆ, ತುಂಬಾ ಜನರಿಗೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ದಾರೆ. ಆದ್ರೆ ಈ ಕರುಣೆ ಅನ್ನೋದು ಅವರಲ್ಲಿ ಎಷ್ಟೊಂದಿದೆ ಅಂತೆಲ್ಲ ಹೇಳ್ತಾರೆ. ಯಾಕೆ ಈ ಕರುಣೆ ಅನ್ನೋದು ಮನುಷ್ಯರ ಮೇಲೆ ಮಾತ್ರ ಇರುತ್ತೆ? ಯಾಕೆ ಆ ಕರುಣೆ ಅನ್ನೋದು ಅದೇ ವ್ಯಕ್ತಿನೇ ಇರ್ಬೋದು, ಆ ವ್ಯಕ್ತಿ ನಿಜವಾಗ್ಲೂ ಕರುಣೆ ಅನ್ನೋದು ಅವನ ಹೃದಯದಲ್ಲೇ ಇರ್ಬೋದು, ಆದ್ರೆ ಅವನ ಮನೆಯಲ್ಲಿ, ಅವನ ಕಿಚನ್ ಅಲ್ಲಿ ಈ ತರ ಒಂದು ಬೇರೆ ಪ್ರಾಣಿಗಳನ್ನ ಕೊಂದು ತಿನ್ನುವಾಗ ಅವನ ಕರುಣೆ ಎಲ್ಲಿ ತತ್ತೋಗುತ್ತೆ ಅಂತ. ಅಂದ್ರೆ ಅವನಿಗೆ ಅವನ ಮನೆಯಲ್ಲಿರುವಂತಹ ನಾಯಿ ಮೇಲೆ ತುಂಬಾ ಮುದ್ದಿರುತ್ತೆ, ಅದೇ ಅವನ ಮನೆ ಒಳಗಡೆ ಬಂದು ಕಿಚನ್ ಅಲ್ಲಿ ಕುಕ್ ಆಗ್ತಿರುವಂತಹ ಒಂದು ಕೋಳಿ ಮೇಲೋ ಫಿಶ್ ಮೇಲೋ ಅವನಿಗೆ ಆ ಕರುಣೆ ಅನ್ನೋದಿರೋದಿಲ್ಲ. ಅದು ಯಾಕೆ ಹಾಗೆ ಅಂತ ಹಾಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಅಹಿಂಸೆನಾ?
ಅವರು ತುಂಬಾ ಅಹಿಂಸೆವಾದಿಗಳು ನಾವು ಅಂತೆಲ್ಲ ಹೇಳ್ಕೊತಾರೆ. ಆದ್ರೆ ನಿಜವಾಗ್ಲೂ ಅವರ ಜೀವನ ಶೈಲಿಯನ್ನು ನೋಡಿದಾಗ ಅವ್ರಿಗೆ ಆ ಒಂದು ಏನಂತೀವಿ ಕಾನ್ಶಿಯಸ್ ಅಂತೀವಿ, ಪ್ರಜ್ಞೆ ಅಂತೀವಿ, ಅದೇ ಇರೋದಿಲ್ಲ. ಅಂದ್ರೆ ನಾವು ಮಾಡ್ತಿರೋದು ತಪ್ಪು ಅನ್ನೋದು ಅವ್ರಿಗೆ ಅನ್ಸೋದೇ ಇಲ್ಲ. ಆ ಮಟ್ಟಕ್ಕೆ ಅದು ಸಾಧಾರಣವಾಗಿ ನಡೀತಿರುತ್ತೆ. ಆದ್ದರಿಂದ ಪ್ರಾಣಿಗಳನ್ನು ಕೊಲ್ಲುವ ಪ್ರಾಣಿಗಿಂತ ಕಡೆಯಾದ ಮನುಷ್ಯನು ಪ್ರಾಣಿಗಿಂತ ಕೀಳಾದ ಇನ್ನೊಬ್ಬ ಮನುಷ್ಯನಿಗೆ ಮತ ಚಲಾಯಿಸಲು ಅವಕಾಶವಿರುವ ಹುಸಿ ಪ್ರಜಾಪ್ರಭುತ್ವದ ಆಧುನಿಕ ಅಭಿವರ್ಧಿತ ನಾಗರಿಕ ಸರ್ಕಾರಕ್ಕಿಂತ ಮಹಾರಾಜ ಯುಧಿಷ್ಠಿರನಂತಹವರ ನಿರಂಕುಶ ಪ್ರಭುತ್ವವೇ ತುಂಬಾ ಉತ್ತಮದಾಗಿದ್ದಿದೆ. ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ನಾವೆಲ್ಲರೂ ಕೂಡ ಸ್ವತಂತ್ರರು, ನಮ್ಗೆ ಎಲ್ಲಾ ಅಧಿಕಾರ ಇದೆ, ಇಲ್ಲಿ ಪ್ರಜೆಗಳೇ ರಾಜನನ್ನ ಚುನಾಯಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಆತರ ಎಲ್ಲ ಹೇಳಿನೂ ಕೂಡ ಇಲ್ಲಿ ಯಾವುದೇ ನಿಜವಾದ ಒಂದು ಶಾಂತಿ ಆಗ್ಲಿ, ನಿಜವಾದ ತೃಪ್ತಿ ಆಗ್ಲಿ, ಯಾರಿಗೂ ಕೂಡ ಆ ಜಗಳ ಇಲ್ಲದೆ ಇರುವಂತಹ ಒಂದು ಸಮಾಜ ಆಗ್ಲಿ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಂದು ರಾಜ್ಯಭಾರ ಮಾಡೋದಕ್ಕಿಂತ, ಈ ಡೆಮೋಕ್ರಸಿಗಿಂತ, ಈ ಪ್ರಜಾಪ್ರಭುತ್ವಕ್ಕಿಂತ ರಾಜ ಅಂದ್ರೆ ಇಲ್ಲಿ ಮೊನೋಪೊಲಿ ಅಂತಾರೆ. ಅಂದ್ರೆ ರಾಜ ತಾನೊಬ್ಬ ಅವನ ಇಚ್ಛಾನುಸಾರ ರಾಜ್ಯಭಾರ ಮಾಡ್ತಾನೆ ಅಂತ. ಇಲ್ಲಿ ಯುಧಿಷ್ಠಿರ ಅಂತಹ ರಾಜ್ಯಭಾರವನ್ನ ಅವನಿಚ್ಛಾನುಸಾರ ಅವನು ಮಾಡ್ತಿಲ್ಲ. ಶಾಸ್ತ್ರಗಳ ಅಡಿಯಲ್ಲಿ ಭಗವಂತನ ಆದೇಶಾನುಸಾರ ಏನು ಆ ಜ್ಞಾನವನ್ನ ಪಡ್ಕೊಂಡಿದ್ದಾನೆ, ಏನ್ ಯೋಗ್ಯತೆಯನ್ನ ಪಡ್ಕೊಂಡಿದ್ದಾನೆ ರಾಜನಾಗಿ, ಆ ಎಲ್ಲಾ ಜ್ಞಾನದ ಮೂಲಕ ಅವನು ರಾಜ್ಯಭಾರವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಅಂತಹ ಒಂದು ರಾಜ್ಯಭಾರ, ಅಂತಹ ಒಂದು ಪ್ರಭುತ್ವ ಅದು ಉತ್ತಮವಾದದ್ದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ನಾವೆಲ್ಲ ಐಹಿಕ ಪ್ರಪಂಚದ ಜೀವಿಗಳಾಗಿದ್ದೇವೆ. ಭಗವಂತನೇ ಸ್ವತಃ ಬೀಜ ಪ್ರದಾನ ಮಾಡುವ ತಂದೆ. ಐಹಿಕ ನಿಸರ್ಗವೇ ಎಲ್ಲಾ ಆಕರಗಳ ಸಕಲ ಜೀವಿಗಳ ತಾಯಿ ಎಂದು ಭಗವದ್ಗೀತೆ ಹೇಳಿದೆ. ಹಾಗಾಗಿ ತಾಯಿಯಾದ ಐಹಿಕ ನಿಸರ್ಗವು ಸರ್ವಶಕ್ತನಾದ ತಂದೆಯಾದ ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ಹೊಂದಿದೆ. ಮನುಷ್ಯ ಜೀವಿಯು ಇತರ ಎಲ್ಲಾ ಜೀವಿಗಳ ಅಣ್ಣನಾಗಿದ್ದಾನೆ. ಅವನಿಗೆ ನಿಸರ್ಗದ ಕ್ರಮವನ್ನು, ಸರ್ವಶಕ್ತ ತಂದೆಯ ಸೂಚನೆಗಳನ್ನು ಅರಿಯುವುದಕ್ಕೆ ಪ್ರಾಣಿಗಳಿಗಿಂತಲೂ ಹೆಚ್ಚು ಬುದ್ಧಿಶಕ್ತಿಯನ್ನು ದಯಪಾಲಿಸಲಾಗಿದೆ. ಮಾನವ ನಾಗರಿಕತೆಗಳು ಆರ್ಥಿಕ ಅಭಿವೃದ್ಧಿಗಾಗಿ ಕೃತಕವಾದ ಪ್ರಯತ್ನಗಳನ್ನು ಮಾಡದೆ ನಿಸರ್ಗದ ಉತ್ಪಾದನೆಯ ಮೇಲೆ ಅವಲಂಬಿಸಬೇಕು. ಇಲ್ಲದಿದ್ದಲ್ಲಿ ಕೃತಕ ವೈಭವದ ಮತ್ತು ಇಂದ್ರಿಯ ತೃಪ್ತಿಯ ಸಲುವಾಗಿ ಜಗತ್ತು ದುರಾಸೆ ಮತ್ತು ಅಧಿಕಾರಗಳ ಗೊಂದಲ ಭೂಮಿಯಾಗುತ್ತದೆ. ಅಂತಹ ಜೀವನ ನಾಯಿ ಹಂದಿಗಳ ಜೀವನವೇ ಸರಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದರು ಅಂದ್ರೆ, ಪರಮಾತ್ಮ ದೇವೋತ್ತಮ ಪರಮಪುರುಷ ಅವನ ನಮ್ಮೆಲ್ಲರಿಗೂ ತಂದೆ. ಅವನು ನಿಜವಾಗ್ಲೂ ನಮ್ಮ ತಂದೆ. ನಾವೆಲ್ಲರೂ ಕೂಡ ಅವನ ವಿಭಿನ್ನಾಂಶಗಳು, ಅವನಿಂದಲೇ ಬಂದವರು. ನಮ್ಮ ಎಲ್ಲರ ಮೂಲ ಆದಿ ದೇವೋತ್ತಮ ಪರಮಪುರುಷ ಕೃಷ್ಣ. ಅದೇ ರೀತಿ ಪ್ರಕೃತಿ ಅನ್ನೋದು ಕೂಡ ತಾಯಿ. ಭಗವಂತ ನಾವು ನೋಡ್ತೀವಿ ಅವರ ಒಂದು ಕಣ್ಣೋಟದಿಂದ ಈ ಪ್ರಕೃತಿ ಸೃಷ್ಟಿಯಾಗತ್ತೆ. ಈ ಪ್ರಕೃತಿಯಲ್ಲಿ ಜೀವ ಬರ್ಬೇಕು ಅಂತಂದ್ರೆ ಭಗವಂತನ ಒಂದು ಆ ಶಕ್ತಿ ಬೇಕು. ಅಂದ್ರೆ ಅವನಲ್ಲಿರುವಂತಹ ಒಂದು ಅದು ಭಗವಂತ ಅವನು ಪರಾಶಕ್ತಿ. ನಾವು ಜೀವಿಗಳು ಕೂಡ ಪರಾಶಕ್ತಿಗಳು. ಯಾವಾಗ ಈ ಚೇತನ ಅನ್ನೋದು ಜಡ ವಸ್ತುವಿನೊಂದಿಗೆ ಸೇರುತ್ತೆ, ಆಗ್ಲೇ ಅಲ್ಲಿ ಒಂದು ಜೀವ ಹುಟ್ಟೋದಕ್ಕೆ ಸಾಧ್ಯ. ಹಾಗೆ ಈ ಪ್ರಕೃತಿ ಅದು ತಾಯಿ ಇದ್ದಾಗೆ ಅಲ್ಲಿ ಆ ಬೀಜವನ್ನ ಕೊಡ್ತಿರುವಂತ ತಂದೆ ಸ್ವಯಂ ಭಗವಂತ ಕೃಷ್ಣ. ನಾವೆಲ್ಲರೂ ಕೂಡ ಅವನ ಮಕ್ಕಳು. ಆದ್ರೆ ಮನುಷ್ಯರನ್ನ ಇಲ್ಲಿ ಪ್ರಭುಪಾದ್ರು ಏನಂತ ಹೇಳ್ತಾ ಇದಾರೆ, ನಾವೆಲ್ಲರೂ ಕೂಡ ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಹೋಲಿಸಿದ್ರೆ ನಾವು ಹಿರಿಯಣ್ಣ ಅಂತಂದ್ರೆ ಮನೆಗೆ ಯಾರು ದೊಡ್ಡವರಿದ್ದಾರೆ, ದೊಡ್ಡ ಮಕ್ಕಳು, ಅವರು ಚಿಕ್ಕವರನ್ನ ನೋಡ್ಕೋಬೇಕು ಅಂತಾರೆ. ಹಾಗೆ ನಮಗೆ ಅವರನ್ನ ಪಾಲನೆ ಮಾಡೋದಕ್ಕೋಸ್ಕರ ಭಗವಂತ ಹೆಚ್ಚು ಬುದ್ಧಿಯನ್ನ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಜಾಸ್ತಿ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ವಿ ಅಂತಂದ್ರೆ ಈ ಪ್ರಾಣಿಗಳು ಪಕ್ಷಿಗಳು ಬೇರೆಲ್ಲ ಜೀವಗಳು ಏನೆಲ್ಲ ಇದೆ ಭೂಮಿ ಮೇಲೆ ಅವರೆಲ್ಲರೂ ಕೂಡ ನಮ್ಮ ಅಂದ್ರೆ ತಮ್ಮಂದಿರು, ನಮಗಿಂತ ಚಿಕ್ಕವರಿದ್ದ ಹಾಗೆ. ಅವರನ್ನ ಸಾಕುವಂಥದ್ದು, ಸಲಹುವಂಥದ್ದು, ಅದಕ್ಕೆ ನಮ್ಮ ಬುದ್ಧಿಯನ್ನ ಬಳಸ್ಲಿ ಇರೋದು ಕಾರಣದಿಂದ ಮನುಷ್ಯನಿಗೆ ಅಷ್ಟೊಂದು ಜ್ಞಾನವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನ ನಾವು ಬಳಸ್ಕೊಂಡು ನಾವು ಸ್ವಾರ್ಥದಿಂದ ನಮ್ಮ ಐಹಿಕ ಭೋಗ ಅದರಲ್ಲಿ ನಾವು ಮಗ್ನರಾಗ್ಬಿಟ್ವಿ ಅಂತಂದ್ರೆ ನಮ್ಮ ಜೀವನ ಅದು ನಾಯಿ ಹಂದಿಗಳ ಜೀವನ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 5. ನದ್ಯಾ ಸಮುದ್ರ ಗಿರಿಯ ಸವನಸ್ಪತಿ ವಿರುದ್ಧ ಫಲಂತಿ ಓಷಧಯ ಸರ್ವಾ ಕಾಮಾಂ ಅನೃತು ತಸ್ಯ ವೈ. ಅನುವಾದ: ನದಿಗಳು, ಸಮುದ್ರಗಳು, ಪರ್ವತಗಳು, ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು ಎಲ್ಲಾ ಋತುಗಳಲ್ಲಿ ರಾಜನಿಗೆ ತಮ್ಮ ಕರಭಾಗವನ್ನು ಸಮೃದ್ಧವಾಗಿ ಸಲ್ಲಿಸುತ್ತಿದ್ದವು. ಅಂದ್ರೆ ಇಲ್ಲಿ ಕರಭಾಗ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದು. ಹೇಗೆ ಪ್ರಜೆಗಳು ಸಂತೋಷವಾಗಿ ಆನಂದದಿಂದ ಪೂರ್ಣ ಮನಸ್ಸಿನಿಂದ ಯುಧಿಷ್ಠಿರ ಮಹಾರಾಜನಿಗೆ ಆ
ಕರಭಾಗ ಅಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಅವ್ರು ಎಷ್ಟು ಖುಷಿಯಿಂದ ಕೊಡ್ತಿದ್ರು, ಅಷ್ಟೇ ಖುಷಿಯಿಂದ ಪ್ರಕೃತಿ ಕೂಡ ಕೊಡ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಕೃತಿಯಲ್ಲಿ ನದಿಗಳು, ಸಮುದ್ರಗಳು, ಪರ್ವತಗಳು ಕೂಡ ಸಂತೋಷವಾಗಿ ಅವನಿಗೆ ಅವರಿಂದ ಏನೆಲ್ಲ ಕೊಡುಗೆಗಳನ್ನ ಕೊಡಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಕೊಡ್ತಾ ಇದೆ ಅಂತ. ಬೆಟ್ಟಗಳು, ಕಾಡುಗಳು, ಬಳ್ಳಿಗಳು, ಫಲ ಬಿಡುವ ಔಷಧಿ ಸಸ್ಯಗಳು, ಎಲ್ಲಾ ಋತುಗಳಲ್ಲಿ ರಾಜನಿಗೆ ತಮ್ಮಿಂದ ಕೊಡಕ್ಕಾಗುವಂತಹ ಸಮೃದ್ಧವಾಗಿ ಏನನ್ನೆಲ್ಲ ಕೊಡೋದಕ್ಕೆ ಸಾಧ್ಯ ಅದನ್ನ ಕೊಡ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮಹಾರಾಜ ಯುಧಿಷ್ಠಿರನು ಅಚ್ಯುತ ಪ್ರಭುವಾದ ಅಜಿತನ ರಕ್ಷಣೆಗೆ ಒಳಪಟ್ಟಿದ್ದರಿಂದ ಮೇಲೆ ಹೇಳಿದ ಭಗವಂತನ ಆಸ್ತಿಗಳಾದ ನದಿ, ಸಾಗರ, ಪರ್ವತ, ಕಾಡು ಮುಂತಾದೆಲ್ಲವುಗಳು ಪ್ರಸನ್ನವಾಗಿದ್ದವು. ಅಂದ್ರೆ ಭಗವಂತ ಎಲ್ಲದಕ್ಕೂ ಮೂಲ, ಅವನ ಆಳ್ವಿಕೆ ನಡೀತಿದೆ. ಅಂದ್ರೆ ಇಲ್ಲಿ ಸಾಮ್ರಾಜ್ಯ ಅಂದ್ರೆ ಜಗತ್ತನ್ನ ಆಳ್ತಿರುವಂತದ್ದು ಯುಧಿಷ್ಠಿರ ಮಹಾರಾಜ. ಅಂದ್ರೆ ಅವನು ನೇರವಾಗಿ ಯುಧಿಷ್ಠಿರ ಮಹಾರಾಜನೇ ಆಳ್ತಿರುವಂತದ್ದಲ್ಲ, ಅದು ಪರೋಕ್ಷವಾಗಿ ಪರಮಾತ್ಮ ಅಲ್ಲಿ ಆಳ್ತಾ ಇರುವಂತದ್ದು. ಅವನ ಇಚ್ಛೆಯ ಅನುಸಾರ ಅವನ ಶುದ್ಧ ಭಕ್ತರು ಅವನ ಆದೇಶಾನುಸಾರ ಅವನ ಉಪದೇಶಗಳನ್ನ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ರಾಜ್ಯಭಾರವನ್ನ ಮಾಡ್ತಿರೋದ್ರಿಂದ ಆ ಭಗವಂತನಿಗೆ ಏನೆಲ್ಲ ದೇವತೆಗಳು ಅವರು ಏನೆಲ್ಲ ಸೇವೆಗಳನ್ನ ಮಾಡ್ತಾರೆ, ಆ ರೀತಿ ಅವರು ಈ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಪ್ರಕೃತಿ ಕೂಡ ಎಲ್ಲವನ್ನು, ಆ ನಿಸರ್ಗ ಕೂಡ ಎಲ್ಲವನ್ನು ಕೊಡ್ತಾ ಇದೆ. ರಾಜರಿಗೆ ಅವು ತಮ್ಮ ಕರಭಾಗವನ್ನು ಒದಗಿಸುತ್ತಿದ್ದವು. ಸರ್ವಶ್ರೇಷ್ಠನಾದ ಭಗವಂತನ ರಕ್ಷಣೆಯಡಿ ಆಶ್ರಯ ಪಡೆಯುವುದೇ ಈ ಯಶಸ್ಸಿನ ಗುಟ್ಟು. ನಾವು ಕೂಡ ಭಗವಂತನಿಗೆ ಯಾವಾಗ ಆಶ್ರಯ ಪಡಿತೀವಿ ಆಗ ಎಲ್ಲವೂ ಕೂಡ ನಮಗೆ ಯಥೇಚ್ಛವಾಗಿ ಸಮೃದ್ಧವಾಗಿ ಸಿಗುತ್ತೆ. ಆದ್ರೆ ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ವಿ ಅಂತಂದ್ರೆ ನಾವು ಮತ್ತೆ ಎಲ್ಲವನ್ನು ಕಳ್ಕೊತೀವಿ. ಅಂದ್ರೆ ನಮ್ಗೆ ಭಗವಂತ ಯಥೇಚ್ಛವಾಗಿ ಕೊಡ್ತಾನೆ ಯಾವಾಗ ಅಂತಂದ್ರೆ ಯಾರೆಲ್ಲ ಅವನ ಸೇವೆಯಲ್ಲಿ ತೊಡಗ್ತಾರೆ ಅವರಿಗೆ ಭಗವಂತ ಅವರ ರಕ್ಷಣೆ ಅಂದ್ರೆ ಅವರ ಜವಾಬ್ದಾರಿ ಏನಿದೆ ಅದು ಭಗವಂತನ ಹೊಣೆ ಆಗುತ್ತೆ. ಹಾಗೆ ಇಲ್ಲಿ ಭಗವಂತನ ಹೊಣೆ, ಪಾಂಡವರು ರಾಜ್ಯಭಾರ ಮಾಡ್ತಿದ್ದಾರೆ, ಅವನ ಹೊಣೆ ಅಂದ್ರೆ ಅವನ ಒಂದು ರಕ್ಷಣೆಯಲ್ಲಿ ಆಶ್ರಯ ಪಡೆದಿದ್ರಿಂದ ಅವನ ರಕ್ಷಣೆ, ಭಗವಂತನ ರಕ್ಷಣೆ ಯಾವ ರೀತಿ ಇತ್ತು ಅಂತಂದ್ರೆ ಎಲ್ಲವೂ ಕೂಡ ಸಮೃದ್ಧವಾಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಅನುಮೋದನೆ ಇಲ್ಲದೆ ಯಾವುದೂ ಸಾಧ್ಯವಾಗಲಾರದು. ಉಪಕರಣ ಮತ್ತು ಯಂತ್ರ ಸಾಮಗ್ರಿಗಳನ್ನು ಆಧರಿಸಿ ಸ್ವಪ್ರಯತ್ನದಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದೇ ಎಲ್ಲವೂ ಅಲ್ಲ. ಸರ್ವಶ್ರೇಷ್ಠನಾದ ಭಗವಂತನ ಅನುಮೋದನೆ ಇರಲೇಬೇಕು. ಹಾಗಿಲ್ಲದಿದ್ದಲ್ಲಿ ಉಪಕರಣಗಳ ಎಲ್ಲ ವ್ಯವಸ್ಥೆ ಇದ್ದು ಎಲ್ಲವೂ ಯಶಸ್ವಿಯಾಗುತ್ತವೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ನಿಜವಾಗ್ಲೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಸುಖವಾಗಿ ಇರ್ಬೇಕು, ಅಂದ್ರೆ ನಮ್ ಕೆಲ್ಸಗಳು ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಯಂತ್ರೋಪಕರಣಗಳನ್ನ ನಾವು ಸೃಷ್ಟಿ ಮಾಡ್ಕೋತೀವಿ. ಆದ್ರೆ ಅದನ್ನೆಲ್ಲ ಪಡ್ಕೊಂಡ್ಮೇಲೆ ನಾವು ನಿಜವಾಗ್ಲೂ ಕೂಡ ಸುಖವಾಗಿ ಇದೀವಾ ಅಂತ ಯೋಚನೆ ಮಾಡಿದ್ರೆ ಇಲ್ಲ ಅಂತಾನೆ ಅನ್ಸುತ್ತೆ. ಯಂತ್ರೋಪಕರಣಗಳಿಂದ ನಮ್ಗೆ ಸುಖ ಸಿಗೋದಿಲ್ಲ. ನಿಜವಾದ ಸುಖ ಇರೋದು ಭಗವಂತನ ಸೇವೆಯಲ್ಲಿ, ಅವನ ಶರಣಾಗತಿಯಲ್ಲಿ. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ, ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ, ಭಗವಂತನನ್ನ ತೃಪ್ತಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ, ಅವನ ಅನುಗ್ರಹದಿಂದ ಮಾತ್ರನೇ ಆ ಸುಖ ತೃಪ್ತಿ ಅನ್ನೋದು ನಾವು ನೋಡ್ತೀವಿ. ಈ ಗೋಸ್ವಾಮಿಗಳಿರ್ಬೋದು ಅಥವಾ ಅನೇಕ ಋಷಿಮುನಿಗಳಿರ್ಬೋದು, ಅವ್ರ ಹತ್ರ ಯಾವುದೇ ಯಂತ್ರೋಪಕರಣಗಳು ಇರ್ಲಿಲ್ಲ ಅಥವಾ ಯಾವುದೇ ಭೌತಿಕ ವಸ್ತುಗಳು ಅವರಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ಅವರಲ್ಲಿ ಇದ್ದಂತಹ ಆನಂದ, ಸುಖ ಎಲ್ಲಿಂದ ಬರ್ತಾ ಇದೆ, ಅದರ ಮೂಲ ಅವ್ರಿಗೆ ಎಲ್ಲಿದೆ ಅಂತಂದ್ರೆ ಅವರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ, ಅವರು ಭಗವಂತನ ತೃಪ್ತಿ ಪಡಿಸೋದ್ರಲ್ಲಿ ತೊಡಗಿದ್ದಾರೆ. ಅಂದ್ರೆ ಭಗವಂತನಿಗೆ ಶರಣಾಗತಿಯನ್ನ ಹೊಂದಿದ್ದಾರೆ. ಆಗ ಭಗವಂತನಿಂದ ಬರುವಂತದ್ದು ನಿಜವಾದ ಸುಖ ಅನ್ನುವಂಥದ್ದು, ತೃಪ್ತಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು, ಅದೆಲ್ಲದರ ಮೂಲ ಅದು ಭಗವಂತ. ಅವನಿಗೆ ಸೇವೆ ಮಾಡುವಾಗ ಮಾತ್ರನೇ ನಮ್ಗೆ ಸಿಗೋದಿಕ್ಕೆ ಸಾಧ್ಯ. ಆದ್ರೆ ಈ ಕೃತಕವಾಗಿ ನಾವ್ ಏನೆಲ್ಲ ಯಂತ್ರೋಪಕರಣಗಳನ್ನೆಲ್ಲ ಮಾಡ್ಕೊಂಡು ಮತ್ತೆ ನಾಗರಿಕತೆ ಅನ್ನೋ ಹೆಸರಲ್ಲಿ ನಾವು ತುಂಬಾ ಸುಖವಾಗಿದ್ದೀವಿ ಅಂತ ಒಂದು ಭ್ರಮೆ ಏನಿದೆ, ಆ ಮಾಯೆ ಅಂದ್ರೆ ಮಾಯಾ ಮೃಗಜಲ ಅಂತ ಹೇಳ್ತಾರೆ. ಆ ರೀತಿ ನಾವು ಎಷ್ಟೇ ಮಾಡಿದ್ರು ಕೂಡ ಭಗವಂತನ ಅನುಗ್ರಹ ಇಲ್ಲ ಅಂತಂದ್ರೆ ಯಾರು ಕೂಡ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಭುಪಾದರು ಭಾವಾರ್ಥದ ಮೂಲಕ ಹೇಳ್ತಾ ಇದ್ದಾರೆ. ಪರಮ ದೈವವೇ ಯಶಸ್ಸಿನ ಅಂತಿಮ ಕಾರಣ. ಜನ ಸಮೂಹದ ಕಲ್ಯಾಣವನ್ನು ಸಾಧಿಸಲು ರಾಜನು ಸರ್ವಶ್ರೇಷ್ಠ ಭಗವಂತನ ನಿಯೋಗಿಯಾಗಿದ್ದಾನೆ ಎಂಬುದನ್ನು ಮಹಾರಾಜ ಯುಧಿಷ್ಠಿರನಂತಹ ರಾಜರು ತುಂಬಾ ಚೆನ್ನಾಗಿ ತಿಳಿದಿದ್ದರು. ವಾಸ್ತವಿಕವಾಗಿ ರಾಷ್ಟ್ರವು ಸರ್ವಶ್ರೇಷ್ಠ ಭಗವಂತನಿಗೆ ಸೇರಿರುತ್ತದೆ. ನದಿಗಳು, ಸಮುದ್ರಗಳು, ಕಾಡುಗಳು, ಪರ್ವತಗಳು, ಔಷಧಿ ಸಸ್ಯಗಳು ಮೊದಲಾದವೆಲ್ಲವೂ ಮನುಷ್ಯರ ಸೃಷ್ಟಿಯಲ್ಲ. ಅವುಗಳೆಲ್ಲ ಸರ್ವಶ್ರೇಷ್ಠ ಭಗವಂತನ ಸೃಷ್ಟಿಯಾಗಿವೆ. ಭಗವಂತನ ಸೇವೆಗಾಗಿ ಭಗವಂತನ ಆಸ್ತಿಯನ್ನು ಉಪಯೋಗಿಸಿಕೊಳ್ಳಲು ಜೀವಿಗೆ ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲವೂ ಜನರಿಗಾಗಿ ಇದೆ. ಆದ್ದರಿಂದ ಸರ್ಕಾರ ಇರುವುದು ಜನರಿಗಾಗಿ ಮತ್ತು ಜನರಿಂದ ಎಂಬುದು ಇಂದಿನ ಘೋಷಣೆಯಾಗಿದೆ.
ಅಂದ್ರೆ ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್ ಅಂತ ಏನೋ ಹೇಳ್ತಾರೆ. ಆ ರೀತಿ ಎಲ್ಲವೂ ಕೂಡ ಜನರಿಗಾಗಿ ಇರುವುದು ಅಂತ ಎಲ್ಲ ಘೋಷಣೆ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ಸೃಷ್ಟಿ ಇರುವಂತದ್ದು ಪ್ರಜೆಗಳಿಂದ ಈ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಸೃಷ್ಟಿ ಇರೋದು ಭಗವಂತನಿಂದ ಆದದ್ದು, ಭಗವಂತನಿಗೋಸ್ಕರ ಆದದ್ದು. ಅದರ ಒಡೆಯ ಮತ್ತೆ ಅದನ್ನ ಭೋಗಿಸುವ ಅಧಿಕಾರ ಎಲ್ಲವೂ ಕೂಡ ಭಗವಂತನಿಗೆ ನಿಜವಾಗ್ಲೂ ಇರುವಂತದ್ದು, ನಮಗಲ್ಲ. ನಾವೆಲ್ಲರೂ ಕೂಡ ಭಗವಂತನ ಆಸ್ತಿಯನ್ನ ಕದಿಯುವಂತ ಕಳ್ಳರು. ಹಾಗೆ ಈಗ ಏನ್ ಘೋಷಣೆ ಮಾಡ್ತಿದ್ದಾರೆ ಅದು ನಿಜ ಅಲ್ಲ. ಆದ್ರೆ ವರ್ತಮಾನದ ಸಂದರ್ಭದಲ್ಲಿ ದೈಹಿಕ ಸರ್ವ ಸಾಮ್ಯವಾದದ ವಿಚಾರ ಸರಣಿಯ ಮೇಲೆ, ಅಂದರೆ ದೈವ ಪ್ರಜ್ಞೆಯ ಮತ್ತು ಮಾನವ ಜೀವನದ ಪರಿಪೂರ್ಣತೆಯ ಆಧಾರದ ಮೇಲೆ ಹೊಸ ಮಾನವ ಜನಾಂಗವನ್ನು ಸಿದ್ಧಗೊಳಿಸಬೇಕು. ಅಂದ್ರೆ ನಾವು ಏನ್ ಹೇಳ್ತಾ ಇದ್ರೆ ಅಂದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ದೈವಿಕ ಸರ್ವಭೌಮವಾದ ವಿಚಾರ ಸರಣಿ, ಅಂದ್ರೆ ನಾವೆಲ್ಲರೂ ಕೂಡ ಭಾಗವತ, ಪ್ರಭುಪಾದ್ರೆ ಇಚ್ಛೆ ಪಡ್ತಾ ಇದ್ರು ಅಂದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಭಾಗವತವನ್ನ ಓದಿಸ್ಬೇಕು. ಈಗ ನಾವ್ ಏನೆಲ್ಲಾ ಹಿಸ್ಟ್ರಿ ಓದ್ತಿವಿ, ಚರಿತ್ರೆನ ಓದ್ತಿವಿ, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಅಂತ, ಅವ್ರ ಬಗ್ಗೆ ಎಲ್ಲ ತುಂಬಾ ಓದಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಏನಿದೆ ನಮ್ಗೆ ವಿಚಾರ ಅನ್ನುವಂಥದ್ದು ನಮ್ಗೆ ಅಲ್ಲಿ ಸಿಗೋದಿಲ್ಲ. ಆದ್ರೆ ನಿಜವಾಗ್ಲೂ ಕೂಡ ನಾವು ಏನಾದ್ರೂ ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಓದ್ಬೇಕು ಅಂತಂದ್ರೆ ಅಲ್ಲಿ ಭಗವದ್ಗೀತೆಗಳನ್ನ ಓದಿಸುವಂತೆ ಆಗ್ಬೇಕು. ಆ ರೀತಿ ಜ್ಞಾನ ಸಿಗೋದ್ರಿಂದ ಏನು ಮುಂದಿನ ಜನಾಂಗ ಇದೆ ಅವರಲ್ಲಿ ಈ ಒಂದು ಒಳ್ಳೆಯ ರಾಜರುಗಳ ಕಥೆಯನ್ನ ಕೇಳ್ತಾರೆ. ಅಂದ್ರೆ ಪರೀಕ್ಷಿತ ಮಹಾರಾಜ ಮತ್ತೆ ಯುಧಿಷ್ಠಿರ ಮಹಾರಾಜ, ಅವರ ಆಳ್ವಿಕೆ ಹೇಗಿತ್ತು, ಅಂತಹ ಆಳ್ವಿಕೆ ಈಗಲೂ ಕೂಡ ನಾವು ಮಾಡ್ಲಿಕ್ಕೆ ಹೇಗೆ ಸಾಧ್ಯ, ನಾವು ಹೇಗೆ ಭಗವಂತನಿಗೆ ಶರಣಾಗ್ಬೇಕು, ಭಕ್ತಿಯಲ್ಲಿ ತೊಡಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಿಗುವಂತೆ ಆಗ್ಬೇಕು ಅನ್ನೋದು ಅವರ ಆಸೆ. ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಅಂತಹ ಒಂದು ವಿಚಾರ ಎಲ್ಲರಿಗೂ ಸಿಗುವಂತೆ ಆದ್ರೆ, ಆ ದೈವ ಪ್ರಜ್ಞೆ ಎಲ್ಲರಲ್ಲೂ ಮೂಡಿ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಪರಿಪೂರ್ಣತೆಯ ಆಧಾರದ ಮೇಲೆ ಹೊಸ ಮಾನವ ಜನಾಂಗ ಸೃಷ್ಟಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಜಗತ್ತು ಮತ್ತೆ ಮಹಾರಾಜ ಯುಧಿಷ್ಠಿರ ಅಥವಾ ಪರೀಕ್ಷಿತರಂತಹ ರಾಜರ ಹೆಜ್ಜೆಗಳನ್ನ ನಾವು ಅನುಸರಣೆ ಮಾಡಬೇಕು. ಅದನ್ನ ನಾವು ತಿಳ್ಕೋಬೇಕು. ಈ ರಾಜರುಗಳು ಯಾವ ರೀತಿ ರಾಜ್ಯಭಾರ ಮಾಡಿದ್ರು, ಅವ್ರು ಹೇಗೆ ಆ ರೀತಿ ಸಮೃದ್ಧವಾದ ಸಾಮ್ರಾಜ್ಯವನ್ನ ಅವರಿಂದ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಕೂಡ ಅಂತಹ ಒಂದು ಸಮಾಜ ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಅವರನ್ನ ಅನುಸರಣೆ ಮಾಡ್ಬೇಕು. ಅವ್ರು ಏನನ್ನ ಮಾಡ್ತಿದ್ರು, ಅವ್ರು ಹೇಗೆ ಭಕ್ತಿ ಮಾಡ್ತಿದ್ರು, ಅವ್ರು ಹೇಗೆ ಭಗವಂತನ ವಿಷಯವಾಗಿ ಅಂದ್ರೆ ಅವನ ಉಪದೇಶಗಳನ್ನ ಹೇಗೆ ಅವರು ಆಲಿಸ್ತಿದ್ರು, ಅದನ್ನ ಹೇಗೆ ಅವರು ಕಾರ್ಯರೂಪಕ್ಕೆ ತರ್ತಿದ್ರು ಅನ್ನೋದನ್ನ ತಿಳ್ಕೋಬೇಕು. ಇದಕ್ಕೆ ಜಗತ್ತು ಮತ್ತೆ ಮಹಾರಾಜ ಯುಧಿಷ್ಠಿರ ಅಥವಾ ಪರೀಕ್ಷಿತರಂತಹ ರಾಜರ ಹೆಜ್ಜೆಗಳನ್ನು ಅನುಸರಿಸಬೇಕು. ಭಗವಂತನ ಸಂಕಲ್ಪದ ಮೇರೆಗೆ ಇಲ್ಲಿ ಎಲ್ಲವೂ ಸಾಕಷ್ಟಿದೆ. ಭಗವಂತನ ಸಂಕಲ್ಪದ ಮೇರೆಗೆ ಇಲ್ಲಿ ಎಲ್ಲವೂ ಸಾಕಷ್ಟಿದೆ. ಮನುಷ್ಯರ ಮಧ್ಯೆ, ಪ್ರಾಣಿ ಮನುಷ್ಯರ ಮಧ್ಯೆ ಅಥವಾ ಪ್ರಾಣಿ ಮನುಷ್ಯ ನಿಸರ್ಗದ ಮಧ್ಯೆ ವೈರಭಾವ ಬೆಳೆಯಗೊಡದೆ ನೆಮ್ಮದಿಯಿಂದ ಬದುಕಲು ಆ ವಸ್ತುಗಳನ್ನು ನಾವು ಯುಕ್ತವಾದ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಅಂದ್ರೆ ನಮ್ಗೆ ಯಥೇಚ್ಛವಾಗಿ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಇದನ್ನ ಎಲ್ಲರೂ ಕೂಡ ಒಪ್ಕೋತಾರೆ. ಅಂದ್ರೆ ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ, ಅವ್ರು ಇನ್ನ ಜಾಸ್ತಿ ಆದ್ರೂ ಕೂಡ ಅವ್ರಿಗೆಲ್ಲರಿಗೂ ಸಿಕ್ಕುವಷ್ಟು ಆಹಾರ ಅದು ಭೂಮಿ ಮೇಲೆ ಇದೆ. ಆದ್ರೆ ಏನು ಒಂದು ಪ್ರಾಬ್ಲಮ್ ಅಂತಂದ್ರೆ ಅದನ್ನ ಆ ವ್ಯಕ್ತಿಗೆ ತಲುಪಿಸೋದೇ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆಧುನಿಕವಾಗಿ ಟ್ರಾನ್ಸ್ಪೋರ್ಟೇಶನ್ ಅಲ್ಲೇ ಅಲ್ಲಿ ಕಷ್ಟ ಆಗ್ತಿದೆ. ಆದ್ರೆ ಎಲ್ಲರಿಗೂ ಬೇಕಾಗುವಷ್ಟು ಆಹಾರ ಭೂಮಿ ಮೇಲೆ ಯಥೇಚ್ಛವಾಗಿದೆ ಅಂತ. ಆದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕೂಡ ಭಗವಂತನಿಗೆ ಸೇರಿರುವಂತದ್ದು. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ವಿ ಅಂತಂದ್ರೆ ಆಗ ಎಲ್ಲಿ ಯಾರ ಮೇಲೂ ಕೂಡ ಅಂದ್ರೆ ನಮ್ಗೆ ಪ್ರಾಣಿಗಳ ಮೇಲೆ ಇರ್ಬೋದು, ಪ್ರಕೃತಿಯ ಮೇಲೆ ಇರ್ಬೋದು, ಯಾವುದೇ ವೈರಭಾವ ಇರುವುದಿಲ್ಲ. ಅಂದ್ರೆ ನಾವು ಯಾವಾಗ ಪ್ರಾಣಿಗಳನ್ನ ಕೊಲ್ತೀವಿ, ಯಾವಾಗ ಪ್ರಕೃತಿ ವಿಕೋಪಗೊಳ್ಳುತ್ತೆ, ಆಗ ನಾವು ನಮ್ಮ ನಾಶಕ್ಕೆ ನಾವೇ ಹೊಣೆ ಆಗ್ತೀವಿ. ಅಂತಹ ಒಂದು ಕೆಲಸಗಳಲ್ಲಿ ನಾವು ತೊಡಗಬಾರದು. ನಾವು ಯಾವಾಗ್ಲೂ ಕೂಡ ಪ್ರಾಣಿಗಳು, ಇತರ ಜೀವಿಗಳನ್ನೇ ಆಗ್ಲಿ ಅಥವಾ ಈ ಪ್ರಕೃತಿಯನ್ನ ಏನಂತೀವಿ ಪ್ರಕೃತಿಯನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ. ಆ ರೀತಿ ನಾವು ಮಾಡ್ದಿರ ಇದ್ವಿ ಅಂತಂದ್ರೆ ಎಲ್ಲರೂ ಕೂಡ ಆನಂದವಾಗಿ ಇರೋದಕ್ಕೆ ಸಾಧ್ಯ ಆಗೋದಕ್ಕೆ ಏನೆಲ್ಲ ಬೇಕು ಎಲ್ಲಾ ಅವಶ್ಯಕತೆಗಳನ್ನು ಕೂಡ ಭಗವಂತವನು ಒದಗಿಸ್ತಾನೆ. ಭೂಮಿಯನ್ನು ಫಲವತ್ತಾಗಿಸಲು ನದಿಗಳು ತುಂಬಿ ಹರಿಯುವುವು, ಸಮುದ್ರಗಳು ಖನಿಜ ಮುತ್ತು ರತ್ನಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸುವವು, ಕಾಡು ಸಾಕಷ್ಟು ಕಟ್ಟಿಗೆ ಔಷಧ ತರಕಾರಿಗಳನ್ನು ಒದಗಿಸುವುದು, ಋತು ಬದಲಾವಣೆ ಹಣ್ಣು ಹೂಗಳು ಸಮೃದ್ಧ ಪ್ರಮಾಣದಲ್ಲಿ ಉತ್ಪಾದಿಸಲು ಪರಿಣಾಮಕಾರಿಯಾಗಿ ಸಹಾಯ ಮಾಡುವುದು, ಕಾರ್ಖಾನೆ ಮತ್ತು ಉಪಕರಣಗಳನ್ನು ಅವಲಂಬಿಸಿ ಬದುಕುವ ಕೃತಕ ವಿಧಾನ ಕೋಟ್ಯಾಂತರ ಜನರಲ್ಲಿ ಎಲ್ಲೋ ಕೆಲವರಿಗೆ ಹುಸಿ ಸೌಖ್ಯವನ್ನು ಕೊಡಬಹುದು. ಜನಸಮೂಹದ ಶಕ್ತಿಯು ಕೈಗಾರಿಕಾ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ನೈಸರ್ಗಿಕ ಉತ್ಪಾದನೆಗೆ ತಡೆಯುಂಟಾಗಿದೆ. ಅದಕ್ಕಾಗಿಯೇ ಜನಸಮೂಹ ಅಸಂತುಷ್ಟವಾಗಿದೆ. ಜನಸಮೂಹ ಯುಕ್ತ ರೀತಿಯಲ್ಲಿ ಸುಶಿಕ್ಷಿತವಾಗುತ್ತಿಲ್ಲ. ಬದಲಾಗಿ ನೈಸರ್ಗಿಕ
ಆಪದ್ದನವನ್ನು ಶೋಷಿಸುವ ಸ್ವಾರ್ಥ ಶ್ರದ್ಧೆಯುಳ್ಳವರ ಹೆಜ್ಜೆಗಳನ್ನು ಅನುಸರಿಸುತ್ತಿದೆ. ಆದ್ದರಿಂದ ವ್ಯಕ್ತಿಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೆ. ಅಲ್ಲಿ ಭಗವಂತನ ತರಬೇತಿ ಪಡೆದ ನಿಯೋಗಿಯ ನಿಯಂತ್ರಣವಿಲ್ಲ. ಇಲ್ಲಿಗೆ ಹೋಲಿಸಿಕೊಂಡು ಆಧುನಿಕ ನಾಗರಿಕತೆಯ ಕುಂದುಕೊರತೆಗಳನ್ನು ನಾವು ಇಣುಕಿ ನೋಡಬೇಕು. ಮನುಷ್ಯನನ್ನು ಶುದ್ಧಗೊಳಿಸಲು ಮತ್ತು ಕಾಲ ದೋಷವನ್ನು ತೊಡೆದು ಹಾಕಲು ಮಹಾರಾಜ ಯುಧಿಷ್ಠಿರನ ಹೆಜ್ಜೆಗಳನ್ನು ಅನುಸರಿಸಬೇಕು. ಅಂದ್ರೆ ಈಗ ಯಾವ ರೀತಿ ನಮ್ದು ಸಮಾಜ ಇದೆ ಅಂತಂದ್ರೆ ಇಲ್ಲಿ ವೆಸ್ಟರ್ನೈಸ್ ಅಂತಾರೆ, ಅಂದ್ರೆ ಪಾಶ್ಚಾತ್ಯ ದೇಶಗಳನ್ನ ನೋಡಿ ಅನುಕರಣೆ ಮಾಡುವಂಥದ್ದು. ಯಾವಾಗ ಈ ಪಾಶ್ಚಾತ್ಯ ದೇಶದ ಜನ ಇನ್ನು ಭಾರತಕ್ಕೆ ಬಂದಿರ್ಲಿಲ್ವೋ ಆಗ ನಮ್ಮಲ್ಲಿ ಸಮೃದ್ಧಿ ಅನ್ನೋದು ಯಥೇಚ್ಛವಾಗಿತ್ತು. ಚಿನ್ನ ಬೆಳ್ಳಿಗಳನ್ನ, ರತ್ನ ಮುತ್ತುಗಳನ್ನ ರಸ್ತೆ ಬದಿಗಳಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ರು. ಅಂದ್ರೆ ಅಷ್ಟೊಂದು ವೈಭವವಾದ ಜೀವನವನ್ನ ನಡೆಸ್ತಿದ್ರು. ಆದ್ರೆ ಆ ಪಾಶ್ಚಾತ್ಯ ದೇಶದ ಜನ ಯಾವಾಗ ಇಲ್ಲಿಗೆ ಬಂದ್ರು, ನಮ್ಮ ದೇಶಕ್ಕೆ ಬಂದ್ರು, ಆಗ ಅವರಿಗೆ ನಮ್ಮಲ್ಲಿರಂತ ಸಂಪತ್ತಿನ ಮೇಲೆ ಕಣ್ಣಿತ್ತು. ಆದ್ರೆ ಇವರು ಎಂತಹ ಒಂದು ಅಜ್ಞಾನದಲ್ಲಿ ಇದ್ರು ಅಂತಂದ್ರೆ ಅವರನ್ನ ಅನುಕರಣೆ ಮಾಡೋದಕ್ಕೆ ಹೋಗಿ ಅವರ ಜೀವನವೇ ನಿಜವಾದ ನಾಗರಿಕತೆ ಅಂತ ತಿಳ್ಕೊಂಡು ಈ ಬದುಕು ಏನಿದೆ ಅದನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಿದ್ರು. ಅಂದ್ರೆ ಆ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಇಂಡಸ್ಟ್ರಿಗಳು ಇರ್ಲಿಲ್ಲ. ಈಗ ಇಂಡಸ್ಟ್ರಿಗಳು ಯಾವ ರೀತಿ ಬೆಳೆದಿದೆ ಅಂದ್ರೆ ಅದನ್ನೇ ನಿಜವಾದ ನಾಗರಿಕತೆ, ಅದೇ ನಿಜವಾದ ಪ್ರೋಗ್ರೆಸ್ ಅಂತ ಕರ್ಕೋತಾರೆ. ಆದ್ರೆ ಅದರಿಂದ ಆಗ್ತಾ ಇರುವಂತಹ ನಾಶ ಯಾರು ಅದನ್ನ ಗಮನಿಸ್ತಿಲ್ಲ. ಅಂದ್ರೆ ಯಾವ ರೀತಿ ನಾವು ಈ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗುವಂತಹ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಇಂಡಸ್ಟ್ರಿಗಳಿಂದ ಬರುವಂತಹ ಆ ಹೊಗೆ ಇರ್ಬೋದು, ಅಥವಾ ಅದರಿಂದ ನಾವು ನೀರು ಕಲುಷಿತ ಮಾಡ್ತಾ ಇದೀವಿ, ಗಾಳಿ ಕಲುಷಿತ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಅದು ಯಾವ್ದೆಲ್ಲ ನಾವು ಉಪಯೋಗಿಸ್ತಾ ಇದೀವಿ, ಅದನ್ನ ಯಾವ್ದನ್ನೆಲ್ಲ ಅವರು ನಾಗರಿಕತೆ ಅಂತ ಹೇಳಿ ತಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಚಿನ್ನ ಬೆಳ್ಳಿಯ ಪಾತ್ರೆಗಳನ್ನ ಬಳಸ್ತಿದ್ರು. ಈಗ ನಾವು ಒಂದು ಪ್ಲಾಸ್ಟಿಕ್ ಪೇಪರ್ ಪಾತ್ರೆಗಳನ್ನ ಬಳಸ್ತೀವಿ. ಅದನ್ನೇ ನಾವು ನಮ್ಮ ನಾಗರಿಕತೆಯ ಒಂದು ಪ್ರೋಗ್ರೆಸ್ ಅಂತ ಹೇಳ್ಕೊತೀವಿ. ಆದ್ರೆ ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ನಮ್ಮನ್ನ ಅವನತಿಗೆ ಕೊಂಡೊಯ್ತಾ ಇರುವಂತದ್ದು ಅನ್ನೋದನ್ನಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 6. ನಾದಯೋ ವ್ಯಾದಯಃ ಕ್ಲೇಶ ದೈವಭೂತಾತ್ಮ ಹೇತವಃ ಅಜಾತಶತ್ರ ವಭವಾನ್ ಜಂತೂನಾಂ ರಾಜ್ಞಿ ಕರ್ಹಿಚಿತ್. ಅನುವಾದ: ರಾಜನ ಅಜಾತ ಶತ್ರುತ್ವದಿಂದಾಗಿ ಜೀವಿಗಳು ಯಾವ ಕಾಲದಲ್ಲೂ ಮಾನಸಿಕ ವ್ಯತೆ, ರೋಗ ರುಜಿನ ಅಥವಾ ಅತ್ಯುಷ್ಣತೆ, ಶೈತ್ಯಗಳಿಂದ ಬಾಧಿತರಾಗಲಿಲ್ಲ. ಅಂದ್ರೆ ರಾಜ, ಅವನಿಗೆ ಯಾರು ಶತ್ರುಗಳಿಲ್ಲ. ಅಂದ್ರೆ ಸಾಮ್ರಾಟ್ ಅಂತಂದ್ರೆ ಇಡೀ ಭೂಮಂಡಲಕ್ಕೆ ಅವನು ರಾಜ, ಅವನಿಗೆ ಯಾರು ಶತ್ರುಗಳಿಲ್ಲ. ಆದ ಕಾರಣ ಅಲ್ಲಿದ್ದಂತಹ ಜನ ಅವರೆಷ್ಟು ಸಂತೋಷವಾಗಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ. ಯಾವ ಕಾಲದಲ್ಲೂ ಅವರಿಗೆ ಯಾವುದೇ ಮಾನಸಿಕ ವ್ಯತೆ ಅನ್ನೋದಿಲ್ಲ, ಮನಸ್ಸಿಗೆ ಯಾವುದೇ ಕೊರತೆ ಅನ್ನೋದಿಲ್ಲ, ಅವರಲ್ಲಿ ಯಾವುದೇ ರೋಗ ರುಜಿನಗಳು, ಕಾಯಿಲೆಗಳಿಲ್ಲ, ಮತ್ತೆ ಅವರು ಯಾವುದೇ ರೀತಿಯ ಒಂದು ಕಾಯಿಲೆಗಳಿಂದ ಅವರು ಬಾಧಿತರು ಆಗಿರ್ಲಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯ ಜೀವಿಗೆ ಅಹಿಂಸಕನಾಗಿ ಇರುತ್ತಾ ಬಡಪ್ರಾಣಿಗಳ ವೈರಿಯಾಗಿ ಅವುಗಳ ಕೊಲೆಗಡುಕನಾಗುವುದು ಸೈತಾನನ ಸಿದ್ಧಾಂತ. ಅಂದ್ರೆ ಮನುಷ್ಯ ಅವನು ಹೇಳ್ಕೊತಾನೆ ಅಹಿಂಸೆ ಅಂತ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬಡಪ್ರಾಣಿಗಳನ್ನ ಕೊಲ್ತಾನೆ. ಅದನ್ನ ಇಲ್ಲಿ ಸೈತಾನ ಅಂತಂದ್ರೆ ಭೂತ ಪಿಶಾಚಿಗಳ ಸಿದ್ಧಾಂತ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಯಾವ ಯುಗದಲ್ಲಿ ಬಡಪ್ರಾಣಿಗಳ ಮೇಲೆ ವೈರಭಾವ ತೋರಲಾಗುತ್ತಿದೆ, ಈ ಯುಗದಲ್ಲಿ ಬಡಪ್ರಾಣಿಗಳ ಮೇಲೆ ವೈರಭಾವವನ್ನ ತೋರಲಾಗುತ್ತಿದೆ. ಅಂದ್ರೆ ನಾವು ಅವುಗಳನ್ನ ಒಂದು ಜೀವ ಅಂತಾನೆ ನೋಡೋದಿಲ್ಲ. ಹೇಗೆ ಈ ತರಕಾರಿ ಒಂದು ಸೊಪ್ಪು ಇದೆ ಆ ರೀತಿ ಅದನ್ನ ನಾವು ಅನ್ಕೋತೀವಿ. ಅಂದ್ರೆ ತರಕಾರಿ ಸೊಪ್ಪಲ್ಲೂ ಕೂಡ ಜೀವ ಇದೆ, ಗಿಡ ಮರಗಳಲ್ಲೂ ಜೀವ ಇದೆ. ಆದ್ರೆ ನಮ್ಗೆ ಆ ಪ್ರಜ್ಞೆ ಅನ್ನೋದು ಅಷ್ಟಾಗಿ ಕಾಣಿಸೋದಿಲ್ಲ. ನಮ್ಮ ಪ್ರಜ್ಞೆ ಯಾವ ಮಟ್ಟಕ್ಕೆ ಕೆಳಗೆ ಇಳಿದು ಅಂತಂದ್ರೆ ಕೀಳ್ಮಟ್ಟಕ್ಕೆ ಇಳಿದು ಅಂತಂದ್ರೆ ನಮ್ಗೆ ಈ ಜೀವ ಇರುವುದು, ಕಾನ್ಶಿಯಸ್ ಇರುವಂತಹ ಈ ಹಸು ಇರ್ಬೋದು, ಕುರಿ, ಕೋಳಿ, ಮೀನು ಇವುಗಳನ್ನು ನೋಡಿದಾಗ್ಲೂ ಕೂಡ ಅದಕ್ಕೂ ಕೂಡ ಜೀವನೇ ಇಲ್ಲ ಏನೋ ಅನ್ನೋ ರೀತಿನಲ್ಲಿ ನಾವು ಅದನ್ನ ಬಳಕೆ ಮಾಡ್ತೀವಿ. ಇದೆಲ್ಲವೂ ಕೂಡ ಏನಂತೀವಿ ಇಲ್ಲಿ ಹೇಳೋ ಹಾಗೆ ಸೈತಾನನ ಸಿದ್ಧಾಂತ. ಅಂದ್ರೆ ನಾವೆಲ್ಲರೂ ಕೂಡ ಪೈಶಾಚಿಕ ವೃತ್ತಿಯನ್ನ ಮಾಡ್ತಾ ಇದೀವಿ, ಅಂದ್ರೆ ಪಿಶಾಚಿಗಳ ತರ ನಡ್ಕೋತಾ ಇದೀವಿ. ಆದ್ದರಿಂದ ಬಡಪ್ರಾಣಿಗಳು ಸದಾ ವ್ಯಾಕುಲದಲ್ಲಿವೆ. ಅದು ಕೂಡ ಒಂದು ಜೀವ, ಅದಕ್ಕೆ ನೋವಾಗಿ ಅದು ಹೇಳ್ತೀವಿ. ಯಾರಿಗಾದ್ರೂ ನಾವು ಕಷ್ಟ ಕೊಟ್ವಿ ಅಂದ್ರೆ ಅವರು ಉಸಿರು ನಮಗೆ ತಾಗತ್ತೆ ಅಂತ, ಅಂದ್ರೆ ಅವರು ನಿಟ್ಟುಸಿರು ಬಿಟ್ರು ಅಂದ್ರೆ ಅದು ನಮಗೆ ಕೆಡುಕನ್ನ ಮಾಡತ್ತೆ ಅಂತ. ಈ ಪ್ರಾಣಿ ಪಕ್ಷಿಗಳು ಪಾಪ ಅವು ಎಷ್ಟು ಕಷ್ಟ ಪಡ್ತಾ ಇರ್ಬೋದು, ಅವುಗಳಿಗೆ ಆ ಒಂದು ಜನ್ಮ ಪಡೆದಿರೋದೇ ಅವ್ರಿಗೆ ಶಾಪ ಏನೋ ಅನ್ನೋ ರೀತಿ ನಾವು ಅವುಗಳನ್ನ ಕೊಲ್ತಾ ಇರುವಾಗ
ಪ್ರಾಣಿಗಳು ಅದು ವ್ಯಾಕುಲದಲ್ಲಿ ಇದ್ದಾಗ ಅವುಗಳ ಒಂದು ಏನು ರೋದನೆ ಅನ್ನೋದಿದೆ, ಅದಕ್ಕೂ ನೋವಾಗುತ್ತೆ, ಅದಕ್ಕೂ ಕೂಡ ಕಷ್ಟ ಆಗುತ್ತೆ. ಅವುಗಳ ಒಂದು ನಿಟ್ಟುಸಿರು ತಾಗಿದ್ರೆ ಅದು ಸಮಾಜಕ್ಕೆ, ಮನುಷ್ಯ ಜನಾಂಗಕ್ಕೆ ಅದು ಕೆಡುಕನ ಮಾಡುತ್ತೆ. ನಾವು ಕೂಡ ಯುದ್ಧ ಮಾಡಿ ಕಾಯಿಲೆಗಳು ಬಿದ್ದು ನಾವು ಕೂಡ ಸಾವನ್ನ ಅಪ್ತೀವಿ. ಅದೇ ರೀತಿ ನಾವು ನೋಡ್ತೀವಿ ಕೊರೋನಾ ಇದೆಲ್ಲವೂ ಕೂಡ ಅದೇ ರೀತಿ ಬಂದದ್ದು. ಅಂದ್ರೆ ಯಾವಾಗ ಪಾಪ ಕೃತ್ಯಗಳು ಹೆಚ್ಚಾಗುತ್ತಾ ಹೋಗುತ್ತೆ, ಬಡ ಪ್ರಾಣಿಗಳ ನೋವು ಅದು ತಾಗುತ್ತೆ. ಬಡ ಪ್ರಾಣಿಗಳ ಪ್ರತಿಕ್ರಿಯೆಯು ಮಾನವ ಸಮಾಜದ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಮಾನವರ ಮಧ್ಯೆ ವೈಯಕ್ತಿಕವಾಗಿ, ಸಾಮೂಹಿಕವಾಗಿ ಇಲ್ಲವೇ ರಾಷ್ಟ್ರ ಮಟ್ಟದಲ್ಲಿ ಶೀತಲ ಅಥವಾ ಬಿರುಸಿನ ಯುದ್ಧದ ಪ್ರಯಾಸ ಕಾಣುತ್ತಿದೆ. ಈ ಯುದ್ಧಗಳು ಆಗೋದಕ್ಕೆ ಕಾರಣ ಅದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾರಾಜ ಯುಧಿಷ್ಠಿರನ ಕಾಲದಲ್ಲಿ ಭಿನ್ನ ಭಿನ್ನ ಅಧೀನ ರಾಜ್ಯಗಳಿದ್ದರೂ ವಿಭಿನ್ನ ರಾಷ್ಟ್ರಗಳು ಇರಲಿಲ್ಲ. ಅಂದ್ರೆ ಅಲ್ಲಿ ಬೇರೆ ಬೇರೆ ರಾಜರು ಒಂದೊಂದು ಪ್ರಾಂತ್ಯಗಳನ್ನ ಆಳ್ತಿದ್ರು ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿ. ಆದ್ರೆ ಅಲ್ಲಿ ಅವರು ಯಾವುದೇ ನಾನು ಬೇರೆ ದೇಶ ನೀನು ಬೇರೆ ದೇಶ ಅಂತ ಮಾಡ್ಕೊಂಡಿರ್ಲಿಲ್ಲ. ಅವರೆಲ್ಲರೂ ಕೂಡ ಸಾಮಂತ ರಾಜರಾಗಿದ್ರು. ಅಂದ್ರೆ ಅವರೆಲ್ಲರೂ ಕೂಡ ಯುಧಿಷ್ಠಿರ ಮಹಾರಾಜನನ್ನ ಸಾಮ್ರಾಟ ಅಂತ ಹೇಳಿ ಒಪ್ಕೊಂಡಿದ್ರು. ಆದ ಕಾರಣ ಅವರು ಸಂತೋಷದಿಂದ ಅವನ ಆಧಿಪತ್ಯದಲ್ಲಿ ರಾಜ್ಯಭಾರವನ್ನ ಮಾಡ್ತಿದ್ರು. ಅಂದ್ರೆ ಅವ್ರು ಯಾರು ನಮ್ಮದೇ ಒಂದು ಸ್ವತಂತ್ರ ರಾಜ್ಯ ಬೇಕು, ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಅವರು ಹೋಗಿರ್ಲಿಲ್ಲ. ಅವರದೇ ಒಂದು ರಾಷ್ಟ್ರವನ್ನ ಅವ್ರು ಕಟ್ಕೊಂಡಿರ್ಲಿಲ್ಲ. ಅವರೆಲ್ಲರೂ ಕೂಡ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆಯಲ್ಲಿ ಸಂತೋಷವಾಗಿದ್ರು. ಇಡೀ ಜಗತ್ತು ಒಗ್ಗಟ್ಟಿನಿಂದಿತ್ತು. ಪರಮ ಪ್ರಮುಖನು ಯುಧಿಷ್ಠಿರನಂತೆ ತರಬೇತಿ ಪಡೆದವನಾಗಿ ಎಲ್ಲಾ ನಿವಾಸಿಗಳನ್ನು ವ್ಯಾಕುಲತೆ, ರೋಗ ರುಜಿನ, ಅತ್ಯುಷ್ಣತೆ ಮತ್ತು ಶೈತ್ಯಗಳ ಬಾಧೆಯಿಂದ ಮುಕ್ತರನ್ನಾಗಿ ಇಟ್ಟಿದ್ದನು. ಅವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದುದು ಮಾತ್ರವಲ್ಲ, ದೈಹಿಕವಾಗಿಯೂ ಸಮರ್ಥರಾಗಿದ್ದರು. ಹಾಗೆಯೇ ಅತೀಂದ್ರಿಯ ಶಕ್ತಿ, ಬೇರೆ ಜೀವಿಗಳ ವೈರತ್ವ, ದೈಹಿಕ ಮಾನಸಿಕ ವ್ಯಥೆಗಳ ಪೀಡೆ ಇಂಥವುಗಳಿಂದ ಅಬಾಧಿತರೂ ಆಗಿದ್ದರು. ಅಂದ್ರೆ ಅವರಿಗೆ ಯಾವುದೇ ರೋಗ ರುಜಿನಗಳು ಇರ್ಲಿಲ್ಲ. ಅಂದ್ರೆ ದೈಹಿಕವಾಗಿ ಕೂಡ ಸುದೃಢರಾಗಿದ್ರು, ಮಾನಸಿಕವಾಗಿ ಕೂಡ ಕುಗ್ಗಿರಲಿಲ್ಲ. ಅವರಲ್ಲಿ ಆ ಶ್ರೀಮಂತಿಕೆ ಅನ್ನೋದು ಕೂಡ ಯಥೇಚ್ಛವಾಗಿ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಟ್ಟ ರಾಜ ರಾಜ್ಯವನ್ನು ಕೆಡಿಸುತ್ತಾನೆ, ಕೆಟ್ಟ ಗೃಹಿಣಿ ಕುಟುಂಬವನ್ನು ಕೆಡಿಸುತ್ತಾಳೆ. ಅಂದ್ರೆ ಒಬ್ಬ ರಾಜ ಕೆಟ್ಟವನಾದ್ರೆ ಅವನ ಇಡೀ ರಾಜ್ಯ ಅದು ಹಾಳಾಗೋಗುತ್ತೆ. ಈ ಮಾತನ್ನ ನಾವು ಎಷ್ಟು ಸತಿ ಹೇಳ್ಬೇಕು ಅಂತ ಗೊತ್ತಿಲ್ಲ. ಆದ್ರೂ ಕೂಡ ನಾವು ಯಾವಾಗ್ಲೂ ಕೆಟ್ಟ ನಾಯಕರನ್ನೇ ಆಯ್ಕೆ ಮಾಡ್ಕೋತೀವಿ. ಅದೇ ರೀತಿ ಮನೆಯನ್ನು ಕೂಡ, ಒಂದು ಕುಟುಂಬ ಅದು ಒಳ್ಳೆ ರೀತಿನಲ್ಲಿ ನಿರ್ವಹಣೆ ಆಗ್ಬೇಕು ಅಂತಂದ್ರೆ ಆ ಮನೆಯಲ್ಲಿರುವಂತಹ ಸ್ತ್ರೀ ಅವಳೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳ್ತಾರೆ. ಸ್ತ್ರೀ ಅವಳು ಮನಸ್ಸು ಮಾಡಿದ್ರೆ ಒಂದು ಕುಟುಂಬವನ್ನ ಉದ್ಧಾರ ಮಾಡೋದಕ್ಕೂ ಅವಳಿಂದ ಸಾಧ್ಯ ಆಗುತ್ತೆ, ಅದನ್ನ ಹಾಳು ಮಾಡೋದಕ್ಕೂ ಅವಳಿಂದ ಸಾಧ್ಯ ಆಗುತ್ತೆ ಅಂತ. ಹಾಗೆ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಬರ್ಥದ ಬಂಗಾಲಿ ಗಾದೆ ಒಂದಿದೆ. ಅಂದ್ರೆ ಹೆಣ್ಣು ಸರಿ ಇಲ್ಲ ಅಂತಂದ್ರೆ ಮನೆಯನ್ನ ಹಾಳು ಮಾಡೋದಕ್ಕೆ ಅವಳಿಂದ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಗಾದೆ ಅಂತ ಹೇಳ್ತಾ ಇದ್ದಾರೆ. ಈ ಸತ್ಯ ಇಲ್ಲೂ ಅನ್ವಯಿಸುತ್ತದೆ. ರಾಜನು ಧಾರ್ಮಿಕನು, ಭಗವಂತ ಮತ್ತು ಋಷಿಗಳಿಗೆ ವಿಧೇಯನೂ ಆಗಿರುತ್ತಿದ್ದ. ರಾಜ ಯಾವ ರೀತಿ ರಾಜ್ಯಭಾರ ಮಾಡ್ತಿದ್ದ ಅಂದ್ರೆ ಧಾರ್ಮಿಕನಾಗಿರ್ತಾ ಇದ್ದ, ಭಗವಂತ ಮತ್ತೆ ಋಷಿಗಳಿಗೆ ವಿಧೇಯನಾಗಿರ್ತಾ ಇದ್ದ, ಅವರ ಉಪದೇಶ ಅನುಸಾರ ಅವನು ರಾಜ್ಯಭಾರ ಮಾಡ್ತಿದ್ದ. ಹಾಗೆಯೇ ಯಾರ ಶತ್ರುವೂ ಆಗಿರುತ್ತಿರಲಿಲ್ಲ. ಅವನು ಭಗವಂತನ ವಿಧೇಯ ನಿಯೋಗಿಯಾದದ್ದರಿಂದ ಅವರಿಂದ ರಕ್ಷಿತನಾಗಿರುತ್ತಿದ್ದ. ಯಾವಾಗ್ಲೂ ಕೂಡ ಭಗವಂತನಿಗೆ ಶರಣಾದ ಕಾರಣ ಭಗವಂತನ ರಕ್ಷಣೆಯಲ್ಲಿ ಅವನು ಇರ್ತಾ ಇದ್ದ. ಆದ್ದರಿಂದ ರಾಜನ ರಕ್ಷಣೆಯಲ್ಲಿದ್ದ ಎಲ್ಲಾ ನಾಗರಿಕರು ನೇರವಾಗಿ ಭಗವಂತನಿಂದ ಮತ್ತು ಅವನ ಅಧಿಕೃತ ನಿಯೋಗಿಗಳಿಂದಾಗಿ ರಕ್ಷಿತರಾಗಿದ್ರು. ರಾಜ ಭಗವಂತನಿಗೆ ಶರಣಾದ ಅಂತಂದ್ರೆ ಅವನ ಪ್ರಜೆಗಳು ಕೂಡ ಭಗವಂತನಿಗೆ ಶರಣಾದ ಹಾಗೆ. ಆ ರೀತಿ ಭಗವಂತ ಆ ರಾಜನನ್ನು ಮತ್ತೆ ಅವನ ರಾಜ್ಯದಲ್ಲಿದ್ದಂತಹ ಎಲ್ಲ ಪ್ರಜೆಗಳ ರಕ್ಷಣೆ ಮಾಡ್ತಾ ಇದ್ದ. ಧಾರ್ಮಿಕನು ಭಗವಂತನಿಂದ ಮಾನ್ಯನೂ ಆಗದವನು ತನ್ನ ಪಾಲನೆಯಲ್ಲಿರುವ ಇತರರನ್ನು ಸುಖಿಯಾಗಿ ಇಡಲಾರ. ಯಾರು ದೈವರಹಿತ ಸಮಾಜ ನಮ್ದು. ಇಲ್ಲಿ ಭಗವಂತನನ್ನೇ ಯಾರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅವನ ದೈವ ನಿಂದನೆ ಅನ್ನೋದು ಯಥೇಚ್ಛವಾಗಿ ನಡೀತಾ ಇರುವಂತದ್ದು. ಅಂತಹ ರಾಜರು ಭಗವಂತನ ರಕ್ಷಣೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಹಾಳಾಗೋದಲ್ದಿರ ಅವರ ರಕ್ಷಣೆಯಲ್ಲಿ ಇರುವಂತಹ ಬಡಪಾಯಿ ಪ್ರಜೆಗಳೇನಿದ್ದಾರೆ ಅವರನ್ನು ಕೂಡ ಕಷ್ಟಗಳಿಗೆ ಸಿಲುಕಿಸ್ತಾರೆ. ಯಾವಾಗ ಕೆಟ್ಟ ರಾಜ ಅವನು ರಾಜ್ಯಭಾರ ಮಾಡ್ತಾನೆ, ಆಗ ಅವರು ಎಷ್ಟು ದುರಾದೃಷ್ಟವಂತನೋ ಅವನ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳು ಕೂಡ ಅಷ್ಟೇ ದುರಾದೃಷ್ಟವಂತರು. ಅವನಿಗೆ ಏನು ಶಿಕ್ಷೆ ಇರುತ್ತೋ ಆ ಎಲ್ಲಾ ಶಿಕ್ಷೆಗಳು ಕೂಡ ಅವರ ಪ್ರಜೆಗಳಿಗೂ ಕೂಡ ಅಷ್ಟೇ ಸಿಗುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಆದ್ದರಿಂದ ರಾಜನ ರಕ್ಷಣೆಯಲ್ಲಿದ್ದ ಎಲ್ಲಾ ನಾಗರಿಕರು ನೇರವಾಗಿ ಭಗವಂತನಿಂದ ಮತ್ತು ಅವನ ಅಧಿಕೃತ ನಿಯೋಗಿಗಳಿಂದ ರಕ್ಷಿತರಾಗಿದ್ದರು. ಧಾರ್ಮಿಕನು ಭಗವಂತನಿಂದ ಮಾನ್ಯನೂ ಆಗದವನು ತನ್ನ ಪಾಲನೆಯಲ್ಲಿರುವ ಇತರರನ್ನು ಸುಖವಾಗಿ ಇಡಲಾರ. ಮನುಷ್ಯ ಮತ್ತು ನಿಸರ್ಗದ ಮಧ್ಯೆ ಪೂರ್ಣ ಸಹಕಾರವಿದೆ. ಮನುಷ್ಯ ಮತ್ತು ದೇವರ
ಮನುಷ್ಯ ಮತ್ತು ದೇವರ, ಮನುಷ್ಯ ಮತ್ತು ನಿಸರ್ಗದ ನಡುವಿನ ಈ ಪ್ರಜ್ಞಾಪೂರ್ವಕ ಸಹಕಾರವು ಈ ಜಗತ್ತಿನಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳನ್ನು ತರಬಲ್ಲದು. ಅದಕ್ಕೆ ಮಹಾರಾಜ ಯುಧಿಷ್ಠಿರನೇ ನಿದರ್ಶನ. ಒಬ್ಬ ಮತ್ತೊಬ್ಬನನ್ನು ಶೋಷಿಸುವ ಮನೋಧರ್ಮವಿರುವ ಈ ದಿನದ ರೀತಿ ನೀತಿ ದುಃಖವನ್ನು ಮಾತ್ರ ತರುವವು. ಮನುಷ್ಯ ಮತ್ತೆ ದೇವರ, ಮನುಷ್ಯ ಮತ್ತು ನಿಸರ್ಗದ ಅಂದ್ರೆ ನಮ್ಗೆ ಭಗವಂತ ತಂದೆ, ಅದೇ ರೀತಿ ಪ್ರಕೃತಿ ತಾಯಿ. ನಮ್ಮ ಒಂದು ಸಂಬಂಧ ಭಗವಂತನ ಜೊತೆಯಲ್ಲೂ ಇದೆ, ಮತ್ತೆ ಈ ಪ್ರಕೃತಿಯ ಜೊತೆ, ತಾಯಿಯ ಜೊತೆಯಲ್ಲೂ ಇದೆ. ಈ ಪ್ರಜ್ಞಾಪೂರ್ವಕ ಸಹಕಾರವು ಈ ಜಗತ್ತಿನಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳನ್ನ ತರುವುದಕ್ಕೆ ಸಾಧ್ಯ. ನಾವ್ ಯಾವಾಗ ಭಗವಂತನಿಗೆ ಶರಣ ಆಗ್ತೀವಿ, ಯಾವಾಗ ಈ ಪ್ರಕೃತಿ ನಮಗೆ ಬೇಕಾದನ್ನೆಲ್ಲ ಒದಗಿಸ್ತಾ ಇರುವಂತ ತಾಯಿಯನ್ನ ಗೌರವಿಸ್ತೀವಿ, ಆಗ ಮಾತ್ರನೇ ಸುಖ, ಶಾಂತಿ ಸಿಗೋದಕ್ಕೆ ಸಾಧ್ಯ. ಹಾಗೆ ಮಾಡದಿರ ನಾವು ಬರೀ ಮತ್ತೊಬ್ಬನನ್ನ ಶೋಷಿಸುವಂತದ್ದು, ಇನ್ನೊಬ್ಬರನ್ನ ಶೋಷಿಸುವಂತದ್ದು, ನಾನ್ ಸುಖವಾಗಿರ್ಬೇಕು, ನನ್ ಸ್ವಾರ್ಥ, ನಾನ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಬೇರೊಬ್ಬರನ್ನ, ಇದು ಪ್ರಾಣಿಗಳೇ ಆಗಿರ್ಬೋದು ಅಥವಾ ಮನುಷ್ಯರೇ ಆಗಿರ್ಬಹುದು, ಇನ್ನೊಬ್ಬರನ್ನ ನಾವು ಶೋಷಣೆ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಟೈಮ್ ಎಷ್ಟಾಗಿದೆ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. 6:54 ಮಾತಾಡಿ. 6:55 6:55 ಮಾತಾಡಿ. 7 ಗಂಟೆ ಆಗೋಯ್ತಾ ಮಾತಾಜಿ? ಇನ್ನೊಂದು 5 minutes ಇದೆ. ಸರಿ, ಇದೊಂದು ಶ್ಲೋಕ ಮುಗಿಸ್ಬಿಡ್ತೇನೆ ಮಾತಾಜಿ. ನಾಳೆಯಿಂದ 5 ಗಂಟೆಗೆ ಶುರು ಮಾಡೋಣ ಮಾತಾಜಿ. ನಾನು ಅದು ಹಾಕೋದು ಮರ್ತೋದೆ, ನಾನು ನೋಡ್ದಿರ ಹಾಕ್ಬಿಟ್ಟೆ, ಅದು 5:30. ನಾಳೆಯಿಂದ 5 ಗಂಟೆಗೆ ಶುರು ಮಾಡೋಣ, ಬೇಗ ಆಗುತ್ತೆ. ಶ್ಲೋಕ 7. ಉಷಿತ್ವ ಅಸ್ತಿನಾ ಪುರೇ ಮಾಸಾನ್ ಕತಿಪಯಾನ್ ಹರಿ ಸೌಹೃದಾಂ ಚ ವಿಶೋಕಯ ಸ್ವಸೂಚ ಕಾಮ್ಯಯ ಪ್ರಿಯ ಕಾಮ್ಯಯ. ಅನುವಾದ. ಶ್ರೀಹರಿ ಭಗವಾನ್ ಶ್ರೀಕೃಷ್ಣನು ತನ್ನ ಬಂಧುಗಳನ್ನು ಸಮಾಧಾನ ಪಡಿಸಲು, ತನ್ನ ತಂಗಿಯನ್ನು ಸುಭದ್ರೆ ಸಂತೋಷಪಡಿಸಲು ಕೆಲವು ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ವಾಸ ಮಾಡಿದರು. ಇಲ್ಲಿವರೆಗೂ ನಾವು ರಾಜ್ಯಭಾರ ಹೇಗಿತ್ತು ಶೌನಕಾದಿ ಮುನಿಗಳು ಕೇಳಿದ್ರು. ಧರ್ಮರಾಯ ಅಂದ್ರೆ ಯುಧಿಷ್ಠಿರ ಮಹಾರಾಜ, ಅವನ ರಾಜ್ಯಭಾರ ಹೇಗಿತ್ತು, ಅವನು ಯಾವ ಮನಸ್ಥಿತಿನಲ್ಲಿದ್ದ, ರಾಜ್ಯಭಾರವನ್ನ ನಡೆಸುವಾಗ ಎಷ್ಟು ಸಮೃದ್ಧವಾಗಿತ್ತು ಅವನ ರಾಜ್ಯ ಅನ್ನೋದನ್ನೆಲ್ಲ ಕೇಳಿದ್ರು. ಅದಕ್ಕೆ ಇಲ್ಲಿವರೆಗೂ ಉತ್ತರ ಆಗಿದೆ. ಈಗ ಮುಂದೆ ಏನ್ ಹೇಳ್ತಾ ಇದಾರೆ, ಈಗ ಭಗವಂತ ಅವನು ದ್ವಾರಕೆಗೆ ಪ್ರಸ್ಥಾನ ಮಾಡ್ತಿರುವಂತ ವಿಷಯವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತ ಅವರನ್ನ ಸಮಾಧಾನ ಪಡಿಸೋದಕ್ಕಾಗಿ, ಪಾಂಡವರನ್ನ ಮತ್ತೆ ತನ್ನ ತಂಗಿಯನ್ನ ಸಮಾಧಾನ ಪಡಿಸೋದಕ್ಕಾಗಿ ಅಲ್ಲಿ ಅವನು ಹಸ್ತಿನಾಪುರದಲ್ಲಿ ಉಳ್ಕೊಂಡಿದ್ದ. ಈಗ ಅವನು ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾ ಇದ್ದಾನೆ, ನೋಡ್ತಾ ಇದೀವಿ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಕುರುಕ್ಷೇತ್ರದ ಯುದ್ಧ ಮತ್ತು ಯುಧಿಷ್ಠಿರನ ಸಿಂಹಾಸನ ಆರೋಹಣದ ಬಳಿಕ ಕೃಷ್ಣನು ತನ್ನ ರಾಜ್ಯವಾದ ದ್ವಾರಕೆಗೆ ಹೊರಡುವವನಾಗಿದ್ದನು. ಆದರೆ ಮಹಾರಾಜ ಯುಧಿಷ್ಠಿರನ ಕೋರಿಕೆಯನ್ನು ಮನ್ನಿಸಲು ಮತ್ತು ಭೀಷ್ಮನ ಮೇಲೆ ವಿಶೇಷವಾದ ಕೃಪೆ ತೋರಲು ಅವನು ಪಾಂಡವರ ರಾಜಧಾನಿಯಾದ ಹಸ್ತಿನಾಪುರದಲ್ಲೇ ನಿಂತನು. ಭಗವಂತನು ಮುಖ್ಯವಾಗಿ ದುಃಖಿತನಾದ ರಾಜನನ್ನು ಸಮಾಧಾನ ಪಡಿಸಲು, ಹಾಗೆಯೇ ತಂಗಿಯಾದ ಸುಭದ್ರೆಯನ್ನು ಸಂತೋಷಪಡಿಸಲು ಅಲ್ಲೇ ಉಳಿಯಲು ನಿಶ್ಚಯಿಸಿದ್ದನು. ಸುಭದ್ರೆಯನ್ನು ವಿಶೇಷವಾಗಿ ಸಮಾಧಾನ ಮಾಡಬೇಕಾಗಿತ್ತು, ಏಕೆಂದರೆ ಆಕೆ ಆಗ ತಾನೇ ಮದುವೆಯಾಗಿದ್ದ ತನ್ನ ಒಬ್ಬನೇ ಮಗ ಅಭಿಮನ್ಯುವನ್ನು ಕಳೆದುಕೊಂಡಿದ್ದಳು. ಆ ಹುಡುಗ ತನ್ನ ಹೆಂಡತಿಯನ್ನು ಪರೀಕ್ಷಿತ ಮಹಾರಾಜನ ತಾಯಿ ಉತ್ತರೆಯನ್ನು ಬಿಟ್ಟು ಹೋಗಿದ್ದನು. ಭಗವಂತನು ತನ್ನ ಭಕ್ತರನ್ನು ಯಾವುದೇ ಮಟ್ಟದಲ್ಲಿ ತೃಪ್ತಿಪಡಿಸಲು ಸದಾ ಇಷ್ಟಪಡುತ್ತಾನೆ. ಅವನ ಭಕ್ತರು ಮಾತ್ರ ಅವನ ಬಂಧುಗಳ ಪಾತ್ರವನ್ನು ನಿರ್ವಹಿಸಬಹುದು. ಭಗವಂತನು ಪರಾತ್ಪರನಾಗಿದ್ದಾನೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅವನು ಯಾಕೆ ಉಳ್ಕೊಂಡಿದ್ದ ಅಂತಂದ್ರೆ, ವಿಶೇಷವಾಗಿ ಸುಭದ್ರೇನ ಮತ್ತೆ ಯುಧಿಷ್ಠಿರ ಮಹಾರಾಜ ಅವರೆಲ್ಲರೂ ಕೂಡ ಭಗವಂತನ ಶುದ್ಧ ಭಕ್ತರು. ಅಲ್ಲಿ ಅಂದ್ರೆ ಇಲ್ಲಿ ಮಹಾಭಾರತದ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅವನ ಸಂಬಂಧಿಕರ ಹಾಗೆ, ಅವರು ಬಂಧುಗಳ ಹಾಗೆ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಮೂಲದಲ್ಲಿ ಅವರೆಲ್ಲರೂ ಕೂಡ ಭಗವಂತನ ಶುದ್ಧ ಭಕ್ತರು. ಅವನ ಅಂದ್ರೆ ಭಕ್ತ ಪರಾಧೀನ ಅಂತಾರೆ ಕೃಷ್ಣನನ್ನ. ಹಾಗೆ ಅವರನ್ನ ಸಂತೋಷ ಪಡಿಸೋದಕ್ಕಾಗಿ, ಅವರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಮಾತ್ರ ಅಲ್ಲಿ ಉಳ್ಕೊಂಡಿದ್ದ. ಈಗ ಮತ್ತೆ ಹೊರಡುವಂತಾಗಿದ್ದಾನೆ, ಅಂದ್ರೆ ಅವನು ದ್ವಾರಕೆಗೆ ಹೋಗ್ಬೇಕಾಗಿದೆ. ಯಾಕಂದ್ರೆ ಭಗವಂತ ಪರಾತ್ಪರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನ ಭಕ್ತರು ಅವರ ದುಃಖವನ್ನ ಅವನು ಸಹಿಸೋದಿಲ್ಲ. ಶ್ಲೋಕ 8 ಮುಗಿಸ್ಬಿಡೋಣ, ಚಿಕ್ಕದಿದೆ. ಆಮಂತ್ರ್ಯ ಚ ಅಭ್ಯಾನುಜ್ಞಾತ ಪರಿಷ್ವಜ್ಯ ಅಭಿವಾದ್ಯ ತಂ ಆರುರೋಹಾರತಂ ಕೇಶ್ಚಿತ್ ಪರಿಕ್ಷ್ವಕ್ತ ಅಭಿವಾದಿತ.
ಅನುವಾದ. ಆ ಬಳಿಕ ಭಗವಂತನು ಹೊರಡಲು ಅನುಮತಿ ಕೇಳಿದಾಗ ರಾಜನು ಸಮ್ಮತಿಸಿದನು. ಭಗವಂತನು ಮಹಾರಾಜ ಯುಧಿಷ್ಠಿರನ ಪಾದಗಳಿಗೆ ತಲೆಬಾಗಿ ತನ್ನ ಗೌರವವನ್ನು ಸಲ್ಲಿಸಿದನು. ರಾಜನು ಅವನನ್ನು ಆಲಂಗಿಸಿದನು. ಆ ಬಳಿಕ ಭಗವಂತನು ಇತರರಿಂದ ಆಲಂಗಿತರಾಗಿ ಅವರ ಪ್ರಣಾಮಗಳನ್ನು ಸ್ವೀಕರಿಸಿ ತನ್ನ ರಥವನ್ನು ಏರಿದನು. ಅಂದ್ರೆ ಇಲ್ಲಿ ಒಂದು ಭಕ್ತಿ ಸದಾಚಾರ ಅಂತ ಹೇಳ್ತೀವಿ. ಅಂದ್ರೆ ಒಂದು ಏನಂತೀವಿ, ಯಾವ ರೀತಿ ಭಕ್ತರು ಅವರ ನಡವಳಿಕೆ ಅನ್ನೋದಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಆಚಾರ, ಅವರ ಆಚರಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ದೇವೋತ್ತಮ ಪರಮ ಪುರುಷ, ಅವನು ಎಲ್ಲರ ಮೂಲ, ಅವನು ಎಲ್ಲರಿಗೂ ತಂದೆ. ಆದ್ರೂ ಕೂಡ ಇಲ್ಲಿ ಅವನು ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾನೆ. ಅಂದ್ರೆ ಪಾಂಡವರ ಸೋದರನ ಹಾಗೆ ಒಂದು ಪಾತ್ರವನ್ನ ವಹಿಸ್ತಾ ಇರುವ ಕಾರಣ ಅವನು ಏನ್ ಮಾಡ್ತಾನೆ, ಅವನು ಯುಧಿಷ್ಠಿರ ಮಹಾರಾಜ, ಅವನು ವಯಸ್ಸಿನಲ್ಲಿ ಅವನಿಗಿಂತ ಹಿರಿಯ ಅನ್ನೋ ಕಾರಣದಿಂದ ಅವನಿಗೆ ಪ್ರಣಾಮಗಳನ್ನ ಮಾಡ್ತಾ ಇದ್ದಾನೆ. ನಂತರ ಅವನು ಅರ್ಜುನ ಮತ್ತೆ ಭೀಮರನ್ನ ಆಲಿಂಗಿಸ್ತಾ ಇದ್ದಾನೆ. ಅವರಿಬ್ಬರು ಸಮಾನ ವಯಸ್ಕರು. ಮತ್ತೆ ಯಾರು ನಕುಲ ಸಹದೇವರು ವಯಸ್ಸಿನಲ್ಲಿ ಅವ್ರಿಗಿಂತ ಚಿಕ್ಕವರಾದ ಕಾರಣ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಹೀಗೆ ಒಂದು ಭಗವಂತ ಅವನು ಶಿಷ್ಟಾಚಾರವನ್ನ ತೋರಿಸ್ತಾ ಇದ್ದಾನೆ. ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು. ಅವ್ರ ಭಕ್ತರಿಗೂ ಅದು ಗೊತ್ತಿದೆ. ಆದ್ರೂ ಕೂಡ ಭಗವಂತ ಒಂದು ಅನುಕರಣೆ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗೋ ಹಾಗೆ, ಅಂದ್ರೆ ಒಂದು ಏನಂತೀವಿ, ಯದ್ಯದ್ ಆಚರತಿ ಶ್ರೇಷ್ಠ ಅನ್ನೋ ಹಾಗೆ ಆ ಸಂಸ್ಕಾರಗಳನ್ನ ಮತ್ತೆ ಯಾವುದೋ ಒಂದು ಸದಾಚಾರ ಅಂತ ಆಚರಣೆ ಹೇಗಿದೆ, ಶಿಷ್ಟಾಚಾರ ಹೇಗಿದೆ, ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಮಹಾರಾಜ ಯುಧಿಷ್ಠಿರನು ಭಗವಾನ್ ಕೃಷ್ಣನ ಹಿರಿಯ ಸೋದರ ಭಾವ. ಆದ್ದರಿಂದ ಬೀಳ್ಕೊಳ್ಳುವಾಗ ಭಗವಂತನು ರಾಜನ ಕಾಲಿಗೆ ತಲೆಬಾಗಿದನು. ಭಗವಂತ ಯುಧಿಷ್ಠಿರ ಮಹಾರಾಜನ ಕಾಲಿಗೆ ತಲೆಬಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಜನು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ತುಂಬಾ ಚೆನ್ನಾಗಿ ತಿಳಿದಿದ್ದರೂ ತಮ್ಮನಂತೆ ಅವನನ್ನು ಆಲಂಗಿಸಿದನು. ಅಂದ್ರೆ ಅವನಿಗೆ ಗೊತ್ತಿದೆ ದೇವೋತ್ತಮ ಪರಮ ಪುರುಷ ಅಂತ. ಅವನು ಭಗವಂತನನ್ನ ಆಲಂಗಿಸ್ತಾ ಇದ್ದಾನೆ. ನಾರದರು ಕೂಡ ಮುಂದೆ ಹೇಳ್ತಾರೆ, ಒಂದ್ ಕಡೆ ಏನಂತ ಹೇಳ್ತಾರೆ ಅಂದ್ರೆ, ನಿಮ್ಮಂತ ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ಭಗವಂತ ದೇವೋತ್ತಮ ಪರಮ ಪುರುಷ ಸ್ವಯಂ ಕೃಷ್ಣ ನಿಮಗೋಸ್ಕರ ಸಾರಥಿ ಆಗ್ತಾನೆ. ನಿಮ್ಗೋಸ್ಕರ ಅವನು ಏನ್ ಮಾಡ್ತಾನೆ, ಹಸ್ತಿನಾಪುರಕ್ಕೆ ದೂತನಾಗಿ ಹೋಗ್ತಾನೆ. ಅವನು ನಿಮ್ಮ ಮಧ್ಯದಲ್ಲಿ ಎಲ್ಲರ, ಅಂದ್ರೆ ನಿಮ್ಮ ಸಂಬಂಧಿಕ ಅನ್ನೋ ರೀತಿಯಲ್ಲಿ, ನಿಮ್ಮ ಸ್ನೇಹಿತ ಅನ್ನೋ ರೀತಿಯಲ್ಲಿ ಒಂದು ಸಲಿಗೆಯಿಂದ ಅವನ ಜೊತೆ ನೀವೆಲ್ಲ ಇದ್ರಿ. ನೀವೆಲ್ಲ ಎಂತ ಅದೃಷ್ಟವಂತರು, ಇಂಥ ಭಾಗ್ಯ ಇನ್ನೊಬ್ಬರಿಗೆ ಸಿಗಲ್ಲ ಅಂತ. ಹಾಗೆ ಇಲ್ಲಿ ಭಗವಂತ ಆ ರೀತಿ ಆಲಂಗಿಸ್ತಾ ಇದ್ದಾನೆ ಧರ್ಮರಾಯ. ಮತ್ತೆ ತನ್ನ ಕೆಲವು ಭಕ್ತರು ಪ್ರೇಮದ ರೂಪದಲ್ಲಿ ತನ್ನನ್ನು ಕಿರಿಯನೆಂದು ಕಂಡಾಗಲೂ ಭಗವಂತನು ಮೆಚ್ಚುತ್ತಾನೆ. ಭಗವಂತ ಅವನ್ಗೆ ಐಶ್ವರ್ಯ ಭಾವವನ್ನ ತೋರಿಸ್ಕೊಳ್ಳಿಕ್ಕೆ ಅವನ್ಗೆ ಇಚ್ಛೆ ಇಲ್ಲ. ಅವನ್ಗೆ ಈ ವೃಂದಾವನದಲ್ಲೂ ನಾವು ನೋಡ್ತೀವಿ, ಅಲ್ಲಿದ್ದಂತಹ ಗೋಪಿಕೆಯರು, ಗೋಪಬಾಲಕರು, ಯಶೋದೆ ಮತ್ತೆ ನಂದ ಮಹಾರಾಜ ಅವರೆಲ್ಲರ ಜೊತೆಯಲ್ಲಿ ಅವನಿಗೆ ಸಾಧಾರಣ ಸ್ನೇಹಿತನ ಹಾಗೆ, ಮಗನ ಹಾಗೆ ಅವನು ಆ ರೀತಿ ವರ್ತಿಸುವಾಗ ಅವನಿಗೆ ತುಂಬಾ ಖುಷಿ ಕೊಡುತ್ತೆ. ಅವನಿಗೆ ಆದ ಕಾರಣ ಅವನು ಇರುವಂತಹ ನಿಜವಾದ ಧಾಮ, ಅವನ ಅಡ್ರೆಸ್ ಏನಿದೆ ಅಲ್ಲೂ ಕೂಡ ಅದು ಗೋಲೋಕ ವೃಂದಾವನ. ಅಲ್ಲಿ ಸದಾ ಅದೇ ಲೀಲೆಗಳಲ್ಲಿ ಅವನು ಇರಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ಅವನು ಇಲ್ಲಿ ಕಿರಿಯನು ಅಂತ, ಅವನ ಚಿಕ್ಕವನು ಅಂತ ಬೇರೆಯವ್ರು ಅನ್ಕೊಂಡಾಗ ಅದನ್ನು ಕೂಡ ಅವನಿಗೆ ಖುಷಿ ಕೊಡ್ತಾ ಇದೆ. ಅದನ್ನು ಕೂಡ ಅವನು ಇಷ್ಟಪಡ್ತಾ ಇದ್ದಾನೆ. ಯಾರು ಭಗವಂತನಿಗಿಂತ ದೊಡ್ಡವರು ಅಲ್ಲ, ಅವನಿಗೆ ಸಮಾನರೂ ಅಲ್ಲ, ಆದರೆ ತನ್ನ ಭಕ್ತರಿಗಿಂತ ಕಿರಿಯನೆಂದು ಉಪಚರಿಸಿಕೊಳ್ಳುವುದರಲ್ಲಿ ಆತ ಸಂತೋಷ ಕಾಣುತ್ತಾನೆ. ಅವನು ಭಕ್ತರು ಅವನನ್ನ ಆ ರೀತಿ ಕಾಣುವಾಗ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಇವೆಲ್ಲ ಭಗವಂತನ ದಿವ್ಯ ಲೀಲೆಗಳಾಗಿವೆ. ನಿರಾಕಾರವಾದಿಗಳು ಭಗವಂತನ ಭಕ್ತರು ವಹಿಸುವ ಅತೀಂದ್ರಿಯ ಪಾತ್ರವನ್ನು ಪ್ರವೇಶಿಸಲಾರರು. ದುರಾದೃಷ್ಟವಂತರು ನಿರಾಕಾರವಾದಿಗಳು ಕೈವಲ್ಯ ಕೇಳ್ತಾರೆ, ಶಾಂತಿ ಬೇಕು ಅಂತ ಸಾಯುಜ್ಯ ಮೋಕ್ಷ ಕೇಳ್ತಾರೆ. ಅಲ್ಲಿಗೆ ಹೋಗಿ ಭಗವಂತನ ಸೇವೆ ಮಾಡೋಕ್ಕೂ ಆಗ್ತಾ ಇಲ್ಲ, ಭಕ್ತರ ಸಂಘ ಸಿಗ್ತಾ ಇಲ್ಲ, ಮತ್ತೆ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಲೀಲೆಗಳಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ. ಅಂತಹ ದುರಾದೃಷ್ಟವಂತರು ಈ ಸಾಯುಜ್ಯ ಮೋಕ್ಷವನ್ನ ಪಡೆಯುವಂತಹ ನಿರಾಕಾರವಾದಿಗಳು. ಅವ್ರಿಗೆ ವ್ಯಕ್ತಿತ್ವ ಅನ್ನೋದು ಅವ್ರಿಗೆ ಅದರ ಒಂದು ಪ್ರಜ್ಞೆ ಇಲ್ಲ, ಅದೊಂದು ಅವ್ರಿಗೆ ತಿಳಿದೇ ಇರುವಂತ ವಿಷಯ. ಆದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ ಅವರಿಗೆ ಈ ಸಂತೋಷ, ಈ ಆನಂದ ಅವ್ರಿಗೆ ಯಾವಾಗ್ಲೂ ಸಿಗುತ್ತೆ. ಅದೊಂದೇ ಕಾರಣಕ್ಕೆ ಅವರು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೆ, ಅವನ ಸೇವೆಯಲ್ಲಿ ತೊಡಗ್ಬೇಕು ಅಂತ ಆಸೆ ಪಡ್ತಾರೆ, ಅವನ ಒಂದು ಸನ್ನಿಧಿ ಸಿಗ್ಬೇಕು, ಅವನ ಜೊತೆ ಒಂದು ಪ್ರೇಮ ವಿನಿಮಯ ಸಿಗ್ಬೇಕು ಅಂತ ಇಚ್ಛಿಸ್ತಾರೆ. ಆ ಬಳಿಕ ಭೀಮ ಮತ್ತು ಅರ್ಜುನ ಭಗವಂತನನ್ನು ಆಲಂಗಿಸಿದರು. ಅಂದ್ರೆ ಸಮಾನ ವಯಸ್ಕರು ಅಂತ ತಿಳ್ಕೊಂಡು ಭೀಮ ಮತ್ತೆ ಅರ್ಜುನ ಭಗವಂತನನ್ನ ಆಲಂಗಿಸ್ಕೋತಾ ಇದ್ದಾರೆ. ಏಕೆಂದರೆ ಅವರು ಅವನ ಸಮಾನ ವಯಸ್ಕರು. ಆದ್ರೆ ನಕುಲ ಸಹದೇವರು ಭಗವಂತನೆದುರಿಗೆ ಬಾಗಿದರು, ಏಕೆಂದರೆ ಅವರು ಅವನಿಗಿಂತ ಕಿರಿಯರಾಗಿದ್ದರು. ಇದೆಲ್ಲವೂ ಕೂಡ ಒಂದು ಯದ್ಯದ್ ಆಚರತಿ ಶ್ರೇಷ್ಠ, ನಮ್ಗೆ ಆಚರಣೆ ಯಾವ ರೀತಿ ಇರ್ಬೇಕು, ಸದಾಚಾರ, ನಮ್ಮ ಆಚಾರ ಹೇಗಿರ್ಬೇಕು, ಶಿಷ್ಟಾಚಾರ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಿರುವಂತದ್ದು ಪ್ರಭುಪಾದರು ಭಾವಾರ್ಥದ ಮೂಲಕ
ಪ್ರಭುಪಾದರು ಮಾತ್ರ ಅಲ್ಲ, ಭಗವಂತ ಸ್ವಯಂ ಕೃಷ್ಣ ಮತ್ತೆ ಅವನ ಭಕ್ತರು ಕೂಡ ಅದನ್ನೇ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಸೋಣ. ನಾಳೆಯಿಂದ ನಾನು 5 ಗಂಟೆಗೆ ಬಂದ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಮೆಸೇಜ್ ತಪ್ಪಾಗಿ ಹಾಕ್ಬಿಟ್ಟೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ, ಹರೇ ಧನ್ಯವಾದಗಳು ಮಾತಾಜಿ. ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಳೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಪ್ರಭುಜಿ. ಇಲ್ಲಾಂದ್ರೆ ಅದೇ ನಾವ್ ಅನ್ಕೊಂಡಿದ್ದಷ್ಟು ಶ್ಲೋಕಗಳು ಮುಗಿಯಲ್ಲ. ಸರಿ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ.